ಮಣ್ಣಿನಲ್ಲಿ ತುಂಬ ಹುಮಸ್ ತುಂಬ ಇಂಪಾರ್ಟೆಂಟು. ನಿಮ್ಮ ಮಣ್ಣಿನಲ್ಲಿ ಏನಾದರೂ ಸಾವಯವ ಅಂಶ ಇರಲೇ ಇಲ್ಲ ಅಂದರೆ ನಿಮಗೆ ಕಾಫಿಯಲ್ಲಿ ತುಂಬ ಇಳುವರಿ ಹೆಚ್ಚು ಪಡೆಯೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಎಲ್ಲ ಕಾಫಿ ಬೆಳೆಯುವಂಥ ಪ್ರದೇಶದಲ್ಲಿ ಈ ಮಣ್ಣಿನ ಸಾವಯವ ಪ್ರಮಾಣ ಎಷ್ಟಿರುತ್ತೆ ಅಂದರೆ 2.5-3% ಇರುತ್ತೆ. ಅದೆಲ್ಲ ಇರಲೇಬೇಕು. ಅದೇ ರೀತಿ ಈ ಮಣ್ಣು ಕಾಫಿ ಬೆಳಿಬೇಕಾದ್ರೆ ನೀವು ಇಲ್ಲೆಲ್ಲ ಏನು ಮಾಡಬೇಕಂದ್ರೆ ಸಸಿಗಳನ್ನು ಮಾಡಬೇಕು. ಸಸಿಗಳನ್ನು ಮಾಡಬೇಕಾದ್ರೆ ನೀವು 5:3, 2 ಈ ಕಾಡು ಮಣ್ಣು, ಮರಳು ಮತ್ತು ಸಗಣಿಯನ್ನು ಮಿಕ್ಸ್ ಮಾಡಿ ಈ ಥರ ನೀವು ಮಣ್ಣನ್ನು ರೆಡಿ ಮಾಡಿಕೊಂಡು ಬಿತ್ತನೆ ಮಾಡಿದ ಮೇಲೆ ಬಟರ್ಫ್ಲೈ ಸ್ಟೇಜಲ್ಲಿ ನೀವು ಮತ್ತು ಮರಳಿ ನಾಟಿ ಮಾಡೋಗಿ ಈ ಥರ ಒಂದು ಸೆಕೆಂಡ್ರಿ ನರ್ಸರಿಯಲ್ಲಿ ಸದ್ದು ಮಾಡಿ ಇವೆಲ್ಲ ತಂತ್ರಜ್ಞಾನಗಳು ಒಮ್ಮೆ ಹೇಳೋಕ್ಕಾಗಲ್ಲ, ತುಂಬ ಜಾಸ್ತಿ ಉಂಟು. ನನಗೆ ಬರೀ 20 ನಿಮಿಷದಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ. ಈ ಥರ ಮಾಡಿಬಿಟ್ಟು ನಾವು ಏನು ಮಾಡಬೇಕಂದ್ರೆ ನಾವು ಮೇನ್ ಫೀಲ್ಡಲ್ಲಿ ನಾವು 4 ಗಿಡಗಳ ಅಂದರೆ ನೀವು ಆಲ್ಮೋಸ್ಟ್ ನೀವು ಬೆಳೀತಕ್ಕಂಥ ಇಲ್ಲಿ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು ಏನಪ್ಪ ಅಂದರೆ ಈ ಅಡಿಕೆ ತೋಟಗಳಲ್ಲಿ, ಈ ರಬ್ಬರ್ ತೋಟಗಳಲ್ಲಿ ಬೆಳಿಬೋದು. ಅದರ ನೆರಳು ಇರಲೇಬೇಕು. ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ಕಾಫಿ ಸಸಿಯನ್ನು ನೀವು ಸಿಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅಕಸ್ಮಾತ್ ನೀವೇನಾದರೂ ರೋಗಗ್ರಸ್ತ ಗಿಡಗಳನ್ನು ನೀವೇನಾದರೂ ತಗೊಂಡು ಬೆಳೆದಿದ್ದೆ ಆದರೆ ನಿಮಗೆ ತುಂಬ ನಾಶ ಆಗೋದು 100%. ಸರಿಯಾದ ರೀತಿಯಲ್ಲಿ ನಮ್ಮ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಬೀಜ ಸಿಗತ್ತೆ, ಅಥವಾ ಪ್ಲ್ಯಾಂಟ್ಸು ಸಿಗತ್ತೆ, ಅಥವಾ ನಿಮ್ಮ ಎಪಿಒ ಅಂದರೆ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಕಡೆಯಿಂದ ಒಂದೇ ಒಂದು ವ್ಯವಸ್ಥಿತವಾಗಿ ಒಂದು ನರ್ಸರಿಯನ್ನು ಮಾಡಿಕೊಂಡು ಅದನ್ನು ಯೂಸ್ ಮಾಡಿ ಬೆಳಿಬೋದು. ಅಷ್ಟೇ ಅಲ್ಲ, ಇವೆಲ್ಲ ಲೈನ್ ಮ್ಯಾರ್ಕಿಂಗ್ ಎಲ್ಲ ನಿಮ್ಮ ತೋಟಗಳಲ್ಲಿ ಯಾವ್ಯಾವ ಎಷ್ಟೆಷ್ಟು ಅಡಿಯಲ್ಲಿ ಬೆಳಿಬೇಕು ಅನ್ನೋದನ್ನು ನಾವು ಸೂಕ್ತವಾಗಿ ಹೇಳಬೇಕಂದ್ರೆ 9x9 ನಾವು ಶಿಫಾರಸನ್ನು ಮಾಡಿದ್ದೀವಿ. ಆ ಒಂದು 9x9 ಒಂದು ಅಂತರದಲ್ಲಿ ಈ ಕಾಫಿಯನ್ನು ಬೆಳಿಬೋದು. ಇದೇ ರೀತಿ ಪಿಟ್ ಓಪನಿಂಗ್ ಎಲ್ಲ ಇದ್ದಾವೆ. ಇಷ್ಟು ತುಂಬ ಜಾಸ್ತಿ ಆಗುತ್ತೆ ಹೇಳೋದು. ಅಷ್ಟೇ ಅಲ್ಲ, ನಾಟಿ ಮಾಡಿದ ಮೇಲೆ ನಾವೇನು ಹೇಳ್ತೀವಿ, ಫಸ್ಟು ಮಾರ್ಚಲ್ಲಿ ನೀವು ಯಾವ ಪ್ರದೇಶದಲ್ಲಿ ಹಾಕಬೇಕು ಅನ್ನೋದನ್ನು ನೋಡಬೇಕು. ತದನಂತರ ಅಲ್ಲಿ ಏಪ್ರಿಲಲ್ಲಿ ಆ ಪಿಟ್ಟನ್ನು ಓಪನ್ ಮಾಡಬೇಕು. ಪಿಟ್ಟನ್ನು ಅಂದರೆ ಜೂನಲ್ಲಿ ದಡಾಪನ್ನು ಹಾಕಬೇಕು. ಅಂದರೆ ನೆರಳಿಗೆ, ಆ ಕಾಫಿಗೆ ಸ್ವಲ್ಪ ನೆರಳು ಬೇಕು, ಅದಕ್ಕೆ ಒಂದು ದಡಾಪನ್ನು ಹಾಕೋ ಶಿಫಾರಸನ್ನು ಮಾಡ್ತೀವಿ. ಆಗಸ್ಟ್ ಸೆಪ್ಟೆಂಬರಲ್ಲಿ ನಿಮಗೆ ಪ್ಲ್ಯಾಂಟಿಂಗನ್ನು ಮಾಡೋಕೆ ಹೇಳ್ತೀವಿ. ಯಾಕಂದರೆ ಈ ಪ್ಲ್ಯಾಂಟಿಂಗ್ ಮಾಡಬೇಕಾದ್ರೂ ತುಂಬ ಇಂಪಾರ್ಟೆಂಟು. ಅಕಸ್ಮಾತ್ ನಿಮ್ಮ ಮಣ್ಣು ಜಾಸ್ತಿ ಡ್ರೈ ಆಗ್ತಾಯಿತ್ತು ಅಂತಂದರೆ ಸ್ವಲ್ಪ ದೊಡ್ಡ ಪಿಟ್ಗಳನ್ನು ಮಾಡಬೇಕಾಗತ್ತೆ. 2 ಅಡಿ. ಅಕಸ್ಮಾತ್ ಅಲ್ಲಿ ನೀರು ಸಮೃದ್ಧವಾಗಿದೆ, ತೇವಾಂಶವನ್ನು ಹಿಡಿದಿಟ್ಕೊಳ್ತಕ್ಕ ಶಕ್ತಿ ನಿಮ್ಮ ಮಣ್ಣಲ್ಲಿದೆ ಅಂತಂದ್ರಾಗ ಅದು 1.5x1 ಒಂದು ಪಿಟ್ ಇದ್ದರೆ ಸಾಕು. ಹೀಗಾಗಿ ಅದು ನಿಮ್ಮ ರೀಜನ್ ಮೇಲೆ ಅದು ವ್ಯತ್ಯಾಸ ಆಗ್ತಾ ಇರುತ್ತೆ. ಹೀಗಾಗಿ ಅದು ನೀವು ಕಾಫಿ ನೆಟ್ಟಾದ ಮೇಲೆ ಏನು ಮಾಡಬೇಕಂದ್ರೆ ಮಲ್ಚಿಂಗ್ ಮಾಡಲೇಬೇಕು. ಅದರಲ್ಲಿ ಪೋಷಕಾಂಶಗಳನ್ನು ಅಥವಾ ನೀರನ್ನು ಹಿಡಿದಿಟ್ಕೊಳ್ತಕ್ಕ ಶಕ್ತಿ ಜಾಸ್ತಿ ಆಗುತ್ತೆ. ಹೀಗಾಗಿ ಮಲ್ಚಿಂಗ್ ಮಾಡಬೇಕು. ಮಲ್ಚಿಂಗ್ ಆದಮೇಲೆ ಸ್ಟಿಕ್ಕಿಂಗ್ ಅಂತ ಹೇಳ್ತೀವಿ. ಅದು ಅಳಿಗಾಡಬಾರ್ದು. ಅಳಿಗಾಡ್ದ ಹಾಗೆ ಅದಕ್ಕೆ ಕೋಲ್ ಕೊಡಬೇಕು ಅಡ್ಡದಾಗಿ. ಈ ಥರ ಸ್ಟೆಕ್ಕಿಂಗ್ ಅಂತ ಹೇಳ್ತೀವಿ. ಇದನ್ನು ಮಾಡಿ ನಾವು ಒಳ್ಳೆಯ ಬೆಳೆಯನ್ನು ಮಾಡ್ಬೋದು. ಕಾಫಿಯನ್ನು ಬೆಳಕ್ಕೆ ಯೋಗ್ಯ ಅಂತ ಆಗುತ್ತೆ. ಇದೆಲ್ಲ ಈ ಥರ ಕೆಲಸಗಳನ್ನು ನಾವು ನಮ್ಮ ತೋಟಗಳಲ್ಲಿ ಮಾಡಬೇಕು. ಮೊದಲನೇದಾಗಿ ಮಣ್ಣು ಮತ್ತು ಈ ಜಾಸ್ತಿ ಇಳಿಜಾರು ಇರುವುದರಿಂದ ನೀವು ನಮ್ಮ ಮಣ್ಣು ಮತ್ತು ನೀರನ್ನು ತಡೆಗಟ್ಕೊಳ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡಬೇಕು. ಕಾಫಿ ತೋಟಗಳಲ್ಲಿ ಮೊದಲೇ ಹೇಳ್ತೀವಿ ನಾವು ಏನಂತಂದರೆ ಕ್ರೆಡಲ್ ಪಿಟ್ಸ್ ಅಂತ ಹೇಳ್ತೀವಿ. ಕ್ರೆಡಲ್ ಪಿಟ್ಸು 1 ಅಡಿ ಅಗಲ, 1.5 ಅಡಿ ಉದ್ದ, ಅಂದರೆ ಡೀಪಾಗಿ 3-4 ಅಡಿಯನ್ನು ಒಂದು ತೆಗ್ಗನ್ನು ತೆಗಿಬೇಕಾಗತ್ತೆ. ಈ ಥರ ತೆಗೆದುಬಿಟ್ಟು ಅದ್ರ ಕ್ರೆಡಲ್ ಪಿಟ್ಸ್ಗಳನ್ನು ಮಾಡಿ ಇವೆಲ್ಲ ಕೆಲಸಗಳನ್ನು ಡ್ರೈನೇಜ್ ಸಿಸ್ಟಮನ್ನು ಮಾಡ್ಕೋಬೇಕು. ಡ್ರೈನೇಜ್ ಸಿಸ್ಟಮ್ ಮಾಡಿಕೊಂಡು ಕವರ್ ಡಿಗ್ಗಿಂಗ್ ಎಲ್ಲ ಕೆಲಸಗಳಿದ್ದಾವೆ. ತುಂಬ ಕೆಲಸಗಳನ್ನು ಮಾಡಬೇಕಾಗತ್ತೆ. ಇವನ್ನೆಲ್ಲ ಇದರಲ್ಲಿ ಕವರ್ ಕ್ರಾಪಿಗಳನ್ನು ಹಾಕ್ಬೋದು. ಕವರ್ ಕ್ರಾಪಿಗೆ ಅಂದರೆ ನಿಮಗೆ ವಾತಾವರಣದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಅಲ್ಲಿ ರೀಸೈಕಲ್ ಮಾಡಿ ನಿಮಗೆ ಹೆಚ್ಚು ಇಳುವರಿಯನ್ನು ಪಡ್ಕೊಳ್ತಕ್ಕಂಥ ಎಲ್ಲ ಕವರ್ ಕ್ರಾಪ್ಸ್ಗಳನ್ನು ಹಾಕೋಬೋದು. ಮತ್ತು ಪೆಸ್ಟ್ ಆ್ಯಂಡ್ ಡಿಸೀಸ್ ಇದ್ದಾವೆ. ಇದರಲ್ಲಿ 3 ಪೆಸ್ಟ್ಗಳು ಬರ್ತವೆ. ಒಂದು ವೈಟ್ ಸ್ಟೆಮ್ ಬೋರರ್ ಬರುತ್ತೆ ಇಲ್ಲಿ ಅರೇಬಿಕಾದಲ್ಲಿ, 2ನೇದು ಕಾಫಿ ಬೆರಿ ಬೋರರ್ ಬರುತ್ತೆ, ಮತ್ತು ಶಾರ್ಟ್ ಹೋಲರ್ ಬರುತ್ತೆ. ಇವನ್ನೆಲ್ಲ ನಮ್ಮ ಸಂಸ್ಥೆಯಲ್ಲಿ ತಂತ್ರಜ್ಞಾನಗಳಿಂದ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಡಿಸೀಸ್ಗಳು ಬರ್ತವೆ, 3 ಡಿಸೀಸ್ಗಳು ಬರ್ತವೆ. ಇವನ್ನು ಸಹ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಈಸಿಯಾಗಿ ದೊರಕತಕ್ಕಂಥ ಎಲ್ಲ ತಂತ್ರಜ್ಞಾನಗಳಿದ್ದಾವೆ. ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಎಲ್ಲ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪೆಸ್ಟ್ಗಳನ್ನು ಇವನ್ನೆಲ್ಲ ನೋಡಿಕೊಂಡು ನಾವು ಈ ಪ್ರದೇಶದಲ್ಲಿ ಕಾಫಿ ಬೆಳೆಯಬೇಕು ಅಥವಾ ಬೇಡ ಅನ್ನೋದನ್ನು ನೀವು ನಿರ್ಧರಿಸಬೇಕು. ಯಾಕಂದರೆ ಜಾಸ್ತಿ ಎಲ್ಲರೂ ಬೆಳೆದು ಬಿಟ್ಟರೆ ಅದು ಬರಲಿಲ್ಲ ಅಂದರೆ ತುಂಬ ಎಲ್ಲರಿಗೂ ತೊಂದರೆ ಆಗಬಾರ್ದು.
ಹೀಗಾಗಿ ನನಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ನಿಮಗೇನಾದರೂ ಕ್ವಶನ್ಗಳಿದ್ದರೆ ನಾವು ಕೂಲಂಕುಷವಾಗಿ ಇಲ್ಲಿ ವಿಚಾರಿಸೋಣ. ಅಲ್ಲ, ಪ್ರಶ್ನೆಗಳು ಯಾರಿಗಾದರೂ ಅಲ್ಲ ಸರ್, ನಿಮ್ಮ ಇನ್ಸ್ಟಿಟ್ಯೂಟಿಂದ ನೀವೇನು ಅವರಿಗೆ ಎಕ್ಸ್ಟೆನ್ಷನ್ನು ಹೇಗೆ ಕೊಡ್ಬೋದು, ಅಂದರೆ ಸಲಹೆಗಳು ಅಥವಾ ಫೀಲ್ಡ್ ವಿಸಿಟ್ಟು, ದೆನ್ ನರ್ಸರಿ? ಸರ್, ನಮ್ಮ ಒಂದು ಸಂಸ್ಥೆಯಿಂದ ಸಂಶೋಧನೆ ಕೇಂದ್ರದಿಂದ ನಾವು ಬೀಜಗಳನ್ನು ಅಕ್ಟೋಬರ್ ತಿಂಗಳಲ್ಲಿ ನೋಟಿಫಿಕೇಷನ್ ಮಾಡ್ತೀವಿ. ಅಕ್ಟೋಬರಲ್ಲಿ ನೀವೇನಾದರೂ ನಮ್ಮ ಸಂಸ್ಥೆಗೆ ಅಥವಾ ನೀವು ಒಂದು ಆ್ಯಪ್ ಮುಖಾಂತರ ನಮಗೆ ಹೇಳಿದ್ದೇ ಆದರೆ ನಿಮಗೆ ಬೇಕಾದಷ್ಟು ಬೀಜಗಳನ್ನು ತಯಾರು ಮಾಡಿ ಕೊಡ್ತೀವಿ. ಯಾವಾಗಲೂ ಈ ಬೀಜಗಳು ಸಿಗಲ್ಲ. ಅಕ್ಟೋಬರ್ ಮಂತ್ದಲ್ಲಿ ಒಂದು ಕಾಫಿ ಆ್ಯಪ್ ಅಂತಿದೆ, ಇಂಡಿಯಾ ಕಾಫಿ ಆ್ಯಪ್ ಅಂತಿದೆ. ಆ ಆ್ಯಪಲ್ಲಿ ನೀವು ರಿಜಿಸ್ಟರ್ ಮಾಡಿ ನಿಮಗೆ ಬೇಕಾಗಿರೋಂಥ ಯಾವ ಬೀಜ ಬೇಕು ಅನ್ನೋದನ್ನು ನೀವು ರಿಜಿಸ್ಟರ್ ಮಾಡಿದರೆ ಆ ಬೀಜವನ್ನು ತಲುಪಿಸ್ತೀವಿ. ಒಂದು. ಎರಡನೇದಾಗಿ ನೀವು ಬೇಡ, ನಾವು ಮಡಿಕೇರಿಗೆ ಬಂದಿದ್ದೀವಿ ಅಂದರೆ ಮಡಿಕೇರಿಯಲ್ಲಿ ನಮ್ಮದೊಂದು ಆಫೀಸ್ ಇದೆ. ಆಫೀಸಲ್ಲಿ ಒಂದು ಅರ್ಜಿ ಕೊಟ್ಟರೆ ಸಾಕು, ನಿಮಗೆ ಬೇಕಾಗಿರ್ತಕ್ಕಂಥ ಬೀಜವನ್ನು ನಾವು ವ್ಯವಸ್ಥೆ ಮಾಡ್ತೀವಿ. ಒಂದನೇದ್ದು. ಎರಡನೇದ್ದು, ಸರ್ ಹೇಳ್ತಾ ಇರೋದು ನಿಮಗೆ ಬರೋಕ್ಕೆ ಈ ಥರ ನಾವು ಸಾಮಾನ್ಯವಾಗಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದವರು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ನಾವು ಕರೆದಾಗ ಇಲ್ಲಿ ಬಂದು ರೈತರಿಗೆ ಯಾವ ಕಾಫಿ ಬೆಳಿಬೇಕು, ಬೆಳೀತಾ ಇದ್ದಾರೆ, ನಾವು ಬೇಡ ಅನ್ನೋಕ್ಕೆ ಆಗಲ್ಲ. ಹೀಗಾಗಿ ಅವರಿಗೆ ಬೇಕಾಗಿರೋ ತಾಂತ್ರಿಕ ಸಲಹೆಯನ್ನು ನಾವು ಇಲ್ಲಿ ಕೊಡಲು ಮಾಡ್ತಾಯಿದ್ದೀವಿ, ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೀವಿ, ನಿರಂತರವಾಗಿ ಮಾಡ್ತಾಯಿದ್ದೀವಿ. ಅದಕ್ಕೇನು ತೊಂದರೆ ಇಲ್ಲ ಸರ್, ಮಾಡ್ಬೋದು. ಕಾಫಿ ಬೋರ್ಡ್ ಇದು ಸಪ್ರೇಟು ವಾಣಿಜ್ಯ ಬೆಳೆ ಅಂತೇಳಿ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಇದರಲ್ಲಿ ಬರೋದಿಲ್ಲ ಸಾಮಾನ್ಯವಾಗಿ ನಿಮ್ಮದು. ಹಾಗಾಗಿ ಕಾಫಿ ಬೋರ್ಡಿನ ಈ ಟ್ರೈನಿಂಗ್ಗಳು ಏನು ಹೇಗೆ ಸರ್ ಅದನ್ನ? ಸರ್, ಕಾಫಿ ಬೋರ್ಡಲ್ಲಿ ಟ್ರೈನಿಂಗ್ಗಳು ಆಗ್ತಾ ಇರ್ತವೆ. ಈ ಭಾಗಕ್ಕೆ ಬೇಕಾದರೆ ನಮ್ಮ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವ್ರಿಗೆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀವಿ. ನಮ್ಮ ಸರ್ ತುಂಬ ಕೆಲಸಗಳನ್ನು ಮಾಡಿದ್ದಾರೆ ಇಲ್ಲಿ. ಎಲ್ಲ ತಂತ್ರಜ್ಞಾನಗಳನ್ನು ಎಲ್ಲ ರೈತರಿಗೂ ಅನುಕೂಲವಾಗುವಂಗೆ ಪ್ರೋಗ್ರಾಮ್ಗಳನ್ನು ಮಾಡ್ತಾಯಿದ್ದಾರೆ ಅಜಯ್ ಸರ್ ಅವರು. ಹೀಗಾಗಿ ಅಲ್ಲಿ ಯೂಸ್ ಮಾಡ್ಬೋದು. ನಮ್ಮ ಸಂಸ್ಥೆಗೆ ಬಂದಾಗ ನಾವು ಸರ್, ಅದು ಪಾಲಿಸಿ ಮ್ಯಾಟ್ರ್ ಸರ್, ನಮಗೆ ಅದು ಬರಲ್ಲ ಸರ್. ಓಕೆ, ಧನ್ಯವಾದಗಳು ಸರ್. ನಂತರ ಕೂಡ ನೀವೇನಾದರೂ ಪ್ರಶ್ನೆಗಳಿದ್ದರೆ ಕೇಳಿ, ಇನ್ನೂ ಇರ್ತಾರೆ. ಸೊ ಈಗ ಮುಂದಿನ ಭಾಗವಾಗಿ ನಮ್ಮ ಊರಿನ ರೈತರಾದಂಥ ಶ್ರೀ ಅಜಿತ್ ಪ್ರಸಾದ್ ರೈ ಅವರು ಕಾಳು ಮೆಣಸಿನ ಬೆಳೆಗಾರರು ಕೂಡ ಸಾಕಷ್ಟು ಕಾಳು ಮೆಣಸನ್ನು ಬೆಳೀತಾ ಇದ್ದಾರೆ. ಅವ್ರ ಜೊತೆಗೆ ಇತ್ತೀಚೆಗೆ 3-4 ವರ್ಷದಿಂದ ಕಾಫಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಸೊ ಅವರು ತಮ್ಮ ಅನುಭವವನ್ನು ಭಾಳ ಪ್ರಮುಖವಾಗಿ ವೈಜ್ಞಾನಿಕವಾಗಿ ನಮ್ಮ ಕಾಫಿ ಬೋರ್ಡಿನ ವಿಜ್ಞಾನಿಗಳು ಹೇಳಿದ್ದಾರೆ. ಬಟ್ ತಾವು ಕಂಡುಕೊಂಡಂಥ ಸತ್ಯ, ಈ ಭಾಗದಲ್ಲಿ ಕಾಫಿ ಬೆಳೆಯನ್ನು ಹೇಗೆ ಬೆಳಿಬೋದು ಅನ್ನೋದ್ರ ಬಗ್ಗೆ ಅವರು ಒಂದು 20 ನಿಮಿಷ ಮಾತಾಡಬೇಕಂತ ಕೇಳ್ಕೊಳ್ತಾರೆ. ರೈತ ಬಾಂಧವರಿಗೆಲ್ಲ ನನ್ನ ವಂದನೆಗಳು. ನಾನು ಸಾಧಾರಣ ಅಡಿಕೆ ಬೆಳೆ ನಾವು ಮೊದಲಿನಲ್ಲೇ ಮಾಡ್ತಾ ಇದ್ದವರು. ಸಾಧಾರಣ ಒಂದು ಚಿಕ್ಕಂದಿನಿಂದ ನನಗೆ ನೆನಪಿರುವಾಗಲೂ ಅಡಿಕೆ ಬೆಳೆ ನಮ್ಮ ಜಾಗದಲ್ಲಿತ್ತು. ಆಮೇಲೆ ನಾವು ಒಂದೇ ಬೆಳೆಗೆ ಯಾಕೆ ಹೋಗೋದು ಅಂದರೆ, ನನಗೊಂದು 10-18 ವರ್ಷ ಇರುವಾಗಲೇ ನನಗೆ ಒಂದು ಯಜಮಾನಿಕೆ ನಮ್ಮ ಮನೆಯವರು ಫ್ಯಾಮಿಲಿಯವರು ಕೊಟ್ಟರು. ಆವಾಗ ಅಡಿಕೆಯನ್ನು ಬೆಳೆಸ್ತಾ ಇದ್ದೆವು. ಇದರ ಮಧ್ಯದಲ್ಲಿ ನಾವು ಏನು ಮಾಡ್ಬೋದು, ಒಂದೇ ಬೆಳೆಗೆ ಯಾಕೆ ಆಗ ಹೋಗೋದು ಅಂತೇಳಿ ನಾವು ಕಾಳುಮೆಣಸನ್ನು ಬೆಳೀಲಿಕ್ಕೆ ಶುರು ಮಾಡಿದ್ದೆವು. ಅದು ಸಾಧಾರಣ ಒಂದು 30-32 ವರ್ಷದಿಂದ ಈಚೆಗೆ. ಮೊದಲಿಗೆ ಒಂದು ಪೆಟ್ಟು ಸಿಕ್ಕಿದೆ ನಮಗೆ, ಭಾಳ ದೊಡ್ಡ ಪೆಟ್ಟು. ಆದರೆ ಒಮ್ಮೆ ಕಂಪ್ಲೀಟ್ ಸತ್ತೋಗಿತ್ತು. ಆದರೆ ಅದನ್ನು ನಾವು ಬಿಡಲಿಲ್ಲ. ಆಗ ಚಿಕ್ಕ ಪ್ರಾಯ ಸಹ ಸ್ವಲ್ಪ ಚಿಕ್ಕದಿತ್ತು, ಸ್ವಲ್ಪ ಧೈರ್ಯ ಸಹ ಇತ್ತು ಲಾಸನ್ನು ತಡೆಯುವಂತಹ. ಆ ಟೈಮಲ್ಲಿ ಸಾಯೋದು ಹೇಗೆ ಅಂತ ಗೊತ್ತಾಯಿತು. ಆದರೆ ಸಾಯುವುದನ್ನು ನಿಲ್ಲಿಸುವುದು ಹೇಗೆ ಅಂತೇಳಿ ನಮಗೆ, ಇದು ಮೆಣಸಿನ ಕಥೆ ಹೇಳೋದು ನಾವು, ಹೇಗೆ ಅಂತ ನಮಗೆ ಅಷ್ಟು ಇದಾಗಲಿಲ್ಲ. ಆಗ ನಮಗೆ ನಮ್ಮ ದೊಡ್ಡ ಗುರುಗಳಾದ ವೇಣುಗೋಪಾಲ್ ಸರ್ ಅವರು ನಮ್ಮ ಸಹಾಯಕ್ಕೆ ಬಂದರು. ಅವರ ಎಲ್ಲ ಅನುಭವವನ್ನು ನಮಗೆ ಹಂಚಿದ್ರು. ಹಾಗಾಗಿ ನಾವು ಮೆಣಸಿನಲ್ಲಿ ನಾವು ಒಂದು ರೋಗ ಬರೋದನ್ನು ತಡೆಯುವಂಥ ಶಕ್ತಿ ನಮಗೆ ಬಂತು. ಈಗ ಸಹ ಬರ್ತದೆ, ಬರುವುದಿಲ್ಲ ಅಂತೇಳಿ ಅಲ್ಲ. 1-2 ವರ್ಷದ ಮೊದಲು ನಮಗೆ ಒಂದು ಗಿಡ ಸಾಯಲಿಲ್ಲ. ದೊಡ್ಡ ವಿಷಯದಲ್ಲಿ ಹೇಳ್ತಿದ್ದೆವು, ನಾನು ರೋಗ ರಹಿತವಾಗಿ ನಾವು ಬೆಳೆಸಿದ್ದೆವು ಅಂತೇಳಿ. ಆದರೆ ಮತ್ತೆ ಈ 2 ವರ್ಷದ ಒಂದು ಮಳೆಯಿಂದಾಗಿ ನಮಗೆ ಸ್ವಲ್ಪ 1%ನಷ್ಟು ಹೋಗ್ತದೆ. ಯಾಕೆ ಅಂತೇಳಿದರೆ ಗುಡ್ಡದ ಮೇಲಿಂದ ನೀರು ಅಡಿಯಿಂದ ಬರ್ತದೆ. ಆದರೂ
ಈಗ ಮೊನ್ನೆ ವೇಣುಗೋಪಾಲ್ ಸರ್ ಬಂದಾಗಲೂ ಸಹ ನಮ್ಮ ಹೆಚ್ಚಾಗಿ ಬಂದರೆ ಅವರು ನಮ್ಮಲ್ಲಿ ಉಳಿತಾರೆ ಮತ್ತು ನಮಗೆಲ್ಲ ಗೈಡೆನ್ಸ್ ಮಾಡ್ತಾ ಇರ್ತಾರೆ. ಅವರು ಹೇಳಿದರು, ತೊಂದರೆ ಇಲ್ಲ ಮಾರಾಯ, ಈ ಸಲ ಸಹ ಏನು ತೊಂದರೆ ಆಗಲಿಲ್ಲ, ಕಳೆದ ಸಲ ಸಹ ಅವರು ಬಂದಿದ್ದರು. ಹಾಗಾಗಿ ಸಾಯುವ ಪರ್ಸಂಟೇಜನ್ನು ನಾವು ಬಹಳ ಕಮ್ಮಿ ನಿಲ್ಲಿಸಿದ್ದೇವೆ. 1% ಕಮ್ಮಿ ಇದು ಅದನ್ನು ನಾವು ನಿಲ್ಲಿಸಿದ್ದೇವೆ. ಆಮೇಲೆ ನಮಗೆ ಈ ಮೆಣಸಿನಲ್ಲಿ ನಮಗೆ ಸ್ವಲ್ಪ ಜಾಸ್ತಿ ಇನ್ಕಮ್ ಬರಲಿಕ್ಕೆ ಆಗುವಾಗ ನಮಗೆ ಇನ್ನೊಂದಾಯಿತು, ಕಾಫಿಯನ್ನು ನಾವು ಯಾಕೆ ಬೆಳೆಸಲಿಕ್ಕೆ ಕೂಡದು ಅಂತೇಳಿ. ಹಾಗೆ ನಾವು ಅದಕ್ಕೆ ಕಾಫಿಗೆ ಇಳಿದೆವು, ದೊಡ್ಡ ಮಟ್ಟದಲ್ಲಿ ಇಳಿದೆವು. ಮತ್ತು ನಮ್ಮ ಸಂಪರ್ಕಕ್ಕೆ ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ಹೇಳಲಿಕ್ಕೆ ಶುರು ಮಾಡಿದೆವು, ಹಾಕಿ ಅಂತ ಕಾಫಿ ಹಾಕುವ ಅಂತೇಳಿ. ತುಂಬ ಎಲ್ಲರೂ ಇದು ಮಾಡಿದರೆ ನಮಗೆ ಸಹ ಸ್ವಲ್ಪ ಸಹಾಯಕ್ಕೆ ಯಾರಾದರೂ ಬರ್ತಾರೆ ಅಂತೇಳಿ. ಹಾಗೆ ನಾನು ಕಾಫಿ ಬೆಳೆಯುವಾಗ ನಾವು ಫಸ್ಟಾಗಿ ಸ್ವಲ್ಪ ಆಲೋಚನೆ ಮಾಡಿದೆವು. ಯಾಕೆಂತ ಹೇಳಿದರೆ ಇಲ್ಲಿ ಮೊದಲಿನಿಂದಲೂ ನಮ್ಮ ತಾಳ್ತಾಜಿಯವರು ಇದ್ದಾರೆ, ರೋಬಸ್ಟ ಉತ್ತಮ ರೀತಿಯಲ್ಲಿ ಅವರು ಬೆಳೀತಾ ಇದ್ದಾರೆ. ರೋಬಸ್ಟದೊಂದು 2-3 ಮರ ನನ್ನ ಹತ್ರ ಸಹ ಉಂಟು, ಅದರಲ್ಲಿ ಉತ್ತಮ ಇದು ಬರ್ತಾಯಿತ್ತು. ಹಾಗೆ ಸ್ವಲ್ಪ ಧೈರ್ಯ ಬಂತು. ಆದರೆ ನಾವು ನೆರಳಲ್ಲಿ ನಾವು ರೋಬಸ್ಟ ಆಗಲಿಕ್ಕಿಲ್ಲ ಅಂತ ಹೇಳುವ ಒಂದು ಅಭಿಪ್ರಾಯಕ್ಕೆ ನಾವು ಬಂದ ಮೇಲೆ ನಾವು ಈ ಅರಬಿಕಕ್ಕೆ ನಾವು ಇಳ್ದೆವು. ಅದನ್ನು ನಾನು ದೊಡ್ಡ ಮಟ್ಟದಲ್ಲಿ ನಾನು ರಬ್ಬರ್ ಮರದ ನಾಟಿ ಮಾಡಿದೆವು. ಮತ್ತು ಈಗ ಅಡಿಕೆ ಮರದಲ್ಲಿ ಸಹ ನಾವು ಮಾಡ್ತಾ ಇದ್ದೇವೆ, ರಾಬಸ್ಟ ಸಹ ನಾವು ಮಾಡ್ತಾ ಇದ್ದೇವೆ. ಅದು ನಾನು ಈ ಸಾಧಾರಣ 1,000 ಗಿಡದಷ್ಟು ನಾವು ಇದು ನಂದು ರಬ್ಬರ್ ಮರದ ಮಧ್ಯದಲ್ಲಿ ಇದು 2ನೇ ವರ್ಷದ್ದು ಗಿಡಗಳು. ಅದು ಮೆಣಸು ಸಹ 2ನೇ ವರ್ಷದ್ದೇ, ಅದು ಸಹ ಮೆಣಸು. ಹಾಗೆ ಇದು ಸಾಧಾರಣ ಒಂದು 2,500 ದಿನಗಳು ಜಾಸ್ತಿ ಅರಬಿಕಾ ಉಂಟು. ಈಗ ಅದರಲ್ಲಿ ಉತ್ತಮ ರೀತಿಯಲ್ಲಿ ನಮಗೆ ಹೂ ಬರ್ತಾ ಉಂಟು. ನಾವು ಖಾಲಿ ಇದರ ವಿಷಯದಲ್ಲಿ ನಮಗೆ ಏನೂ ನಾಲೆಜ್ ಇರಲಿಲ್ಲ. ಈ ಟೈಮಲ್ಲಿ ನಾವು ಏನು ಮಾಡಿದೆವು ಅಂತ ಹೇಳಿದರೆ, ನಾನು ಮತ್ತು ಅನಂತಣ್ಣ ಮತ್ತು ಇನ್ನೊಬ್ಬರು ನಿರಂಜನ್ ಅಂತ ಹೇಳುವವರು, ನಾವು 3 ಕಾಫಿ ಬೆಳೆಯಲ್ಲಿ ಇನ್ನಷ್ಟು ಕಲಿಬೇಕು ಅಂತ ಹೇಳುವ ಒಂದು ಅಭಿಪ್ರಾಯದಿಂದ ನಾವು ಕ್ಲಾಸಿಗೆ ಹೋದೆವು 1 ವರ್ಷ. ಈಗ ನಾಳೆ 16ನೇ ತಾರೀಕಿಗೆ ನಮಗೆ ಸರ್ಟಿಫಿಕೇಟ್ ಕೋರ್ಸ್, ಅದು ಸರ್ಟಿಫಿಕೇಟ್ ಸಿಗ್ತದೆ 7B ಅಂತೇಳಿ. ಅದ್ಭುತವಾದ ಅದೊಂದು ಸಂಸ್ಥೆ, ಅದೊಂದು NGO ಹಾಗೆ ಕೆಲಸ ಮಾಡ್ತಾ ಉಂಟು. ಅವರು ನಮಗೆ ಟೆಕ್ನಿಕಲ್ ಎಲ್ಲ ಹೇಳಿಕೊಟ್ರು. ನಮಗೆ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ನಾವು ಹೋದದ್ದು ಕಾಫಿಗೆ ಅಂತೇಳಿ, ಆದರೆ ಅಲ್ಲಿ ನಮಗೆ ಹೋದ ಮೇಲೆ ನಮಗೆ ಮೆಣಸಿನಲ್ಲಿ ಇನ್ನಷ್ಟು ಅಪ್ಗ್ರೇಡ್ ಆದೆವು. ನಾವು ಪುನಃ ಅಡಿಕೆಯಲ್ಲಿ ಸಹ ತುಂಬ ಅಪ್ಗ್ರೇಡ್ ಆದೆವು. ಅದು ನಮಗೆ ಒಂದು ಭಾಳ ನಮಗೆ ಪ್ರಯೋಜನ ಆಯಿತು. ಮೆಣಸು ಸಹ ನನಗೆ ಸಾಧಾರಣ 4,000 ಬಳ್ಳಿಯಿಂದ ಜಾಸ್ತಿ ಬಳ್ಳಿ ಉಂಟು. ಇದು ಸಾಧಾರಣ ಈಗ ಕಾಫಿ 4,000 ಗಿಡದಷ್ಟು ನಾವು ನಾಟಿ ಮಾಡಿದ್ದೇವೆ. ನೋಡಿ ಇದರಲ್ಲಿ ನೋಡಿ ಈಗ ಹೂ ಬರ್ತಾ ಉಂಟು ಇದು ಕಾಫಿಯಲ್ಲಿ. ಅದು ಮಾತ್ರ ನಾವು ಅದಕ್ಕೆ ಡ್ರಿಪ್ ಸಿಸ್ಟಮ್ ಮಾಡಿದ್ದೇವೆ. ಡ್ರಿಪ್ಪಲ್ಲಿ ಜೆಟ್ ಹಾಕಿದ್ದೇವೆ. ಯಾಕೆಂತೇಳಿದರೆ ನೀರು ಅದು ದಿವಸಕ್ಕೆ 2 ಗಂಟೆ ನಾನು ಕೊಡ್ತೇನೆ. ಆಟೋಮೇಷನ್ ಉಂಟು, ಅದಕ್ಕೆ ನಾವು ಆಟೋಮೇಷನ್ ಮಾಡಿದ್ದೇವೆ. ಅದಕ್ಕೆ ನಮ್ಮ ಬೆಂಗಾಲಾಗಿ ನನಗೆ ವೇಣುಗೋಪಾಲ್ ಸರ್ ಇದ್ದಾರೆ ಕಾಫಿ ವಿಷಯದಲ್ಲಿ, ಧರ್ಮರಾಜ್ ಸರ್ ಇದ್ದಾರೆ, ಮತ್ತು ಇನ್ನೊಬ್ಬರು ಸುಹಾಸ್ ಮೋಹನ್ ಅಂತ ಹೇಳಿದ್ದಾರೆ. ಅವರೆಲ್ಲ ನಮಗೆ ಸಹಾಯಕ್ಕೆ ಬಂದಿದ್ದಾರೆ. ಇಲ್ಲಿ ಅದನ್ನೊಂದು ಅದ್ಭುತವಾಗಿ ನಾವು ಅದನ್ನು ತೆಗಿಬೇಕು ಅಂತೇಳಿ. ಹಾಗೆ ಅದು ಉತ್ತಮ ರೀತಿಯಲ್ಲಿ ಈಗ ಅದು 2 ವರ್ಷದಲ್ಲಿ ಈಗ 5 ಫೀಟ್ ಈಗ ಕೂಡ್ತಾ ಬಂದಿದೆ. ಮೊನ್ನೆ ಈಗ ಸುಹಾಸ್ ಮೋಹನ್ ಎಲ್ಲ ಬಂದವರಿಗೆ ಅದು ಭಾಳ ಖುಷಿ ಕೊಟ್ಟಿದೆ. ಅವರು ಅಲ್ಲಿ ಹಾಗೆ ನೀವು ಈಗ ತೆಗಿತಾ ಇದ್ದೀರಿ ಅಂತೇಳಿ. ಅದಕ್ಕೆ ಬೇಕಾಗುವಂಥ ಅದು ಒಮ್ಮೆಲೆ ಬರುವಂಥ ಹೂ ಬರಲಿಕ್ಕೆ ನಾವು ಅದಕ್ಕೆ ಬೇಕಾದಂಥ ನ್ಯೂಟ್ರೆಂಟ್ಗಳನ್ನೆಲ್ಲ ಕೊಡ್ತಾ ಇದ್ದೇವೆ. ಅದು ನಮಗೆ 7Bನಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಕಲಿಸ್ತಾ ಇದ್ದಾರೆ. ಯಾಕೆಂತೇಳಿದರೆ ಅಲ್ಲಿ ಅವರು ಹೇಗೆ ಮಾಡ್ತಾರೆ ಅದನ್ನೆಲ್ಲ ನಾನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಲ್ಲಿ ಅದನ್ನೆಲ್ಲ ನಾವು ಇಲ್ಲಿ ನಾವು ಕೊಡ್ತಾ ಇದ್ದೇವೆ. ಬೆಳಗ್ಗೆ ನಾನು 6-4 ಗಂಟೆಗೆ ಹೋಗ್ತೇವೆ, ಮೇಲೆ ಗುಡ್ಡಕ್ಕೆ ಹೋಗ್ತೇನೆ. ಅದು ಸ್ವಲ್ಪ ಎತ್ತರವೇ.
ಹೋಗಿ ಎಲ್ಲ ನೀರು ಎಲ್ಲಿ ಹೋಗಿದ್ದೆ ಅಂದರೆ ನನಗೊಂದು ಹಠ ಬಂದಿದೆ. ಯಾಕೆ ಅಂತ ಹೇಳಿದರೆ ಸರಿ ನೀರು ಕೊಟ್ಟರೆ ನೀರು ಹೋಗಲಿಲ್ಲ, ಕೊಟ್ಟು ಅದನ್ನು ಒಮ್ಮೆ ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು ಅಂತ ಒಂದು ಇದರಲ್ಲಿ ನಾವು ಇದ್ದೇವೆ. ಅದರಲ್ಲಿ ನಾನು ಸಕ್ಸಸ್ ಆಗ್ತೇನೆ ಅಂತ ಹೇಳಿ 100% ಹೇಳ್ತೇನೆ. ರಾಬಸ್ಟ್ ಆದರೆ ನಮಗೆ ಸುಲಭ, ಮನೆಯಲ್ಲಿ ಉಂಟು, ಅದಕ್ಕೆ ನಾವು ಏನು ಮಾಡಲಿಲ್ಲ ಇದ್ದರೂ ಅದರಲ್ಲಿ ಹೂ ಬರ್ತದೆ. ನಮಗೆ ಅರಬಿಕದಲ್ಲಿ ನಮಗೆ ಎಲ್ಲಿ ಒಂದು ತೆಗಿಬೇಕು ಅಂತೇಳಿ ಅದು ಧರ್ಮರಾಜ್ ಸರ್ ಅವರಿಗೆ ಸಹ ಒಂದು ಹಠ ಉಂಟು. ಇಲ್ಲಿ ಅದನ್ನು ನಾವು ಮಾಡಿ ತೋರಿಸಬೇಕು ಅಂತ ಹೇಳುವ ಉದ್ದೇಶ ಎಲ್ರಿಗೂ ಈಗ ನಮ್ಮ ಗ್ರೂಪಿನವರಿಗೆ ಉಂಟು. ಇದನ್ನು ನಾನು ಹೇಗೆ ಅಂತ ಹೇಳಿದರೆ, ಇದು ನಾವು ನಮ್ಮ ಸಿಸ್ಟಮಲ್ಲಿ 1 ಫೀಟ್ ಅಗಲ 1 ಫೀಟ್ ಹೊಂಡ ಮಾಡಿ ಅದಕ್ಕೆ ಫಸ್ಟಿಗೆ ನಾವು ಎರೆಹುಳ ಗೊಬ್ಬರವನ್ನು ನಾವು ಹಾಕ್ತೇವೆ. ಹಾಕಿ ಅದಕ್ಕೆ ನಾನು ಕಾಫಿ ಗಿಡವನ್ನು ಮಣ್ಣು ಇದಾಕಿ ಮತ್ತು ಸಲ್ಫರ್ ಜಾಸ್ತಿ ಇದ್ದ ಫರ್ಟಿಲೈಸರನ್ನು ನಾವು ಕೊಟ್ಟು ಅದಕ್ಕೆ ನಾವು ಇದನ್ನು ನಾಟಿ ಮಾಡ್ತೇವೆ. ಈಗ ಕೆಲವು ಒಂದೇ ವರ್ಷದಲ್ಲಿ ಸಹ ಒಂದು 5-6 ವರ್ಷದಲ್ಲಿ 5-6 ತಿಂಗಳಲ್ಲಿ ಅದು ದೊಡ್ಡ ರೀತಿಯಲ್ಲಿ ನಮಗೆ ಬೆಳಿತೇವೆ. ಮತ್ತು ತಿಂಗಳಿಗೆ ನಾವು ಅದಕ್ಕೆ ಫರ್ಟಿಲೈಸರ್ ಕೊಡ್ತಾ ಇರ್ತೇವೆ, ಸ್ವಲ್ಪ. ಇಲ್ಲದಿದ್ದರೆ ಅದನ್ನು ಇಲ್ಲಿ ಬರೆಸಲಿಕ್ಕೆ ಆಗೋದಿಲ್ಲ. ಮತ್ತು ಸರ್ ಹೇಳಿದಾಗೆ ಇಲ್ಲಿ ನೀರು ಮಾತ್ರ ಇಂಪಾರ್ಟೆಂಟ್ ಕೊಡಬೇಕು ನಾವು ಕಾಫಿಗೆ. ಯಾಕೆಂತ ಹೇಳಿದರೆ 42 ಡಿಗ್ರಿ ಇಲ್ಲಿ ಉಷ್ಣ ಇರುವಾಗ ಇದಕ್ಕೆ ಹ್ಯುಮಿಡಿಟಿ ನಾವು ಕೊಡಲಿಲ್ಲದಿದ್ದರೆ, ಕಳೆದ ಸಲ 1.25 ವರ್ಷದಲ್ಲಿ ಹೂ ಬಂದಿತ್ತು. ನಾವು ಅದಕ್ಕೆ ನೀವು ಇಲ್ಲಿ ನನಗೆ ಅದು ಸ್ವಲ್ಪ ಗೊತ್ತಿರಲಿಲ್ಲ, ನಾನು ಗೊತ್ತಿಲ್ಲ ಅಂತೇವೆ ಹೇಳ್ತೇವೆ. ನಮಗೆ ಅದು ನೀರು ಕೊಡಲಿಲ್ಲ, ಟ್ರೆಸ್ ಮಾಡಿ ಅಂತ ಹೇಳುವಾಗ ನೀರು ಕೊಡೋದು ಎಲ್ಲ ಹೂ ಎಲ್ಲ ಬಿದ್ದು ಹೋಯಿತು. ಒಂದು ಸ್ವಲ್ಪ ಕಾಫಿ ಅರಬಿಕದಲ್ಲಿ ಬಂದಿತ್ತು. ಈ ಸಲ ಹಾಗೆಲ್ಲ, ಈ ಸಲ ನಾವು ಕರೆಕ್ಟಾಗಿ ನಾವು ಕೊಡ್ತಾ ಇದ್ದೇವೆ. ಅದಕ್ಕೆ ಯಾವುದನ್ನು ನಾವು ಕಮ್ಮಿ ಮಾಡ್ತಾ ಇಲ್ಲ. ತಿಂಗಳಿಗೆ ಅದಕ್ಕೆ ನ್ಯೂಟ್ರೆಂಟ್ಗಳನ್ನು ಬೇರೆ ರೀತಿಯ ನ್ಯೂಟ್ರೆಂಟ್ಗಳನ್ನು ನಾವು ಕೊಡ್ತಾ ಇರ್ತೇವೆ. ಹಾಗಾಗಿ ನನಗೆ ಮಾತ್ರ 100% ಉಂಟು. ಇಲ್ಲಿ ನಮಗೆ ಖಂಡಿತ ಇಲ್ಲಿ ನಾವು ಕಾಫಿ ಬೆಳೆಯನ್ನು ಬೆಳೆಸ್ಬೋದು ಅಂತ, ಕಾಫಿಯಲ್ಲಿ ನಾವು ಸಕ್ಸಸ್ ಆಗ್ತೇವೆ ಅಂತೇಳಿ. ಯಾಕೆಂತ ಹೇಳಿದರೆ ಆ ಇದು ಕ್ಲೈಮೇಟನ್ನು ಇಲ್ಲಿ ನಾವು ರೆಡಿ ಮಾಡಬೇಕು ಮಾತ್ರ. ಹೇಗೂ ನಾವು ಅಡಿಕೆಗೆ ನಾವು ನೀರು ಕೊಡುವಾಗ ನಾವು ಒಂದು ವೇಳೆ ಬಾಕಿ ಟೈಮಲ್ಲಿ ಅದಕ್ಕೆ ನೀರು ಇದ್ದ ಟೈಮಲ್ಲಿ ನಾವು ಅದಕ್ಕೆ ಡ್ರಿಪ್ ಇರಿಗೇಷನ್ ನಾವು ಮಾಡಿ ಅದನ್ನು ಸ್ವಲ್ಪ ಟ್ರೆಸ್ಸಿಗೆ ಇದು ಮಾಡಿ, ಫಸ್ಟಿಗೆ ಟ್ರೆಸ್ಸಿಗೆ ಮಾಡಬೇಕು. ಹೂ ಬಂದ ಮೇಲೆ ನಾವು ಟ್ರೆಸ್ ಮಾಡಿದರೆ ಎಲ್ಲ ಹೂ ಕೆಳಗೆ ಬೀಳ್ತದೆ ಅದು. ಮತ್ತು ಟೈಮಿಗೆ ಸಹ ನಮಗೆ ನ್ಯೂಟ್ರೆಂಟ್ಗಳನ್ನು ಪೋಲಿಯರ್ ಸ್ಪ್ರೇ ಮತ್ತು ಬುಡಕ್ಕೆ ಕೊಡೋದನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಅದು ನಾನು ಮೆಣಸಿಗೆ ಸಹ ನಾವು ಹಾಗೆ ಮಾಡ್ತಾ ಇರ್ತೇವೆ. ಮೆಣಸಿನಲ್ಲಿ ಸಹ ನಾವು ಉತ್ತಮ ರೀತಿಯಲ್ಲಿ ನಾನು ಮೆಣಸು ಬೆಳೀತಾ ಇದ್ದೇನೆ. ನಾವು ಅದರಲ್ಲಿ ಟಾಪ್ ಶೂಟ್ ಸಹ ಉಂಟು, ರನ್ನರ್ಸ್ ಸಹ ಉಂಟು, ಎಲ್ಲ ರೀತಿಯಲ್ಲಿ ಸಹ ನಮಗೆ ಬೆಳೆಸಿ ನಾವು ಅಭ್ಯಾಸ ನಾವು ಮಾಡಿಕೊಂಡಿದ್ದೇವೆ. ಇನ್ನೊಂದು ಯಾಕೆ ಅಂತ ಹೇಳಿದರೆ, ಈ ಕಾಫಿಯಲ್ಲಿ ಯಾಕೆಂತ 100% ನಮಗೆ ಕಾಫಿಯನ್ನು ಇಲ್ಲಿ ಖಂಡಿತ ಬೆಳೆಸಬಹುದು. ಅದಕ್ಕೆ ಮಾತ್ರ ನಾವು ಈ 1 ವರ್ಷ ಆದ ಮೇಲೆ ಈಗಿನ ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಿನ ಒಂದು 4-5 ಸಲ ನಾವು ಫರ್ಟಿಲೈಸರನ್ನು 2 ತಿಂಗಳಿಗೊಮ್ಮೆ ಕೊಡ್ತಾ ಇರ್ತೇವೆ. ಅದು 10-26 ಅಥವಾ ಕ್ಯಾಲ್ಸಿಯಂ ನೈಟ್ರೇಟು ಹೂ ಬರಲಿಕ್ಕೆ, ಇನ್ನೊಂದು ಪಾಲಿಸಲ್ಫೇಟ್, ಇದನ್ನೆಲ್ಲ ನಾವು ಹಾಕ್ತಾ ಇರ್ತೇವೆ ಅದಕ್ಕೆ. ಹಾಗಾಗಿ ನಮಗೆ ಅದು ಉತ್ತಮ ರೀತಿಯಲ್ಲಿ ಅದು ಬರ್ತಾ ಉಂಟು. ಮತ್ತು ಮೆಣಸಿನಲ್ಲಿ ಸಹ ಹಾಗೆ. ಮೆಣಸಿನಲ್ಲಿ ನಾವು ಏಪ್ರಿಲ್ ಮತ್ತು ಮೇಯಲ್ಲಿ ಅದಕ್ಕೆ ನಾನು ಬುಡಕ್ಕೆ ನಾವು ಇದು ಫರ್ಟಿಲೈಸರ್ ನಾವು ಕೊಡ್ತೇವೆ. ಅದು ಮತ್ತು ಸ್ಪ್ರೇ ಮಾಡ್ತೇವೆ. ಅಂದರೆ ಹೂ ಅದನ್ನು ರೆಡಿ ಮಾಡಲಿಕ್ಕೋಸ್ಕರ ಅದು ಯಾವುದು ಅಂತ ಹೇಳಿದರೆ, ನಾವು 12-61-0 ಅದು 200 ಲೀಟ್ರಿಗೆ 2 ಇದು ಹಾಕಿ ನಾವು ಅದು ಏಪ್ರಿಲ್ ಮತ್ತು ಮೇಯಲ್ಲಿ ನಾವು ಸ್ಪ್ರೇ ಕೊಡ್ತೇವೆ, ಬುಡಕ್ಕೆ ಕೊಡೋದಿಲ್ಲ. ಜುಲೈಯಲ್ಲಿ ನಾವು ಬುಡಕ್ಕೆ ಕೊಡ್ತೇವೆ. ಅದು ಬೇರೆ ರೀತಿಯಲ್ಲಿ ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನಮ್ಮದು ಉಂಟು. ಮತ್ತು ಪುನಃ
ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಪುನಃ ನಮ್ಮದು ಬೇರೆ ಒಂದು ಬಯೋ-20 ಅಂಥದ್ದನ್ನು ನಾವು ಇದಕ್ಕೆ ನಾವು ಕೊಡ್ತಾ ಇರ್ತೇವೆ. ಮತ್ತು ನವಂಬರ್ ಡಿಸೆಂಬರಲ್ಲಿ 13045 ಅದು 200 ಲೀಟ್ರಿಗೆ 2 kg ಹಾಕಿ. ಅದು ಯಾಕೆ ಅಂತ ಹೇಳಿದರೆ ನಾವು ತೂಕ ಬರಲಿಕ್ಕೆ, ಇಲ್ಲದಿದ್ದರೆ 0050 ಅದನ್ನು ಸ್ಪ್ರೇ ಮಾಡ್ತೇವೆ. ಬುಡಕ್ಕೆ ನಾವು 10, 26, 26 ಅದು 1/4 kg ಆಗಿ, ಅದು ನಾವು ಒಂದು 2 ತಿಂಗಳಿಗೊಮ್ಮೆ ಕೊಡ್ತಾ ಇರ್ತೇವೆ. 1/4 kg. ಅದರೊಟ್ಟಿಗೆ ನಾವು ನೈಟ್ರೋಬೋರು, ಅದು ಬೋರಾನ್ ಕಮ್ಮಿ ಇರುವ ಕಾರಣ ನೈಟ್ರೋಬೋರು ಇಂಥದ್ದೆಲ್ಲ ನಾವು ಹಾಕ್ತಾ ಇರ್ತೇವೆ. ಮತ್ತು ಪುನಃ ನಾವು ಈಗ ಅಂದರೆ ಕಳೆದ ತಿಂಗಳು ಅದು ನಾವು 20-20-0-13 ಅದು 2 ಬ್ಯಾಗಿಗೆ 1 ಬ್ಯಾಗ್ ಪೊಟ್ಯಾಶ್ ಹಾಕಿ ಅದನ್ನು 1/4 kg ಕೊಡ್ತೇವೆ. ಅದು ಅಡಿಕೆಗೆ ಸಹ ಇದಕ್ಕೆ ಎರಡಕ್ಕೂ ಸಹ ನಮ್ಮದು ಇದಾಗ್ತದೆ. ಯಾಕೆಂತ ಹೇಳಿದರೆ ನಾವು ಇದು 1/4 kg ನಾನು ಜಾಸ್ತಿ ಹಾಕೋದಿಲ್ಲ. ಅದು ಫರ್ಟಿಲೈಸರ್ 1/4 kg ನಾವು ಜಾಸ್ತಿ ಅದು ತಗೊಳ್ಳೋದಿಲ್ಲ. ಮತ್ತು ಬುಡಕ್ಕೆ ನಾವು ಕೋಳಿ ಗೊಬ್ಬರವೇ ಹಾಕೋದು. ಅದೊಂದು 40 ವರ್ಷದಿಂದ ನಾನು ಹಾಕ್ತೇನೆ. ಅದು ಸಾಧಾರಣ ನಾವು ಒಂದು 10 kg ಅಷ್ಟು ಕೋಳಿ ಗೊಬ್ಬರ ನಾನು ಒಮ್ಮೆ ಬುಡಕ್ಕೆ ಹಾಕ್ತೇವೆ. ಬುಡವನ್ನು ನಾವು ಮುಟ್ಟುವುದೇ ಇಲ್ಲ. ಮೆಣಸಿಗೆ ಬುಡ ಎತ್ತರ ಬೇಕು, ಕಾಫಿಗೆ ಸಹ ಬುಡ ಎತ್ತರವೇ ಬೇಕು. ಕಂಪಲ್ಸರಿ ಗುಡ್ಡದಲ್ಲಿದ್ದರೂ ಸಹ ಕಣಿ, ಉಜಿರಿ ಕಣಿ ಅದಕ್ಕೆ ಬೇಕೇ ಬೇಕು, ಕಾಲುವೆ. ಇಲ್ಲದಿದ್ದರೆ ನೀರು ಇದಾಗಿ ಅದು ಸಾಯ್ತದೆ. ಮತ್ತು ಅಲ್ಲಾಡಲಿಕ್ಕೆ ಕೂಡ್ತು ಚಿಕ್ಕ ಗಿಡಕ್ಕೆ. ಅದು ಅವರಾಗ ಸರ್ ಹೇಳಿದರು, ಈ ಕ್ರಾಸ್ ಇದನ್ನು ನಾವು ಕೊಡಬೇಕು. ಅದು ಅಲ್ಗಾಡಿದ ಕೂಡಲೇ ಮಧ್ಯದಲ್ಲಿ ನೀರು ಒಳಗೆ ಹೋಗಿ ಗಿಡ ಸಾಯ್ತದೆ. ಅದು ಭಾಳ ಇಂಪಾರ್ಟೆಂಟ್ ಇಲ್ಲಿಯ ರೈತರಿಗೆ. ಅದನ್ನು ನಾವು ಮಾಡಿ ಮತ್ತು ಫರ್ಟಿಲೈಸರ್ ನಾವು ಕೊಡ್ತಾ ಇದ್ದರೆ ಗಿಡ ನಾವು ಒಳ್ಳೆ ಸೊಕ್ಕಿಸಿ ಬಂದರೆ ನಮಗೆ ಖಂಡಿತ ಅದರಲ್ಲಿ ಪ್ರಯೋಜನ ಆಗಲಿ. 1-1/4 ವರ್ಷದಲ್ಲಿ ಹೂ ಬರ್ತದೆ, ಆದರೆ ಅದನ್ನು ತೆಗಿಬೇಕು. ಆದರೆ ನಮ್ಮ ಅಲ್ಲಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಿನಲ್ಲಿ ಅವರು ತೆಗೆಯೋದಿಲ್ಲ. ನಮ್ಮ ಇಲ್ಲಿ ಘಟ್ಟದಲ್ಲಿ ಅಲ್ಲ, ಇಲ್ಲಿಗೆ ಸಾರ್ ಹೇಳಿದರೆ ಈಗ 2 ವರ್ಷ ಆದರೂ ಸಹ ಹೂ ತೆಗೀರಿ ಅಂತ ಹೇಳಿ ಅಲ್ಲಿ ಅವರು ತೆಗೆಯೋದಿಲ್ಲ. 2ನೇ ವರ್ಷದಲ್ಲಿ ಅದ್ಭುತವಾಗಿ ಇದು ಕಾಫಿ ಬೆಳೆಸ್ತಾರೆ. ಇನ್ನೊಂದು ನಮ್ಮದು ದೊಡ್ಡ ಒಂದು ಯಾಕೆ ಅಂತ ಹೇಳಿದರೆ, ನಾವೊಬ್ಬ ರೈತರಾಗಿ 3 ಬೆಳೆಯನ್ನು ನಾವು ತೆಗಿಲೇಬೇಕು. ಹಾಗಾದರೆ ಮಾತ್ರ ನಾವೊಂದು ಕಾಂಪಿಟಿಷನ್ ಮಾಡ್ಬೋದು. ಯಾಕೆಂತ ಹೇಳಿದರೆ ಕೆಲವರು ಈಗ 2 ಎಕರೆ 5 ಎಕರೆ ಎಲ್ಲ ಚಿಕ್ಕ ಚಿಕ್ಕ ತೋಟಗಳು ಇರ್ತಾರೆ, ಕೆಲಸಕ್ಕೆ ಹೋಗಲಿಕ್ಕೆ ಇರೋದಿಲ್ಲ. ಮನೆಯಲ್ಲಿ ಕೂತ್ಕೊಂಡ್ರೆ ಒಂದೇ ಬೆಳೆಯನ್ನು ನಂಬಿದರೆ ಎಲ್ಲಿಯಾದರೂ ಕೈ ಕೊಟ್ಟರೆ ಹೋಯ್ತು. ಇದು ಹಾಗೆಲ್ಲ. ಅಡಿಕೆ, ಕಾಫಿ, ಮೆಣಸು ಈ 3 ಬೆಳೆಯನ್ನು ನಾವು ತೆಗೆದರೆ ನನ್ನ ಲೆಕ್ಕದಲ್ಲಿ ಒಂದು 10 ಲಕ್ಷ ರೂಪಾಯಿ ತನಕ ಎಕರೆಗೆ ಇನ್ಕಮ್ ತೆಗಿಬೋದು. ಅಲ್ಲೆಲ್ಲ 20 ಲಕ್ಷ ತೆಗಿತಾರೆ. ನಿಮ್ಮ ಸಿರ್ಸಿ ಆ ಭಾಗದಲ್ಲಿ ಎಲ್ಲ ಅವರೆಲ್ಲ ಈಗ ಯಂಗ್ಸ್ಟರ್, ಎಲ್ಲಿ ನೋಡಿದರೂ ನಮಗೆ ಯಂಗ್ಸ್ಟರ್ ಕಾಣ್ತಾರೆ. ಕೆಲಸಕ್ಕೆ ಹೋಗೋದಿಲ್ಲ, ಎಲ್ಲ ಮನೆಯಲ್ಲಿ ಇರ್ತಾರೆ. ದೊಡ್ಡ ದೊಡ್ಡ ಅಂದರೆ 10-20 ಎಕರೆಯವರು ಸಹ ಅದ್ಭುತವಾದ ಇನ್ಕಮನ್ನು ಅಲ್ಲಿ ತೆಗಿತಾ ಇರ್ತಾರೆ. ಹುಡುಗರು ನಾವು ಹೇಳುವಾಗ ನಾವು ಯಾಕೆ ಕಾಲೇಜಿಗೆ ಹೋಗ್ತಾ ಇದ್ದೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿಯವರಿಗೆ ಸಹ ನಾನೊಂದು ಹೇಳೋದು ಎಂಥದ್ದು ಅಂತ ಹೇಳಿದರೆ, 3 ಬೆಳೆಗೆ ನಾವು ಹೋಗುವ. 3 ಬೆಳೆಯನ್ನು ಸಹ ನಾವು ಹಿಡಿದಿಟ್ಟುಕೊಳ್ಬೋದು, ಬೇಕಾದಾಗೆ ಮಾರ್ಕೆಟ್ ಮಾಡ್ಬೋದು. ಮೆಣಸನ್ನು ಕೆಲವರೆಲ್ಲ 10 ವರ್ಷ ಇಟ್ಟುಕೊಂಡು ಮಾರ್ತಾರೆ, ಅಡಿಕೆಯನ್ನು 2 ವರ್ಷ ಇಟ್ಟುಕೊಂಡು ಮಾಡ್ತಾರೆ, ಕಾಫಿಯನ್ನು ಸಹ ಹಾಗೆ ಇಟ್ಟುಕೊಂಡು ಮಾಡ್ಬೋದು. ಹಾಗಾಗಿ ರೇಟ್ ಇರುವಾಗ ನಮಗೆ ಮಾರಾಟ ಮಾಡಿ ನಮ್ಮ ರೈತರ ಇನ್ಕಮನ್ನು ಜಾಸ್ತಿ ಮಾಡಬೇಕು ಅಂತೇಳಿ ನನ್ನ ಈ ಮಾತನ್ನು ನಾನು ಮುಗಿಸ್ತೇನೆ. ಸರ್, ದಯಮಾಡಿ ಒಂದು ಕ್ಲಾರಿಫಿಕೇಷನ್ ಏನಂತಂದರೆ, ನಾವು ಈ ಒಂದು ಚಿಕ್ಕ ಗಿಡ ಇದ್ದಾಗ ಆ ಹೂವನ್ನು ತೆಗೆಯಲು ಹೇಳುವುದು ಯಾವ ಕಾರಣಕ್ಕೆ ಅಂದರೆ, ಅದು ಇನ್ನೂ ಚಿಕ್ಕ ಗಿಡ ಆಗಿರುತ್ತೆ, ಅದು ಸದೃಢವಾಗಿ ಬೆರೀಬೇಕು. ಯಾಕಂದರೆ ಒಂದು ಸರಿ ನೀವು ಕಾಫಿ ನೆಟ್ಟಿದ್ದೇ ಆದರೆ ಸುಮಾರು 30, 40, 50, 60, 70 ವರ್ಷವರೆಗೆ ಅದು ಆ ಒಂದು ಸ್ಟೇಜಲ್ಲಿ ಇರಬೇಕು. ಯಾಕಂದರೆ ಅಷ್ಟು ವರ್ಷ ನಾವು ಅದರಿಂದ ಹಾರ್ವೆಸ್ಟ್ ಮಾಡಬೇಕಾಗಿರುತ್ತೆ. ಅಕಸ್ಮಾತ್ ಏನಾದರೂ ಅದು 2 ವರ್ಷದಲ್ಲಿ ತುಂಬ ಹೂ ಬಿಡ್ತು ಅಂದರೆ, ಹೂ ಕಟ್ಟಿತು ಅಂದರೆ ಅದರ ಮುಂದಿನ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗತ್ತೆ. ಹೀಗಾಗಿ ಆ ಒಂದು ಬೆಳೆಯನ್ನು ಸದೃಢವಾಗಿ ಬೆಳಿಬೇಕು, ಆ ಗಿಡ ಸದೃಢವಾಗಿ 60 ವರ್ಷ ಬೆಳಿಬೇಕು ಅನ್ನೋದಕ್ಕೆ ನಾವು ಮೊದಲು 2ನೇ ವರ್ಷಕ್ಕೆ 2 ವರ್ಷದವರೆಗೆ ಅದಕ್ಕೆ ಯಾವ ಕಾರಣಕ್ಕೂ ಹೂವನ್ನು ಬಿಡಬೇಡಿ, ಜಾಸ್ತಿ ಇಳುವರಿಯನ್ನು ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಿಬಿಟ್ಟು 3rd ಇಯರಿಂದ ಹಾರ್ವೆಸ್ಟ್ ಮಾಡೋದಕ್ಕೆ ನಾವು ಸಲಹೆಯನ್ನು ನೀಡ್ತೀವಿ ಸರ್. ಅದನ್ನು ಬಿಟ್ಟು ಬೇರೆದೇನಿಲ್ಲ ಸರ್ ಇದರಲ್ಲಿ.
ಥ್ಯಾಂಕ್ ಯು ಸರ್. ನಮ್ಮ ಅಜಿತ್ ಪ್ರಸಾದ್ ರೈ ಅವರು ತಮ್ಮ ಕ್ಷೇತ್ರದ ಅನುಭವವನ್ನು ತಮ್ಮ ಮುಂದೆ ಹಂಚಿಕೊಂಡ್ರು. ಭಾಳ ಪ್ರಮುಖವಾಗಿ ಅವರು 3 ಬೆಳೆ ಕಾನ್ಸೆಪ್ಟನ್ನು, ಈ ಕಾಫಿ ಬೆಳೆ ಅಂದರೂ ಕೂಡ, ಪರ್ಯಾಯ ಬೆಳೆ ಅಂದರೂ ಕೂಡ, ಸಂಪೂರ್ಣವಾಗಿ ಕಾಫಿ ಬೆಳೆಯನ್ನು ಬೆಳಿಬೇಕನ್ನೋದ್ರ ಬಗ್ಗೆ ಬಹುಶಃ ಅವರಿಗೂ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ಎಲ್ಲ ರೈತರು ಅದನ್ನೇ ಮಾಡಿ ಅನ್ನೋಷ್ಟು ಧೈರ್ಯ ಇನ್ನೂ ಕೂಡ ಇಲ್ಲ. ಹಾಗಾಗಿ ಸಮಗ್ರವಾದ ಬೆಳೆ, ಯಾವಾಗಲೂ ಸಮಗ್ರ ಬೆಳೆ ಅನ್ನೋದು ಒಂದು ಒಳ್ಳೆಯ ಕಾನ್ಸೆಪ್ಟ್. ಅದು ಕೂಡ ಅದ್ರ ಜೊತೆಗೆ ಅಡಿಕೆ, ಕಾಳು ಮೆಣಸು ಮತ್ತು ಕಾಫಿ 3 ಒಂದಕ್ಕೊಂದು ಪೂರಕವಾಗಿ ಒಂದೇ ತೋಟದಲ್ಲಿ ಅದನ್ನು ಬೆಳಿಬೋದು ಅಂತ. ಅಡಿಕೆ ಮತ್ತು ಕಾಳು ಮೆಣಸು ಈಗ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಅದರ ಜೊತೆಗೆ ಕಾಫಿಯನ್ನು ನಾವು ಪ್ರಯತ್ನ ಮಾಡ್ಬೋದು. ಅದು ಕೂಡ ಅರಬಿಕಾ ವೆರೈಟಿ ಕಾಫಿಯನ್ನು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಭಾಳ ವೈಜ್ಞಾನಿಕವಾಗಿ ಕೂಡ ತುಂಬ ಆ ಕೆಮಿಕಲ್ಸ್, ಫರ್ಟಿಲೈಸರ್ ನೇಮ್ಗಳನ್ನು ಎಷ್ಟು ಈ ವಯಸ್ಸಲ್ಲಿ ಅವರು ಭಾಳ ಪರ್ಫೆಕ್ಟಾಗಿ ಹೇಳ್ತಾ ಇದ್ರು. ಮತ್ತು ಅವ್ರು ಇನ್ನೊಂದು ಮಾತು ಹೇಳಿದ್ರು, 1 ಎಕರೆಗೆ 10 ಲಕ್ಷದವರೆಗೆ ನಾವು ಇನ್ಕಮನ್ನು ನಿರೀಕ್ಷೆ ಮಾಡಬಹುದು ಈ 3 ಬೆಳೆಗಳನ್ನು ಸೇರಿಸಿದರೆ. 1 ಎಕರೆಗೆ 10 ಲಕ್ಷ ಅನ್ನೋದು ದೊಡ್ಡ ಇನ್ಕಮ್, ಅದು ಹೌದಾ? ಹಾಗಾಗಿ ಅದನ್ನು ನಾವು ನಿರೀಕ್ಷೆ ಮಾಡ್ಬೋದು ಅಥವಾ ಪ್ರಯತ್ನ ಮಾಡ್ಬೋದು ಅನ್ನೋದು ಮಾತಲ್ಲಿ ಹೇಳಿದ್ದಾರೆ. ಯಾರಿಗಾದರೂ ಏನಾದ್ರು ಪ್ರಶ್ನೆಗಳಿದ್ದರೆ ದಯವಿಟ್ಟು. ನಾನು ಸುಳ್ಯ ತಾಲೂಕಿನ ಜಾಲ್ಸೂರು ಗ್ರಾಮದ ಒಂದು ಸಣ್ಣ ಹಿಡುವಳಿದಾರ ಸರ್. ನಮ್ಮ ಸುಳ್ಯ ತಾಲೂಕಿನಲ್ಲಿ ಸಂಪಾಜೆಯಿಂದ ಆರಂಭದಲ್ಲಿ ಶುರುವಾಗಿ ಈಗ ನಮ್ಮ ಜಾಲ್ಸೂರು ಗ್ರಾಮವನ್ನು ದಾಟಿ ಬಂದಿದೆ ಹಳದಿ ರೋಗ ಮತ್ತು ಎಲೆ ಚುಕ್ಕೆ ರೋಗ. ಮುಂದೆ ನಾವು ಇದನ್ನೇ ನಂಬಿಕೊಂಡಿರುವಂಥ ಸಣ್ಣ ರೈತರು ಏನು ಮಾಡಬೇಕು ಎಂಬುದು ತೋಚುತ್ತಾ ಇಲ್ಲ. ಅದು ಜೀವನ ನಿರ್ವಹಣೆಗಾಗಿ ಏನಾದರೂ ರೈತರ ನಾವು ಮಾಡಲೇಬೇಕಾಗ್ತದೆ, ಶ್ರಮ ಪಡಲೇಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಈಗ ತಾನೇ ಆ 2 ಬೆಳೆಗಳನ್ನು ನಾವು ಕೈ ಚೆಲ್ಲಿ ಬಿಟ್ಟು ಹಾಗೆ ಆಗಿದೆ. ಇತರ ಬೆಳೆಗಳನ್ನು ಬೆಳಿಬೇಕಾದ್ರೆ ಕಾಡು ಪ್ರಾಣಿಗಳ ಉಪಟಳ ಇನ್ನೊಂದು ಕಡೆಯಿಂದ, ಅದರ ಜೀವನ ನಿರ್ವಹಣೆಗಾಗಿ ನಾವು ಮಧ್ಯಂತರ ಬೆಳೆ ಯಾವುದಾದ್ರು ಬೆಳಿಬೇಕು ಎನ್ನುವಂಥ ತೀರ್ಮಾನಕ್ಕೆ ಬಂದು ಕೊನೆಗೆ ಬಹುಜನರ ನಂಬಿಕೆ ಕೊಟ್ಟಂಥ ಒಂದು ಸೂಚನೆ ಪ್ರಕಾರ ನಿಮ್ಮ ತೋಟದಲ್ಲಿ ಯಾಕೆ ಕಾಫಿ ಬೆಳಿಬಾರ್ದು ಎನ್ನುವಂಥ ಒಂದು ಸೂಚನೆಯನ್ನು ನೀಡಿದರು. ನಾನು ಆಲೋಚನೆ ಮಾಡಿ ಅಂತಿಮವಾಗಿ ನಮಗೆ ಆಗ್ಬೋದೋ ಆಗಲಿಕ್ಕಿಲ್ವೋ ಎನ್ನುವ ತೀರ್ಮಾನವನ್ನು ತಗೊಂಡು ಕೊನೆಗೆ ಅಂತರ್ಬೆಳೆಯಾಗಿ ಕಾಫಿಯನ್ನು ಬೆಳೆಸೋಣ ಎನ್ನುವಂಥ ತೀರ್ಮಾನಕ್ಕೆ ಬಂದಿದ್ದೇನೆ. ಈ ಗೋಷ್ಠಿಗೆ ಬಂದಂಥ ಉದ್ದೇಶವೂ ಅದೇ. ಕಾಫಿ ಬೆಳೆ ನಮ್ಮ ಊರಿಗೆ ಹೊಸದು. ನಮ್ಮಲ್ಲಿ ಉಷ್ಣವಲಯ ಅಂತ ಹೇಳಿಕೊಂಡು ಇಷ್ಟವರೆಗೆ ಯಾರು ಕೂಡ ಆ ಕಾಫಿ ಬೆಳೆಗೆ ಪ್ರಯತ್ನ ಪಡಲಿಲ್ಲ. ಈಗ ಸಾರ್ ಕೊಟ್ಟದ್ದು ಒಂದು ಇದು ಕೇಳಿದಾಗ ಇನ್ನು ನನಗೆ ತುಂಬ ಉತ್ತೇಜನ ಆಯಿತು. 1 ಎಕರೆಗೆ 10 ಲಕ್ಷದಷ್ಟು ಇಳುವರಿ ನಾವು ಪಡಿಬಹುದು ಅಂತ. ನಾವು ಯಾಕೆ ಪ್ರಯತ್ನಿಸಬಾರದು ಎನ್ನುವಂಥದ್ದು ನನ್ನ ಒಂದು ಪ್ರಶ್ನೆ. ಆದರೆ ಸರ್, ಇನ್ನೊಂದು ನನ್ನದು ಮುಗಿಲಿಲ್ಲ, ಅವಕಾಶ ಇದ್ದರೆ ಪ್ರಶ್ನೆ ಕೇಳ್ತೇನೆ. ಕೇಳಿ ಸರ್. ಸರ್, ನಾನೀಗ ನಾನು ಒಂದು ಸಣ್ಣ ಹಿಡಿಯೋಳಿದಾರ. ಅದರಿಂದ ಮಧ್ಯಂತರ ಬೆಳೆಯಾಗಿ ಕಾಫಿ ಬೆಳೆಸುವುದು ಅಂತ ನಾನು ನಿರ್ಧಾರ ಮಾಡಿ ಆಗಿದೆ. ಇದರಲ್ಲಿ ಯಾವ ಕಾಫಿ ಬೆಳೆ ನಮ್ಮ ಈ ಪ್ರದೇಶಕ್ಕೆ ಉತ್ತಮ, ರೋಬಸ್ಟ, ಅರಬಿಕಾ, ಅಥವಾ ನಮಗೆ ಈ ಪ್ರದೇಶಕ್ಕೆ ಹೊಂದಿಕೊಂಡು ಹೋಗಲಿಕ್ಕೆ ಯಾವುದು ಒಳ್ಳೆಯದು, ಅದರ ಬಗ್ಗೆ ಮಾಹಿತಿ ಬೇಕು ಸರ್. ಮತ್ತು ಇದ್ದ ಅಡಿಕೆ ಮರವನ್ನು ತೆಗೆಯುವ ಹಾಗಿಲ್ಲ ನಾವು, ಯಾಕೆಂದರೆ ಅದನ್ನೇ ನಂಬಿ ಇನ್ನೊಂದು 10 ವರ್ಷ ಇಳುವರಿ ಸಿಗದಿರಲಿ ಅದನ್ನು ನಂಬೇ ಇರಬೇಕು. ಅದರ ಜೊತೆಯಲ್ಲಿ ಕಾಳು ಮೆಣಸು ಇದೆ, ಅದು ನಮ್ಮನ್ನು ಸ್ವಲ್ಪ ರಕ್ಷಿಸ್ತದೆ. ಬಾಳೆ, ತೆಂಗು ಅದು ನಮಗೆ ಆಗೋದಿಲ್ಲ, ಕಾಡು ಪ್ರಾಣಿಗಳ ಉಪಟಳ ಇದೆ. ಸೊ ನಾವು ರೋಬಸ್ಟ ಹಾಕಬೇಕು. ಇನ್ನೊಂದು ಇಂಟ್ರೊಡ್ಯೂಸ್ ಮಾಡ್ತಾರೆ ವಿಯೆಟ್ನಾಮ್ 9 ಅಂತ ಹೇಳುವಂಥದ್ದು. ಒಬ್ಬರು ಕೃಷಿಕರು ಹೇಳಿದರು ವಿಯೆಟ್ನಾಮ್ 9 ಅಂತ ಹೇಳುವಂಥದ್ದು ಈ ಪ್ರದೇಶಕ್ಕೆ ಒಳ್ಳೆ ಸೂಟ್ ಆಗ್ತದೆ, ಒಳ್ಳೆ ಇಳುವರಿ ಕೊಡ್ತದೆ ಅಂತ. ಸಾರ್ ಹೇಳಿದರು ಅರಬಿಕ್ ಒಳ್ಳೆಯದಾಗ್ತದೆ ಅಂತ, ಇನ್ನೊಬ್ಬರು ರೋಬಸ್ಟ್ ಒಳ್ಳೆಯದಾಗ್ತದೆ ಅಂತ ಹೇಳಿದರು. ನಮ್ಮ ಪ್ರದೇಶಕ್ಕೆ ಯಾವುದು ಸರ್? ಮತ್ತೆ ಇನ್ನೊಂದು ಸರ್, ಒಂದು ಪ್ರಶ್ನೆ. ನಾವು ಮಧ್ಯಂತರ ಕೃಷಿ ಮಾಡುವಾಗ ಅಡಿಕೆ ಮರಗಳ ಎಡೆಯಲ್ಲಿ ಹಾಕಬೇಕಾಗ್ತದೆ. ಹಾಗೆ ಹಾಕಬೇಕಾದ್ರೆ ಎಷ್ಟು ಡಿಸ್ಟೆನ್ಸಿಗೆ ಒಂದೊಂದು ಗಿಡ ಹಾಕಬೇಕು, ಮತ್ತು ಉಳಿದನ್ನು ನಮಗೆ ಅವರೀಗ ಕೂಲಂಕುಷವಾಗಿ ಹೇಳಿದರು. ಗಿಡ ಹೇಗೆ ಇಡಬೇಕು, ಹೇಗೆ ನೆಡಬೇಕು, ಅದರ ಬುಡ ಹೇಗೆ ಇರಬೇಕು, ಯಾವುದು ಗೊಬ್ಬರ ಹಾಕಬೇಕು ಎನ್ನುವಂಥದ್ದು ಎಲ್ಲವನ್ನು ಕೊಟ್ಟಿದ್ದಾರೆ. ತುಂಬ ಸಂತೋಷ. ನನಗೆ ಈ ಡಿಸ್ಟೆನ್ಸ್ ಹೇಗೆ ನಾವು ಕಾಪಾಡಿಕೊಳ್ಬೇಕು
ಮತ್ತು ಯಾವ ತಳಿ ನಮಗೆ ಈ ಪ್ರದೇಶಕ್ಕೆ ಉತ್ತಮ ಅಂತ ಹೇಳುವಂಥ ಮಾರ್ಗದರ್ಶನ ಬೇಕು ಸರ್. ಥ್ಯಾಂಕ್ ಯು. ಓಕೆ ಸರ್, ಅರೇಬಿಕಾದ ಬಗ್ಗೆ ನಮಗೆ ರೋಬಸ್ಟ ಚಂದ್ರಶೇಖರ್ ತಾಳ್ತಾಜ್ ಅವರು ಕಳೆದ 30 ವರ್ಷದಿಂದ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅದರ ನಂತರ ಅನುಭವ ಶೇರ್ ಮಾಡ್ತಾರೆ, ಅವ್ರು ಹಂಚ್ಕೊಳ್ತಾರೆ. ಈ ನಮ್ಮ ಅಜಿತ್ ಪ್ರಸಾದ್ ರೈ ಅವರು ಅರೇಬಿಕಾನ ಮಾಡ್ಬೋದು, ಮಾಡಿ ತೋರಿಸ್ತೇನೆ ಅನ್ನೋ ಒಂದು ಚಾಲೆಂಜಲ್ಲಿ ಕಳೆದ 3 ವರ್ಷದಿಂದ ಅವರು ಮಾಡ್ತಾ ಇದ್ದಾರೆ. ರಾಬಸ್ಟ ಸಹ ಮಾಡ್ತೇನೆ. ಹೇಳಿ ಸರ್, ಹೇಳಿ. ಇದು ನಾನು ಯಾಕೆಂತ ಈಗ ಇಲ್ಲದ್ರೆ ನಾನು ಚಾಲ್ತಿಗೆ ಕೊಡ್ತಿದ್ದೆ. ನಾನು ಮತ್ತು ನಮ್ಮ ಅನಂತಣ್ಣ ನಾವು ಒಂದು ತೋಟಕ್ಕೆ ಹೋಗಿದ್ದೆವು ಶೃಂಗೇರಿಯಲ್ಲಿ. YLD ಬಂದು 25 ವರ್ಷದ ಮೊದಲು YLD ಬಂದಿದೆ. ಯಾಕೆಂತೇಳಿದರೆ ಅವರು ಸತ್ಯಪ್ರಕಾಶ್ ಅಂತ ಒಂದು ಯಂಗ್ ಹುಡುಗ ಹೆದರಲೇ ಇಲ್ಲ. ಈಗ 120 ಕ್ವಿಂಟಾಲ್ ಮೆಣಸು ತೆಗಿತಾರೆ, ಅಡಿಕೆ ಸಹ ಉಂಟು, ಮತ್ತು ಕಾಫಿ ಸಹ ಅದ್ಭುತವಾಗಿ ಬೆಳೆದಿದ್ದಾರೆ. ಅದು ಅನಂತಣ್ಣನ ನಾವೆಲ್ಲ ಒಟ್ಟಿಗೆ ಹೋಗಿ ನೋಡಿ ಬಂದದ್ದು. ಹಾಗಾಗಿ YLD ಬಂದದ್ದರಲ್ಲಿ ಸಹ ನಾವು ಮೆಣಸು ಬೆಳೆಸ್ಬೋದು. ಅರೇಬಿಕಾ 6 ಫೀಟು ಮಿನಿಮಮ್ 5 ಬೇಕೇ ಬೇಕು. ಆದರೆ 6 ಫೀಟ್ ಇಟ್ಟರೆ ಒಳ್ಳೆಯದು. ನಾನು ರೋಬಸ್ಟ ಹಾಕಿದ್ದೇನೆ ಸಿಲ್ವರ್ನ ಮಧ್ಯ, ಅದಕ್ಕೆ ಒಂದು ಇದಕ್ಕೆ 10 ಫೀಟ್ ನಾವು ಇಟ್ಟಿದ್ದೇವೆ. ಇನ್ನೊಂದು ಕಡೆಯಲ್ಲಿ 12 ಫೀಟ್ ಇಟ್ಟಿದ್ದೇವೆ. ಯಾಕೆಂತೇಳಿದರೆ ಅದು ನಾನು TR9 ಅಂತ ಹೇಳುವ ವೆರೈಟಿಯನ್ನು ಹಾಕಿದ್ದೇನೆ. ಸರ್, ಏನಂತಂದರೆ ಕಾಡು ಪ್ರಾಣಿಗಳು ತುಂಬ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥವು ನಿಮಗೆ ತುಂಬ ಹೇಳ್ಬಿಡ್ತೀನಿ. ಇದು ಇಲ್ಲ ಆಯಿತು. ಅದ್ರ ಬಗ್ಗೆ ಒಂದು ಸ್ವಲ್ಪ ಒಂದಿಷ್ಟು 2 ಸ್ಲೈಡ್ ಇದ್ದಾವೆ. ತುಂಬ ಜಾಸ್ತಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಕಿಪ್ ಮಾಡಿದೆ. ಎಲ್ಲ ಚಿಕ್ಕ ಅಂದರೆ ಕೀಟಗಳಿದ್ದಾವೆ. ಕೀಟಗಳ ಬಾಧೆ ಅಷ್ಟೇ ಅಲ್ಲನ, ಅದರ ಜೊತೆಗೆ ಸುಮಾರು ನಮಗೆ ಕಾಡು ಪ್ರಾಣಿಗಳಿದ್ದಾವೆ. ಇವಷ್ಟೇ ಅಲ್ಲ, ಯಾಕಂದರೆ ಕಾಡು ಪ್ರಾಣಿಗಳು ಕಾಫಿ ತೋಟಗಳಲ್ಲಿ ತುಂಬ ತೊಂದರೆಗಳನ್ನು ಮಾಡ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮಂಗ ಆದಮೇಲೆ ನೋಡಿ ಸರ್, ಇವೆಲ್ಲ ನಿಮಗೆ ತೊಂದರೆಯನ್ನು ಕೊಡ್ತಕ್ಕಂಥ ಎಲ್ಲ ಪ್ರಾಣಿಗಳು. ಆನೆಗಳಿದ್ದಾವೆ, ಇಲಿಗಳಿದ್ದಾವೆ, ಬಾವಲಿಗಳಿದ್ದಾವೆ, ನಮಗೆ ಈ ಸ್ಕ್ವೆರಲ್ಲು ಇದೆ, ಅದು ಹೆಚ್ಚಾಗಿ ಮಂಗಗಳು ಇದ್ದಾವೆ. ಇವೆಲ್ಲ ಆನೆ ಅಂತೂ ನಮ್ಮ ಕೊಡಗಿನಲ್ಲಿ ತುಂಬ ಹಾವಳಿಯನ್ನು ಮಾಡುತ್ತೆ. ಅದಕ್ಕೆ ತುಂಬ ರಿಸರ್ಚ್ಗಳು ಆಗ್ತಾಯಿದ್ದಾವೆ. ಇವೆಲ್ಲವೂ ಸಹ ತೊಂದರೆಗಳೇ. ಅಷ್ಟು ಪ್ರಾಣಿಗಳು, ಇವೆಲ್ಲ ಪ್ರಾಣಿಗಳು. ಸರ್, ಪರಿಹಾರ ನೀವೇ ಹೇಳಬೇಕು ಸರ್. ಅದಕ್ಕೆ ಅದಕ್ಕೆ ಹೊಸ ತಂತ್ರಜ್ಞಾನಗಳಿದ್ದಾವೆ. ಅವನ್ನ ನಾವು ನ್ಯಾಚುರಲ್ ಆಗಿ ಪ್ರಯತ್ನ ಮಾಡಬೇಕು ಸರ್. ಎಸ್ ಸರ್, ಕಾಡು ಪ್ರಾಣಿಗಳದ್ದು ಇದು ಬರೀ ಕಾಫಿ ಬೆಳೆಗೆ ಮಾತ್ರ ಅಲ್ಲ, ಸಾಮಾನ್ಯವಾಗಿ ಇತ್ತೀಚಿನ ಎಲ್ಲ ಜನಸ್ಪಂದನ ಯಾವುದೇ ಸರ್ಕಾರದ ಕಾರ್ಯಕ್ರಮಗಳಿದ್ರೂ ಅಲ್ಲಿ ಕಾಡು ಪ್ರಾಣಿಗಳದ್ದು ಹಾವಳಿ ಬಗ್ಗೆ ತುಂಬಾ ಚರ್ಚೆ ಆಗುತ್ತೆ. ಕೆಲವು ಸಲ ಕಳೆದ ಬಾರಿ ಒಂದು ಸುಳ್ಳ್ಯದಲ್ಲಿ ಹೇಳ್ತಿದ್ರು ಮಂಗಗಳ ಪಾರ್ಕ್ ಮಾಡಬೇಕು ಅಂತ. ಬಟ್ ಅವು ಯಾವುದು ಕಾರ್ಯಸಾಧು ಅಲ್ಲ. ಎಲ್ಲವನ್ನು ತೆಗೆದುಕೊಂಡು ಹೋಗಿ ಮಂಗಗಳನ್ನು ಅಲ್ಲಿ ಒಂದು ಕಡೆಗೆ ಬಿಡುವಂಥದ್ದು, ಬಹುಶಃ ಅದ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ಮಾತ್ರ ಸೊಲ್ಯೂಷನ್. ಬಿಟ್ಟರೆ ಈಗ ಮುಂದುವರೆದು ಇದೇ ಕಾಫಿ ಬೆಳೆಗೆ ಸಂಬಂಧಪಟ್ಟಂತೆ ನಮ್ಮ ಚಂದ್ರಶೇಖರ್ ತಾಳ್ತಾಜಿ ಅವರು ಸಾಧಕ ರೈತರು. ಕಳೆದ 30 ವರ್ಷದಿಂದ ಈ ಬೆಳೆಯನ್ನು ಬೆಳೆದು 30 ವರ್ಷದಿಂದ ಅಂದರೆ ಖಂಡಿತ ಅದರಲ್ಲಿ ಯಶಸ್ಸನ್ನು ಸಾಧಿಸಿರ್ತಾರೆ. ದಯವಿಟ್ಟು ಅವರು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿ, ಮತ್ತು ಅದರ ಬಗ್ಗೆ ಸಮ್ ಎಕ್ಸ್ಟೆಂಟ್ ಎಕನಾಮಿಕ್ಸ್ ಬಗ್ಗೆ, ಅಂದರೆ ಅದರ ಆರ್ಥಿಕತೆ ಹೇಗೆ ಅಂತ. ನಾವು ಕಾಫಿ ಬೆಳಿತೇವೆ ಅನ್ನೋ ಹೆಸರಿಗೆ ಬೆಳೆ ಆದರೂ ಕೂಡ ಯಾವ ಬೆಳೆ ಕೂಡ ಯಶಸ್ಸಾಗೋದಿಲ್ಲ. ಅದರಲ್ಲೂ ಆ ರೈತರು ಹೇಳಿದ್ರಲ್ಲ, ಈಗ 2 ಎಕರೆ 3 ಎಕರೆ ಅಥವಾ 4 ಎಕರೆ ಇದ್ದು ಸಂಪೂರ್ಣ ಅವರ ಆರ್ಥಿಕತೆ ಅದೇ ಜಮೀನಿನ ಮೇಲೆ ಇತ್ತು ಅಂತ ಹೇಳಿದ್ರೆ ನಾವು ಒಂದು ಬೆಳೆ ಮಾಡುವಾಗ ಅವರು ತುಂಬ ಯೋಚನೆ ಮಾಡ್ತಾರೆ. 10-20 ಎಕರೆ ಇತ್ತು, ಒಂದು 5 ಎಕರೆಯಲ್ಲಿ ನಾವು ಈ ವರ್ಷ ನೋಡುವ ಅನ್ನೋ ರೈತರಾದ್ರೆ ಅದು ಬೇರೆ ವಿಷಯ. ಹಾಗಾಗಿ ಆ ವಿಷಯದ ಬಗ್ಗೆನೂ ನಮಗೆ ಒಟ್ಟಾರೆಯಾಗಿ ಪ್ರಾರಂಭ ಮಾಡಿದ್ವಿ ಅಂದರೆ ಎಷ್ಟು ಖರ್ಚು ವೆಚ್ಚ ಬರಬಹುದು ಮತ್ತು ಎಷ್ಟು ವರ್ಷದಲ್ಲಿ ನಾವು ಇನ್ವೆಸ್ಟ್ ಮಾಡಿದ ಹಣ ವಾಪಸ್ ಬರ್ಬೋದು, ಅದರ ಮಾರ್ಕೆಟಿಂಗು ಏನು ಅನ್ನೋದ್ರ ಬಗ್ಗೆನೂ ಕೂಡ ರೈತರು ಹೇಳಬೇಕು ಅಂತ ಹೇಳ್ತೀನಿ. ಒಂದು 20-25 ನಿಮಿಷ ಮಾತಾಡಿ ಸರ್ ಪ್ಲೀಸ್. ವೇದಿಕೆಯಲ್ಲಿರುವ ಕಾಫಿ ಬೋರ್ಡ್ನ ನಡಾಫ್ ಅವರೇ, ಹಿರಿಯಣ್ಣನಂತಿರುವ ಆದರಣೀಯರಾದಂಥ ಅಜಿತ್ ಪ್ರಸಾದರೇ, ಸ್ನೇಹಿತರಾದ ಸಾದಿಕ್ ಅವರೇ ಮತ್ತು ಕೃಷಿಕ ಸಮಾಜದ ಎಲ್ಲ ಮುಖ್ಯಸ್ಥರೇ, ಕೃಷಿಕ ಬಾಂಧವರೇ, ಮಾಧ್ಯಮದ ಮಿತ್ರರೇ, ಕಾಫಿ ನಮಗೇನು ಹೊಸತಲ್ಲ. ನಾವು ಪರಂಪರಾಗತವಾದ 100 ವರ್ಷಗಳಿಂದ ಕಾಫಿ ನಮಗೆಲ್ಲ ಗೊತ್ತಿದೆ. ಬೆಳಿಗ್ಗೆ ಇಂದಲೇ ನಾವು ಕಾಫಿ ಕುಡಿದೇ ಸ್ಟಾರ್ಟ್ ಮಾಡ್ತೇವೆ ಜೀವನವನ್ನು. ಕಾಫಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾಫಿ ಖಂಡಿತ ಹೊಸತಲ್ಲ. ಯಾಕಂದರೆ ನಮ್ಮ ಹಿರಿಯರು ಒಂದು 50-60 ವರ್ಷದ ಹಿಂದಿನವರಲ್ಲಿ ನಾವು ಕೇಳಿದಾಗ ಪ್ರತಿಯೊಬ್ಬರ ಮನೆಯಲ್ಲೂ 1, 2, 4, 10 ಕಾಫಿ ಗಿಡ ಪ್ರತಿಯೊಬ್ಬರ ಮನೆಯಲ್ಲೂ ಇತ್ತು.
ನಾನಾ ಕಾರಣಗಳಿಂದ ನಾವು ಅದನ್ನು ಕಲ್ಟಿವೇಷನ್ ಮುಂದೆ ಮಾಡಲಿಲ್ಲ. ಒಂದು ನಮಗೆ ಸರಿಯಾದ ಮಾರ್ಗದರ್ಶನ ಸಿಗಲಿಲ್ಲ. ಯಾಕಂತ ಹೇಳಿದರೆ ಈ ಕಾಫಿ ಬೋರ್ಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅಧಿಕೃತ ಕಾಫಿ ಬೆಳೆಯುವ ಪ್ರದೇಶ ಅಂತೇಳಿ ಇನ್ನೂ ಘೋಷಣೆ ಮಾಡಲಿಲ್ಲ. ನಮ್ಮ ಜನಪ್ರತಿನಿಧಿಗಳು ಆ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಕಾಫಿ ಬೋರ್ಡ್ನ ವ್ಯಾಪ್ತಿಯೊಳಗೆ ಬರ್ಬೋದು ಅಂತೇಳಿಂದು ಆಶಯ ನಮಗೆಲ್ಲ ಇದೆ. ಈ ಹಿನ್ನೆಲೆಯಲ್ಲಿ ನಮಗೆ ಸರಿಯಾದ ಮಾರ್ಗದರ್ಶನ ಇಲ್ಲದ ಕಾರಣ ನಾವು ಕಾಫಿ 4-10 ಗಿಡ ಇದ್ದವರು ನಾವು ಅದನ್ನು ಹಾಗೆ ಬಿಟ್ಟೆವು. ಅದನ್ನು ಏನು ಉಪಯೋಗ ಇಲ್ಲ ಅಂತೇಳಿ ಆಯಿತು. ಖಂಡಿತವಾಗಿ ಉಪಯೋಗ ಇದೆ. ಆ ಕಾಫಿ ಗಿಡವನ್ನು ನಾವು ಚೆನ್ನಾಗಿ ನೋಡಿದಾಗ, ಚೆನ್ನಾಗಿ ಅಂತ ಹೇಳಿದರೆ ಯಾರೂ ತಲೆಬಿಸಿ ಮಾಡಬೇಕಾಗಿಲ್ಲ. ಏನೇನು ಇದು ಕಾಫಿ ಒಂದು ವೈಲ್ಡ್ ವೆರೈಟಿ. ನಾವು ಯಾವುದೇ ಒಂದು ಉಪ ಬೆಳೆಯನ್ನು ಬೆಳೆಯುವಾಗ ಯಾವ ಉದ್ದೇಶಕ್ಕೆ ಬೆಳಿತೇವೆ ಅಂಥೇಳಿ ನಾವೊಂದು ಯೋಚನೆ ಮಾಡಬೇಕು ಅಂತೇಳಿ ನನ್ನ ಒಂದು ಸಿದ್ಧಾಂತ. ನಾವು ಮುಖ್ಯವಾಗಿ ಇಲ್ಲಿ ನಾವು ಅಡಿಕೆ ಬೆಳೀತಾ ಇದ್ದೇವೆ. ಅಡಿಕೆಯೊಂದಿಗೆ ಉಪ ಬೆಳೆಗಳು ನಮಗೆಲ್ಲ ಗೊತ್ತಿದೆ. ಕಾಳುಮೆಣಸು ಬೆಳೀತಾ ಇದ್ದೇವೆ, ಇನ್ನು ಬೇರೆ ಬೇರೆ ಬಾಳೆಯೋ ಬೇರೆ ಬೇರೆ ಬೆಳೀತಾ ಇದ್ದೇವೆ. ಈ ಉಪ ಬೆಳೆ 2 ಉದ್ದೇಶಕ್ಕೆ, ಒಂದು ಆರ್ಥಿಕವಾಗಿ ನಾವು ಬಲಾಢ್ಯರಾಗಲಿಕ್ಕೂ ಕೂಡ ಒಂದು ಉಪ ಬೆಳೆಯನ್ನು ಮಾಡುವುದು, ಅದು ಅವರವರ ಸಾಮರ್ಥ್ಯಕ್ಕೆ ಹೊಂದಿಕೊಂಡು. ನನ್ನ ಒಂದು ಚಿಂತನೆ ಏನಂತಂದರೆ, ಹೊಸ ಬೆಳೆ ಮಾಡುವಾಗ, ಈ ಕಾಫಿ ಏನಾದ್ರು ಮಾಡುವಾಗ ಅದು ಆರ್ಥಿಕವಾಗಿ ಬಹಳ ನಮಗೆ ಪೋಷಣೆ ಕೊಡ್ತದೆ ಅಂತ ಹೇಳೋ ಉದ್ದೇಶಕ್ಕೆ ಖಂಡಿತ ಮಾಡಬಾರ್ದು. ಅದು ನಮಗೆ ಅಡಿಕೆ ಕೃಷಿಕರಿಗೆ ಒಂದು ಏನಂತಾಗಿದೆ ಅಂತ ಹೇಳಿದರೆ, ನಮಗೆ ಕೂಲಿ ಆಳುಗಳ ಸಮಸ್ಯೆ ಇದೆ. ಯಾಕೆ ಸಮಸ್ಯೆ ಇದೆ ಅಂತ ಹೇಳಿದರೆ, ವರ್ಷ ಪೂರ್ತಿ ನಮಗೆ ಕೆಲಸಗಾರರಿಗೆ ಕೆಲಸ ಕೊಡಲಿಕ್ಕೆ ನಮ್ಮಲ್ಲಿ ಕೆಲಸ ಇರುವುದಿಲ್ಲ. ವರ್ಷ ಪೂರ್ತಿ ನಮ್ಮಲ್ಲಿ ಕೆಲಸ ನಾವು ಕೊಡಲಿಕ್ಕಿದ್ರೆ ನಮಗೆ ಕೂಲಿ ಆಳುಗಳ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ಬೋದು. ಈ ಹಿನ್ನೆಲೆಯಲ್ಲಿ ಉಪಬೆಳೆ ಬೆಳೆದಾಗ ನಮಗೆ ವರ್ಷ ಪೂರ್ತಿ ಕೆಲಸ ಕೊಡಲಿಕ್ಕೆ ಬೇರೆ ಬೇರೆ ಕೆಲಸಗಳಿರ್ತವೆ. ಆ ಹಿನ್ನೆಲೆ ಕೂಡ ಒಂದು ನಾವು ಉಪಬೆಳೆಯನ್ನು ಬೆಳಿಬೋದು. ಈ ಹಿನ್ನೆಲೆಯಲ್ಲಿ ಕಾಫಿಗೆ ಬಂದಾಗ ಇಲ್ಲಿಯ ವಾತಾವರಣ ನಮಗೆ ಕಾಫಿಗೆ ಬಹಳ ಅನುಕೂಲತೆಯಾಗಿದೆ. ಒಂದು ಮುಖ್ಯವಾಗಿ ನಾನು ಹೇಳ್ತೇನೆ, ನಮಗೆ ಕಾಫಿ ಬೆಳೆ ಅಂತ ಹೇಳಿದ ಕೂಡಲೇ ಮನಸ್ಸಿಗೆ ಬರುವುದು ಅದಕ್ಕೆ ಮಾರ್ಕೆಟಿಂಗ್ ಇಲ್ಲ, ಇಲ್ಲಿಯ ರೇಟು ಇದಕ್ಕೆ ಇಲ್ಲ, ಇದು ಬೆಳೀಲಿಕ್ಕೆ ಏನು ದೊಡ್ಡ ಕಷ್ಟ ಅಂತ ಹೇಳುವಂಥದ್ದು ನಮಗೆ ಒಂದು ಕೂತಿದೆ. ಖಂಡಿತವಾಗಿ ಕಷ್ಟ ಏನಿಲ್ಲ. ನಾವು ಅದನ್ನು ಲೆಕ್ಕಾಚಾರ ಮಾಡಿ ಬಹಳ ಅಜಿತಣ್ಣ ಮಾಡುವ ಹಾಗೆ ತಿಂಗಳು ಗೊಬ್ಬರ ಕೊಟ್ಟರೆ ಒಳ್ಳೆ ಇಳುವರಿ ಸಿಗ್ತದೆ. ಆದರೂ ನಾವು ನಮ್ಮ ಒಂದು ನಾವು ಅಡಿಕೆ ಮರವನ್ನು ಪೋಷಣೆ ಮಾಡಿದ ಹಾಗೆ ಮಾಡಿದರೂ ಕೂಡ ನಮಗೆ ಅದು ಲಾಭದಾಯಕ ಉಂಟು ಅಂತ ಹೇಳುವ ನಂಬಿದವ ನಾನು. ಇಲ್ಲಿಯ ಕಾಫಿ ವೆರೈಟಿ ಬಗ್ಗೆ ಒಂದಷ್ಟು ಸಂಶಯ ಇದೆ. ಕಾಫಿ ಬೋರ್ಡ್ನವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, 2000 ಅಡಿಕ್ಕಿಂತ ಎತ್ತರಕ್ಕೆ ಅರೇಬಿಕಾ, ಕೆಳಗಿನ 500ಕ್ಕಿಂತ ಸಮುದ್ರ ಮಟ್ಟ ಮೇಲೆ ರೋಬಸ್ಟ ಅಂತ ಹೇಳ್ತಾರೆ. ತಿರುಗಿ ರೋಬಸ್ಟ ಮತ್ತು ಅರೇಬಿಕಾ ಅಂತ ಹೇಳ್ಕೊಳ್ಳಿ ತಿರುಗಿ ನಮಗೆ ಸ್ವಲ್ಪ ಸಮಸ್ಯೆ ಇದಾಗುತ್ತೆ. ಅದಕ್ಕೊಂದು ವಿಷದ ಪಡಲಿಕ್ಕೆ ನಾನು ಹೇಳ್ತೇನೆ, ಇದನ್ನು ಅದು ಸರಳವಾಗಿ ಅರ್ಥ. ನಮಗೆ ಬಾಳೆಯನ್ನು ನಾವು ಕಂಪೇರ್ ಮಾಡಿದಾಗ, ಬಾಳೆಯಲ್ಲಿ ಪಚ್ಚೆ ಬಾಳೆ ಮತ್ತು ನೇಂದ್ರ ಅಥವಾ ಕದಳಿ ಅಂತೇಳಿ ಒಂದು ತಗೊಳ್ಳೋಣ. ಇದು ಸುಲಭದಲ್ಲಿ ಅರ್ಥ ಆಗಲಿ, ಯಾಕಂದರೆ ವಿಷದ ಪಡಲಿಕ್ಕೆ ನಾನು ಹೇಳ್ತಾ ಇರೋದು. ಪಚ್ಚೆ ಬಾಳೆ ಅಂತ ಹೇಳಿದ್ರೆ ಎಲ್ಲ ಪಚ್ಚೆ ಬಾಳೆ ಅಲ್ಲ. ಪಚ್ಚೆ ಬಾಳೆಯಲ್ಲಿ ರೋಬಸ್ಟ ಇದೆ, ಗ್ರ್ಯಾಂಡ್ ನೈನ್ ಇದೆ, ವಿಲಿಯಮ್ ಇದೆ, ಬೇರೆ ಬೇರೆ ವೆರೈಟಿ ಇದೆ. ನೇಂದ್ರದಲ್ಲಿ ಕೂಡ ಹಾಗೆ ಕ್ವಿಂಟಲ್ ನೇಂದ್ರ ಇದೆ, ವರ್ಷಕ್ಕೊಂದಾಗುವಂಥ 7 ತಿಂಗಳಲ್ಲಿ ಕೊನೆ ಹಾಕುವಂಥದ್ದು ನೇಂದ್ರ ಇದೆ. ಹಾಗೆ ಅರೇಬಿಕಾದಲ್ಲಿ ಕೂಡ ನಾನು ಏನು ಹೇಳಿದೆ ಬೇರೆ ಬೇರೆ ವೆರೈಟಿ, ಅರೇಬಿಕಾದಲ್ಲಿ ಕೂಡ 10 ವೆರೈಟಿಗಳಿವೆ, ರೋಬಸ್ಟದಲ್ಲಿ ಕೂಡ 10 ವೆರೈಟಿಗಳಿವೆ. ಒಂದು ನಾವು ನನ್ನ ಅನುಭವದಲ್ಲಿ ಹೇಳುವುದಂತಂದರೆ, ರೋಬಸ್ಟ ಬೆಳೆಯುವ ಎಲ್ಲ ಜಾಗದಲ್ಲಿ ಖಂಡಿತವಾಗಿ ಅರೇಬಿಕಾ ಆಗುವುದಿಲ್ಲ. ನನ್ನ ಒಂದು ಅನುಭವದಲ್ಲಿ, ಒಂದು 30 ವರ್ಷದ ಅನುಭವದಲ್ಲಿ. ರೋಬಸ್ಟಕ್ಕೆ ಬೆಳಕು ಜಾಸ್ತಿ ಬೇಕು. ಉದಾಹರಣೆಗೆ ನಮಗೆ ಸುಲಭದಲ್ಲಿ ಅರ್ಥ ಆಗಬೇಕಾದ್ರೆ, ಹಳೆ ತೋಟ, ಅಡಿಕೆ ತೋಟ ಇರ್ತದಲ್ಲ, ಎಡೆಗಿಡ ಹಾಕಲಿಕ್ಕೆ ತಯಾರಾದಂಥ ಅಂಥ ತೋಟಗಳಿಗೆ ರೋಬಸ್ಟ ಒಳ್ಳೆಯದಾಗ್ತದೆ. ನಾವು 9x9 ಅಡಿಕೆ ಗಿಡ ನೆಟ್ಟು ಈಗೊಂದು 5-6 ವರ್ಷ ಆಯಿತು, 10 ವರ್ಷ ಆಯಿತು, 12 ವರ್ಷ ಆದ್ದಕ್ಕೆ ಅದಕ್ಕೆ ಅರೇಬಿಕಾ ಅನುಕೂಲ. ಯಾಕಂದರೆ ನೆರಳು ಆ ರೀತಿಯ ನೆರಳನ್ನ ಬೇಕಾಗ್ತದೆ. ಇನ್ನೊಂದು ಹೊಸ ಕೃಷಿ, ನಾವು ಕಾಫಿ ಹೊಸತ್ತಾಗಿದೆ, ನಮಗೆ ಗೊಂದಲ ಇದೆ ಅಂತೇಳಿ ಆದರೆ ಅಜಿತ್ ತಣ್ಣ ಇದ್ದಾರೆ ಅಥವಾ ಬೇರೆ ಬೇರೆ ಕಾಫಿ ಮಾಡಿದವರು, ಒಮ್ಮೆ ನಾವು ತೋಟಕ್ಕೆ ಹೋಗಿ ಅನುಭವ ತೆಕ್ಕೊಂಡು ನಾವು ಗಿಡ ಬೆಳೆಸೋದು ಒಳ್ಳೆಯದು ಅಂತೇಳಿ. ಯಾಕಂದರೆ ನಾವು ಇಲ್ಲಿ ಇಷ್ಟು ಹೇಳಿದರೂ ಕೂಡ ಒಮ್ಮೆ ತೋಟ ವೀಕ್ಷಣೆ ಮಾಡಿದಾಗ ನಮ್ಮ ತೋಟ ಯಾವುದಕ್ಕೆ ಸೂಟ್ ಆಗ್ಬೋದು ಅಂತೇಳುವ ಒಂದು ಯೋಚನೆ ಮಾಡಿಕೊಂಡು ಮಾಡ್ಬೋದು ಅಂತೇಳಿ ನನ್ನ ಒಂದು ಅನಿಸಿಕೆ ಅಷ್ಟೇ. ನಾವು ರೋಬಸ್ಟ ಹೋಗ್ಬೋದು ಅಥವಾ ಅರೇಬಿಕಕ್ಕೆ ಹೋಗ್ಬೋದು ಅಂತ ಹೇಳುವ, ಅದು ನಮ್ಮ ಭೂಪ್ರದೇಶಕ್ಕೆ ಯಾವುದು ಹೊಂದಿಕೆ ಆಗ್ತಂತ ನೋಡಿಕೊಂಡು ನಾವು ಗಿಡಕ್ಕೆ ಆ ತಳಿಗೆ ಹೋಗೋಣ. ಈಗ ಗಿಡಗಳ ಆಯ್ಕೆ ಬಹಳ ಪ್ರಾಮುಖ್ಯತೆ ಪಡ್ತಾ ಇದೆ. ಯಾಕಂದ್ರೆ ನಾವು ನರ್ಸರಿಯಿಂದ
ಯಾವುದೊಂದು ಗಿಡ ಬೇಕು, ಒಂದು ಹೊಸ ಬೆಳೆ ಬೆಳಿಬೇಕು ಅಂತ ಹೇಳಿ ಕೂಡ ನಾವು ನರ್ಸರಿಯನ್ನು ಅವಲಂಬಿಸ್ತೇವೆ. ಅಥವಾ ನರ್ಸರಿಯಿಂದ ನಮಗೆ ಸಪ್ಲೈ ಮಾಡೋರು ಇರ್ತಾರೆ, ಅವರನ್ನು ನಾವು ನಮಗೆ ಒಂದು 500 ಗಿಡ ಬೇಕು, 1000 ಗಿಡ ಬೇಕು ಅಂತ ಹೇಳ್ತೇವೆ. ನಾನು ಅವ್ರದ್ದು ಯಾವುದು ಇದು ಹೇಳೋದು, ಯಾಕಂದರೆ ಇದು ದೀರ್ಘಾವಧಿ ತರಕಾರಿ ಕೃಷಿ ಆದರೆ ಬೇರೆ, ದೀರ್ಘಾವಧಿ ಬೆಳೆ ಆದ ಕಾರಣ ಆ ನರ್ಸರಿಯ ಹಿನ್ನೆಲೆಯನ್ನು ನಾವು ಅಭ್ಯಾಸ ಮಾಡಿ ನಾವು ಗಿಡಗಳನ್ನು ತರಬೇಕು ಅಂತೇಳಿ ನಾನು ಖಂಡಿತವಾಗಿ ಹೇಳುವಂಥವನು. ಕೆಲವು ಕಡೆಯಲ್ಲಿ ಅದಕ್ಕೆ ಬೀಜವನ್ನು ಆಯ್ಕೆ ಮಾಡೋದು, ಈಗ ಕಾಫಿ ಕೂಡ ಬೀಜ ಆಯ್ಕೆ ಮಾಡೋದು, ನಾವು ಅಡಿಕೆಯನ್ನು ಬೀಜ ಆಯ್ಕೆ ಮಾಡೋದು ನಮಗೆ ಗೊತ್ತಿದೆ. ಒಂದು ಗೊನೆಯ ಎಲ್ಲ ಅಡಿಕೆಯೂ ನಮಗೆ ಬೀಜಕ್ಕಾಗೋದಿಲ್ಲ. ಅದೇ ರೀತಿ ಕಾಫಿ ಒಂದು ಗಿಡದಲ್ಲಾದ ಎಲ್ಲ ಕಾಫಿ ಬೀಜಕ್ಕೆ ಖಂಡಿತ ಅರ್ಹತೆ ಇರೋದಲ್ಲ. ಈ ನರ್ಸರಿಯವರು ಅಲ್ಲ, ಕೆಲವು ನರ್ಸರಿಯವರು ಅದು ಏನು ಮಾಡುವುದು ಅಂತ ಹೇಳಿದರೆ ಬಹುಶಃ ಎಲ್ಲ ಕಾಫಿ ಗಿಡದಲ್ಲಾದ ಎಲ್ಲ ಗಿಡಗಳನ್ನು ಕಾಫಿಯನ್ನು ಕೂಡ ಮೊಳಕೆ ಬರೆಸಿ ಗಿಡ ಮಾಡ್ಬೋದು ಅಂತ ಮಾಡುವವರು ಕೂಡ ಇರ್ಬೋದು. ಆ ಹಿನ್ನೆಲೆಯಲ್ಲಿ ನಾವು ಕಾಫಿ ಗಿಡ ಮುಂದಿನ ವರ್ಷ ನಡಲಿಕ್ಕಿದೆ ಅಂತೇಳಿ ಆದರೆ ಈಗಲೇ ನಾವು ನರ್ಸರಿಗೆ ಭೇಟಿ ಕೊಟ್ಟು ಅವರ ಹಿನ್ನೆಲೆ, ಅಲ್ಲಿಯ ಪರಿಸರದವ್ರಲ್ಲಿ ಕೇಳೋದು, ಆ ನರ್ಸರಿ ಹೇಗಿದೆ, ಅವರು ಹೇಗಿದ್ದವರು ಅಂತೇಳಿ ವಿಚಾರಣೆ ಮಾಡಿಕೊಂಡು ನಾವು ಗಿಡಗಳನ್ನು ಆಯ್ಕೆ ಮಾಡಲಿಕ್ಕೆ ಈಗಲೇ ಮುಂದಡಿ ಇಡೋಣ ಅಂಥೇಳಿ ನನ್ನ ಒಂದು ಅನಿಸಿಕೆ. ಸರಿ, ಗಿಡಗಳು ಯಾವುದು ನೆಡೋದು ಅಂತಾಯಿತು, ಗಿಡ ಬರ್ತದೆ. ಗಿಡ ನೆಡುವಾಗ ನಮ್ಮ ಈ ಪ್ರದೇಶದಲ್ಲಿ ನಾನು ಮಾಡಿದ್ದೆ, ನಮಗೆ ಗಿಡ ನೆಡಲಿಕ್ಕೆ ನಮಗೆ ರಬ್ಬರ್ ನಟ್ಟು ಗೊತ್ತಿದೆ. ನಮಗೆ ರಬ್ಬರು ನಾವು ಗುಂಡಿ ಮಾಡಿ ಮುಚ್ಚಿ ತಿರುಗಿ ಒಂದು ಕೊಟ್ಟಲ್ಲಿ ಮಣ್ಣು ತೆಗೆದು ನೆಡುವಂಥದ್ದು. ಆ ರೀತಿ ನಡಬೇಕು. ಅದಕ್ಕೆ ಹಾಕುವಂಥದ್ದು ಗೊಬ್ಬರ ಗಿಬ್ಬರ ದೊಡ್ಡ ಒಂದದು ನಮಗೆಲ್ಲ ಗೊತ್ತಿದೆ. ನಮಗೆ ಅದು ಆ ಕಾಫಿ ಗಿಡ ನೆಡಲಿಕ್ಕೆ ದೊಡ್ಡ ಒಂದು ಸಂಗತಿ ಅಂತ ಇಲ್ಲ, ವೈಲ್ಡ್ ವೆರೈಟಿ ಅದು. ನಾನು ಪುನಃ ಹೇಳ್ತಾ ಇದ್ದೇನೆ. ಅದಕ್ಕೆ ಆಗ ನಡಪ್ ಸಾರಿ ಹೇಳಿದ್ರು ಊಟ ಕೊಡಬೇಕು, ಮತ್ತೊಂದು ಬೇಕು. ಈ ಗಿಡ ಮೇಲೆ ಬರುವಾಗ ಸುಮಾರು ಒಂದು 2 ಫೀಟು ಬರುವಾಗ ಒಮ್ಮೆ ತುದಿ ಚಿವುಟಬೇಕು. ಇದು ನನ್ನ ಅನಿಸಿಕೆ. ಈಗ ಕಾಫಿ ಬೋರ್ಡ್ನವರು ಬಹುಶಃ 4 ಫೀಟ್ ಎತ್ತರದಲ್ಲಿ ಚಿವುಟಬೇಕು ಅಂತ ಹೇಳ್ತಾರೆ, ಗೊತ್ತಿಲ್ಲ. 2 ಫೀಟ್ನಲ್ಲಿ ಒಮ್ಮೆ ಚಿವುಟಿದಾಗ ಆ ಬೆಳವಣಿಗೆ ಒಮ್ಮೆ ಸ್ಟಕ್ ಆಗ್ತದೆ. ಆಗ ಕಾಂಡ ಸ್ವಲ್ಪ ತೋರ ಬರ್ತದೆ. ಒಂದು 2-3 ತಿಂಗಳಾಗುವ ಪುನಃ ಚಿಗುರುತ್ತದೆ. ಅದನ್ನು ಬಿಡಬೇಕು. ಮೇಲೆ 2 ಬರ್ತದೆ, ಅದರಲ್ಲಿ ಒಂದು ಬಿಟ್ಟು 4-4.25 ಫೀಟಿಗೆ ತುದಿಯನ್ನು ಚಿವುಟಬೇಕದು. ನಾವು ತುದಿ ಚಿವುಟಿದಾಗ ಅದನ್ನು ಪುನಃ ಮೇಲೆ ಬರ್ತದೆ, ಅದನ್ನು ಚಿವುಟ್ತಾ ಇರಬೇಕು. ತುದಿ ಚಿವುಟಿದ ಜಾಗದಲ್ಲಿ 2 ರೆಕ್ಕೆ ಅಡ್ಡ ಇರ್ತದೆ. ಹೀಗೆ ಅದರಲ್ಲಿ ಒಂದನ್ನು ಕಟ್ ಮಾಡಬೇಕು ನಾವು. ಅದು ಹಾಗೆ ಬಿಟ್ಟರೆ ಏನಾಗ್ತದೆ ಅಂತ ಹೇಳಿದರೆ 2ರಲ್ಲೂ ಕಾಫಿ ಆದುವಾಗ ನಡುವಿನಲ್ಲಿ ಸೀಳ್ತದೆ ಅದು. ಆ ಉದ್ದೇಶಕ್ಕೆ ಬೇಕಾಗಿ ಕಾಫಿ ತುದಿಯನ್ನು ಕಟ್ ಮಾಡಿ ಅದರಲ್ಲಿ ಒಂದು ಬದಿಯ ರೆಕ್ಕೆಯನ್ನು ನಾವು ಕಟ್ ಮಾಡಬೇಕಾಗ್ತದೆ 4-4.25 ಫೀಟಿಗೆ. ಅಂದರೆ ಗಿಡದಲ್ಲಿ ನಾವು ಕಾಫಿ ಪ್ರೂನಿಂಗ್ ಮುಖ್ಯ ಸಂಗತಿ. ಪ್ರೂನಿಂಗು ನಾವು ಸರಿ ಮಾಡೋದಿದ್ದರೆ ಕಾಫಿಯಲ್ಲಿ, ಈಗ ನಮಗೆ ಕೊಕ್ಕೋದು ಗೊತ್ತುಂಟು, ಕೊಕ್ಕೋದಲ್ಲಿ ಹಾಗೆ ಪ್ರೂನಿಂಗ್ ಸರಿ ಮಾಡೋದಿದ್ದರೆ ನಮಗೆ ಕೊಕ್ಕೋ ಆಗೋದಿಲ್ಲ. ಅದೇ ಮೆಥಡು ಇದು. ಈ ಪ್ರೂನಿಂಗ್ ಮಾಡುವಾಗ ಕಾಫಿಯಲ್ಲಿ ಒಂದು ಕಂಬ ಚಿಗುರು ಅಂತ ಬರ್ತದೆ ಕೆಳಗಿಂದ, ಆ ಕಾಂಡದಿಂದ ಬರುವಂಥ ಕಂಬ ಚಿಗುರು ಅಂತೇಳಿ ಒಂದು ಹೆಸರು ಹೇಳ್ತಾರೆ. ಅದನ್ನು ತೆಗಿತಬೇಕು. ಇನ್ನೊಂದು ಅಡ್ಡ ರೆಕ್ಕೆ ಬರ್ತದಲ್ಲ, ಆ ರೆಕ್ಕೆ ಚಿಗುರು ಅಂತೇಳಿ ಹೆಸರೇನು ಬೇಕಾದ್ರೆ ಇರಲಿ, ಅಲ್ಲಿ ಬರುವಂಥದ್ದನ್ನು ಕೂಡ ನಾವು ತೆಗಿಬೇಕು. ಅದು ಯಾವ ಕಡೆಗೆ ಮುಖ್ಯ ಕಾಂಡದ ಈ ಮೇಲಿನ ಟಾಪ್ ಇದೆಯಲ್ಲ, ಆ ಕಡೆಗೆ ಮುಖ ಮಾಡಿ ಬರುವಂಥದ್ದನ್ನು ರೆಕ್ಕೆಯನ್ನು ತೆಗಿಬೇಕು. ಆ ಒಂದರ ಮೇಲೊಂದು ಬರದ ಕೊಕ್ಕೋ ಸಾಮಾನ್ಯ, ಕೊಕ್ಕೋ ನಮಗೆ ಪ್ರೂನಿಂಗ್ ಮಾಡಿ ಗೊತ್ತಿದೆ. ಈ ಕೊಕ್ಕೋ ಪ್ರೂನಿಂಗ್ ಮಾಡೋದು ಕಲ್ಪನೆ ನಾವು ಇಟ್ಕೊಂಡು ಅದೇ ರೀತಿ ದೊಡ್ಡ ಪ್ರೂನಿಂಗ್ ಅಂತ ಹೇಳಿದರೆ ಭಾರಿ ದೊಡ್ಡ ಸಂಗತಿ ಅಂತ ಇಲ್ಲ ಅದರಲ್ಲಿ. 1 ಸಲ 2 ಸಲ ನೋಡಿದ್ರೆ ನಮಗೆಲ್ಲ ಗೊತ್ತಾಗುವಂಥದ್ದು. ಆ ಥರ ಪ್ರೂನಿಂಗ್ ಮಾಡುವಂಥದ್ದನ್ನು ನಾವು ರೂಢಿಗತ ಮಾಡಿದರೆ ಒಂದು ಹಂತದಲ್ಲಿ ನಾವು ಮೇಲೆ ಬಂದಾಗ ಆಯಿತು. ನಮ್ಮ ಅಡಿಕೆ ತೋಟದಲ್ಲಿ ಸ್ಪ್ರಿಂಕ್ಲರ್ ಇರುವಲ್ಲಿ ಮಾತ್ರ ನೀರಾವರಿದ್ದು ಸಣ್ಣ ಸಮಸ್ಯೆ ಇದೆ ಕಾಫಿಗೆ. ಈಗ ನಾವು ಎಂತಂದ್ರೆ ಈಗ ಮಲೆನಾಡು ಪ್ರದೇಶದಲ್ಲಿ ಅಲ್ಲಿ ಅಡಿಕೆಯೊಂದಿಗೆ ಕಾಫಿ ಆಗ್ತದೆ. ಅಲ್ಲಿ ಅವರಿಗೆ ಸ್ಟ್ರೆಸ್ ಕೊಡಲಿಕ್ಕೆ ಅನುಕೂಲತೆ ಇದೆ. ನಮ್ಮಲ್ಲಿ ಸ್ಪ್ರಿಂಕ್ಲರ್ ತೋಟದಲ್ಲಿ ಸ್ಟ್ರೆಸ್ ಕೊಡಲಿಕ್ಕೆ ಸ್ವಲ್ಪ ಕಷ್ಟ. ಅಂದರೆ ಫೆಬ್ರವರಿವರೆಗೆ ಅದಕ್ಕೆ ಜನವರಿಯಿಂದ ಫೆಬ್ರವರಿವರೆಗೆ ನೀರು ಹಾಕಬಾರ್ದು ಕಾಫಿ ಪದ್ಧತಿ. ಫೆಬ್ರವರಿಯಲ್ಲಿ ನೀರು ಹಾಕಿದಾಗ ಆಮೇಲೆ ಅದು ಹೂ ಅರಳುತ್ತದೆ. ಹೂ ಅರಳಿಂದ 10-15 ದಿವಸ ಒಳಗೆ 2ನೇ ನೀರು ಕೊಡಬೇಕು ಅಂತ ಹೇಳೋ ಸಂಗತಿ. ಈಗ ನಾವು ಅಡಿಕೆ ತೋಟದೊಳಗೆ ಸ್ಪ್ರಿಂಕ್ಲರ್ ಇರುವಲ್ಲಿ ಏನಾಗ್ತದೆ ಅಂತ ನಮಗೆ ಸ್ಟ್ರೆಸ್ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆ ಟೈಮಲ್ಲಿ ಸ್ವಲ್ಪ ಸ್ಪ್ರಿಂಕ್ಲರನ್ನು ಕಡಿಮೆ ಮಾಡಲಿಕ್ಕೆ ಆಗ್ತದಾ ಅಂಥೇಳಿ ನೋಡುವಂಥದ್ದು ಒಂದು. ಇನ್ನೊಂದು, ಈಗ ಅಂತರದ ಬಗ್ಗೆ ನನಗೆ ಆಗ ನಾನು ಪುನಃ ಹಿಂದೆ ಹೋಗ್ತಾ ಇದ್ದೇನೆ. ಅಡಿಕೆ ತೋಟದೊಳಗೆ ನಾವು 1 ಎಕರೆಯಲ್ಲಿ 100-150ಕ್ಕಿಂತ ಹೆಚ್ಚು ಕಾಫಿ ಗಿಡ ಬೇಡ ಅಂಥೇಳಿ ನನ್ನ ಅನಿಸಿಕೆ. ಯಾಕಂದ್ರೆ ನಾವು ನಮಗೆ ಮುಖ್ಯ ಬೆಳೆ ಅಡಿಕೆ ತೋಟದೊಳಗೆ ನಮಗೆ ದೋಟಿ ಮತ್ತೊಂದು ಅಡಿಕೆ ಹೆಕ್ಕಲಿಕ್ಕೆ ಹೋಗಲಿಕ್ಕೆ ಎಲ್ಲ ಇರ್ತದೆ. ಹಾಗೆ ನಾವು ದಟ್ಟವಾಗಿ ಅದನ್ನು ಕಾಫಿಯನ್ನು ಬೆಳೆಸಿದ್ರೆ ಮತ್ತು ನಮಗೆ ಅಡಿಕೆ ಕೃಷಿಗೆ ಕಷ್ಟ ಆಗ್ತದೆ. ಆ ದೃಷ್ಟಿಯಲ್ಲಿ 1 ಎಕರೆಯಲ್ಲಿ 100-150 ನಮಗೆ ಅನುಕೂಲ ಇದ್ದ ಹಾಗೆ. ಯಾಕಂದರೆ ಅದನ್ನೆಲ್ಲ ನಮಗೆ ಗೊತ್ತಿದೆ, ಬೆಳೆ ಬೆಳೆದೆಲ್ಲ. ಈ ಸ್ಪ್ರಿಂಕ್ಲರ್ ಇರುವ ತೋಟದಲ್ಲಿ ಏನು ಮಾಡುವುದು ಅಂತೇಳಿದರೆ
ಆ ಹೂ ಹೋಗಲಿಕ್ಕೆ ಆಗುವ ಟೈಮಲ್ಲಿ ಒಂದಷ್ಟು ಹೋಸು ಇರಿಗೇಷನ್ ನಾವು ಮಾಡ್ಬೋದು, ಅಥವಾ ಅಲ್ಲಿಯ ಜೆಟ್ಟನ್ನು ತೆಗೆದು ಆ ಥರ ಮಾಡ್ಬೋದು ಪರಿಹಾರ. ಈಗ ನಮಗೆ ಅದಕ್ಕೇನು ಪರಿಹಾರ ಅಂತೇಳಿ ನಮಗೆ ಗೊತ್ತಿದೆ, ಇನ್ನೊಬ್ರು ಹೇಳಬೇಕಾಗಿಲ್ಲ. ನಮ್ಮ ತೋಟದಲ್ಲಿ ಆ ಗಿಡಗಳಿಗೆ ನಮ್ಮದೇ ಗಿಡ ಅದನ್ನು ಹೇಗೆ ಬೆಳೆಸಬೇಕು ಅಂತೇಳಿ ಒಂದು ವರ್ಷ ನಮ್ಮೊಟ್ಟಿಗೆ ಆ ಗಿಡ ಇದ್ದ ಕೂಡಲೇ ಅದಕ್ಕೆ ಅದರದ್ದು ಪೂರ್ತಿ ನಮಗೆ ಗೊತ್ತಾಗ್ತದೆ. ಅದೇನು ಕಷ್ಟದ ಸಂಗತಿ ಏನಿಲ್ಲ. ಕಾಫಿ ಈ ಹೂ ಹೋಗುವುದಂತನ್ನು ಅದೇ ಹೂ ಹೋಗಿ ಏನಾಗ್ತದೆ, ಸ್ಪ್ರಿಂಕ್ಲರ್ ಹತ್ತಿರ ಇರುವುದನ್ನು ಹೂವಾದ ಮರ ದಿವಸ ಅದಕ್ಕೆ ಸ್ಪ್ರಿಂಕ್ಲರ್ ಇಡಬಾರ್ದು. ಆಗೇನಾಗ್ತದೆ ಅಂತಂದರೆ ಅದು ಪರಾಗಸ್ಪರ್ಶ ಆಗುವ ಮೊದಲೇ ನೀರು ತುಂಬ ಅದಕ್ಕೆ ಬಿದ್ದು ಹೂ ಕಾಯಿ ಕಟ್ಟದೇ ಇರುವ ಚಾನ್ಸಸ್ ಇದೆ. ಹಾಗೆ ಅದನ್ನೊಂದು ಸ್ವಲ್ಪ ಜಾಗ್ರತೆ ಮಾಡ್ಬೋದು. ಡ್ರಿಪ್ ಇರುವಲ್ಲಿ ಏನೂ ಸಮಸ್ಯೆ ಇಲ್ಲ. ಡ್ರಿಪ್ ಇರುವಲ್ಲಿ ನಮಗೆ ಕಾಫಿ ಗಿಡಕ್ಕೆ ಡ್ರಿಪ್ ಹಾಕದೆ ಜನವರಿಯಿಂದ ಫೆಬ್ರವರಿಗೆ ಸ್ಟ್ರೆಸ್ ಕೊಟ್ಟು ಫೆಬ್ರವರಿಲೊಮ್ಮೆ ಸ್ಪ್ರಿಂಕ್ಲರ್. ಯಾಕಂದರೆ ಇವರು ಈ ಕಾಫಿ ತೋಟದಲ್ಲಿ ಒಂದು ಉಪನಯನ ಅಂತಂದರೆ ನಮಗೆ ಈ ಮಳೆದ್ದು ಇಂಚಿದ್ದು ಲೆಕ್ಕ ನಮಗೆ ಯಾರಿಗೂ ಗೊತ್ತಿಲ್ಲ. ನೀವು ಕಾಫಿ ತೋಟ ಇರುವ ಮಲೆನಾಡು ಭಾಗದಲ್ಲಿ ಹೋದರೆ ಪ್ರತಿಯೊಬ್ಬರ ಮನೆ ಅಂಗಳದಲ್ಲಿ ಕೂಡ ಒಂದು ಮಳೆ ಮಾಪಕ ಇದೆ. ಅವರಿಗೆ ಈ ಕಾಫಿಗೆ ಮತ್ತು ಮಳೆಗೆ ಭಾರಿ ಹತ್ತಿರ ಸಂಬಂಧ. 1 ಇಂಚು ಮಳೆ ಇದ್ದರೆ ಗೊಬ್ಬರ ಹಾಕಿ 1 ಇಂಚು ಮಳೆ ಬೇಕು ಅಂತ ಹೇಳ್ತಾರೆ ಅವರು. ನಮಗೆ ಆ ಇಂಚಿಗಿಂಚು ನಮಗೇನು ಗೊತ್ತಿಲ್ಲ. ಅದ್ರ ಬಗ್ಗೆ ದೊಡ್ಡ ತಲೆ ಕೆಡಿಸ್ಬೇಕಂತಿಲ್ಲ. ನಾವು ಗೊಬ್ಬರ ಹಾಕಿ ನಮಗೆ ಅಡಿಕೆಗೆ ನಾವು ಎಷ್ಟು ನೀರು ಬೇಕು ಅಂತ ಗೊತ್ತಿದ್ದು ಗೊಬ್ಬರ ಕರಗಲಿಕ್ಕೆ ಎಷ್ಟು ಬೇಕು ಆ ಥರ ಸಾಕು. ಸರಳವಾಗಿ ನಾನು ಹೇಳ್ತಾ ಇದ್ದೆ. ಮತ್ತು ವೈಜ್ಞಾನಿಕವಾಗಿ ಅಜಿತಣ್ಣ ಮಾಡುವಾಗಿದ್ದರೆ ಅದು ಒಳ್ಳೆಯದೇ. ಯಾಕಂದ್ರೆ ನಾವು ಈಗಲೇ ಅದನ್ನು ತುಂಬ ಮಾಡಿ ಕಾಫಿ ಭಾರಿ ಕಷ್ಟ ಮಾಡ್ಯಾರ ಒಂದು ಅಂತ ಹೇಳೋ ವಿಷಯ ಬೇಡ. ಕಾಫಿ ಬಹಳ ಸುಲಭದ ಕೃಷಿ. ಅದೇ ಕಾಫಿ ಹೋದ ನಂತರ 1 ವಾರದೊಳಗೆ ಇನ್ನೊಮ್ಮೆ ನೀರು ಹಾಕಬೇಕಾಗ್ತದೆ. ಗೊಬ್ಬರದ ಸಂಗತಿ ಹೇಳಿದರೆ ನಾನು ತಿರುಗಿ ಅದನ್ನು ಸ್ವಲ್ಪ ಡೈವರ್ಟ್ ಮಾಡಬೇಕಾಗ್ತದೆ. ನಾವು ಅಡಿಕೆ ಕೃಷಿಕರಿಗೆ ನಾವು ತೋಟಗಾರಿಕಾ ಇಲಾಖೆ ಅಂಡರ್ನಲ್ಲಿ ಬರುವಂಥವ್ರು. ನಮಗೆ ಯಾವುದಕ್ಕೆ ಅಡಿಕೆಗೆ ಈ ಪ್ರದೇಶಕ್ಕೆ ಎಷ್ಟು ಗೊಬ್ಬರ ಹಾಕಬೇಕು ಅಂತೇಳಿ ಹೇಳುವವರು ತೋಟಗಾರಿಕೆ ಇಲಾಖೆಯವರು. ಆದರೆ ನಮಗೆ ಗೊಬ್ಬರ ದಕ್ಷಿಣ ಕನ್ನಡ ಜಿಲ್ಲೆಗೆ ಗೊಬ್ಬರ ಎಷ್ಟು ಯಾವ ಪ್ರಮಾಣದಲ್ಲಿ ಯಾವುದು ಬೇಕು ಅಂತೇಳಿ ನಿರ್ಧಾರ ಮಾಡೋದು ಕೃಷಿ ಇಲಾಖೆಯವರು ಸರ್. ಅದು ಬಹಳ ಆಶ್ಚರ್ಯ ಸಂಗತಿ. ನಾವು ತೋಟಗಾರಿಕೆ ಇಲಾಖೆ ಅಂಡರ್ನಲ್ಲಿ ತೋಟಗಾರಿಕೆ ಬೆಳೆ ಬೆಳೀತಾ ಇದ್ದೇವೆ. ಇಲ್ಲಿಗೆ ಯಾವ ಗೊಬ್ಬರ ಬೇಕು, ಯಾವ ಕಾಂಪ್ಲೆಕ್ಸ್ ಗೊಬ್ಬರ ಬೇಕು ಅಂತೇಳಿ ನಿರ್ಧಾರ ಮಾಡೋದು ಕೃಷಿ ಇಲಾಖೆಯವರು. ದಯವಿಟ್ಟು ಜನಪ್ರತಿನಿಧಿಗಳು ನಮ್ಮನ್ನು ಅದನ್ನು ಮುಂದಿನ ದಿನಗಳಲ್ಲಿ ಆದ್ದರಿಂದಲೇ ನೋಡಿ. ನಮಗೀಗ CPCR ಅಡಿಕೆಗೆ ಏನು ಹೇಳ್ತಾರೆ 14/21 ನಾರ್ಮಲ್ ಹೇಳ್ತಾ ಇದ್ದಾರೆ. ಬಟ್ 14/21 ಗೊಬ್ಬರನೇ ಇಲ್ಲ. ನಾವು 10/26/26 ಆಗ್ತೇವೆ, 15 ಸುಪ್ಪಲ್ ಆಗ್ತೇವೆ. ಈ 10/26/26 ನಮಗೆ ಅಡಿಕೆಗೆ ಬೇಕಾ? ಯಾರೂ ಶಿಫಾರಸು ಮಾಡೋದಿಲ್ಲ. ಕೃಷಿ ಇಲಾಖೆಯವರು ಏಕದಮ್ 10/26/26 ಆರ್ಡರ್ ಮಾಡ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತದೆ. ಯಾರಲ್ಲಿ ಹೇಳುವುದು? ಆದ್ದರಿಂದ ಕಾಫಿಗೂ ಅದೇ ರೀತಿ ಇರಲಿ. ಅದು ಇನ್ನೊಂದು ಜನಪ್ರತಿನಿಧಿಗಳ ಬಗ್ಗೆ ನಮಗೆ ಅಡಿಕೆಗೆ ಇಲ್ಲಿ ಬೆಳೆಯುವ ಬೆಳೆಗೆ ಯಾವ ಗೊಬ್ಬರ ಬೇಕು ಅಂತೇಳಿ ತರಿಸುವಂಥ ಏರ್ಪಾಡು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯನ್ನು ಹೊಂದಾಣಿಕೆ ಮಾಡಿಕೊಂಡು ಗೊಬ್ಬರ ತಂದರೆ ನಮಗೆ ಸಮಸ್ಯೆಗಳು ಸ್ವಲ್ಪ ದೂರ ಆದೀತು. ಆದ್ದರಿಂದ ನಾವು 10/26/26 ಹಾಕಿ ಈಗ ಫಾಸ್ಫರಸ್ ಜಾಸ್ತಿ ಇದೆ ನಮ್ಮ ಭೂಮಿಯಲ್ಲಿ ಅಂತ ನಾವೆಲ್ಲ ಬೊಬ್ಬೆ ಹೊಡಿತಾ ಇದ್ದೇವೆ. ಹೀಗೆ ನಾವು 10/26/26 ಹಾಕ್ತೇವೆ. ನಾವು ಗೊಬ್ಬರ ಅಂತ ಹೇಳಿದ್ರೆ ಈ ಕಾಂಪ್ಲೆಕ್ಸ್ ಅಥವಾ ಯೂರಿಯಾ, ರಾಕು, ಪೊಟ್ಯಾಷನ್ನೇ ನಾವು ನೋಡ್ತಾ ಇದ್ದೇವೆ. ಕಾಫಿಗೆ ಪೊಟ್ಯಾಶು, ಮ್ಯೂರಿಟ್ ಆಫ್ ಪೊಟ್ಯಾಶ್ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳುವ ಒಂದು ಅಭಿಪ್ರಾಯ ಹೊಂದವನು. SOP ಹಾಕಬೇಕು ನಾವು ಅದಕ್ಕೆ. ಇರಲಿ, ಅದು ಮತ್ತೊಂದು ಸಬ್ಜೆಕ್ಟ್. ನಾವು NPK ಒಟ್ಟಿಗೆ ಮೈಕ್ರೋನ್ಯೂಟ್ರೆಂಟು, ಮೈಕ್ರೋರೈಸ ಇರಲಿ, ಟ್ರೈಕೋಡರ್ಮ ಇರಲಿ, ಬೇರೆ ಬೇರೆ ಅದನ್ನು ನಾವು ಅಪ್ಲೈ ಮಾಡುವ ಬಗ್ಗೆ ಕೂಡ ಸಾಕಷ್ಟು ಯೋಚನೆ ಮಾಡಬೇಕು. ನಮ್ಮ ಅಧಿಕಾರಿ ವರ್ಗದವರು ಆ ಬಗ್ಗೆ ಆಸಕ್ತಿ ಇದ್ದವರು ಇದ್ದಾರೆ ಇಲ್ಲಿ. ನಾವೊಮ್ಮೆ ಸಂಪರ್ಕಿಸಿ ಸಾರಜನಕ, ರಂಜಕ, ಪೊಟ್ಯಾಶ್ ಬಿಟ್ಟು ಇತರ ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಬಯೋವನ್ನು ಕೂಡ ಹಾಕುವ ಬಗ್ಗೆ ಯೋಚನೆ ಮಾಡಿದಾಗ ನಮಗೆ ಕಾಫಿಗೂ ಕೂಡ, ತೆಂಗಿಗೆ, ಅಡಿಕೆಗೆಲ್ಲವೂ ಅನುಕೂಲ ಆಗ್ತದೆ. ನಾನು ತೆಂಗಿಗೆ, ಅಡಿಕೆಗೆ ಹಾಕುವ ಗೊಬ್ಬರವನ್ನೇ ಅದಕ್ಕೆ ಹಾಕುವಂಥದ್ದು. ಒಂದು ವರ್ಷ ಕೋಳಿ ಗೊಬ್ಬರ ಮತ್ತು ಇತರ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರ, ಮ್ಯಾಗ್ನೀಷಿಯಮು, ಜಿಂಕು, ಬೋರಾನ್ ಎಲ್ಲ ಇದೆಯಲ್ಲ, ಹೇಗೋ ನಮಗೆಲ್ಲ ಗೊತ್ತಿರುವಂಥದ್ದು, ಅದನ್ನು ಹಾಕುವಂಥ ವಿಶೇಷ ಗೊಬ್ಬರ ಅಂತ ಹೇಳುವಂಥದ್ದು ಹಾಕೋದಿಲ್ಲ. ಹೂ ಹೋಗುವ ಟೈಮಲ್ಲಿ ಸ್ವಲ್ಪ ಗಿಡ ನೋಡಿಕೊಂಡು ಬೇಕು ಅಂತ ಹೇಳಿದ್ರೆ ತಿರುಗಿ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕೊಡುವಂಥದ್ದು. ಸ್ಪ್ರೇಗೂ ಹಾಗೆ ನಮಗೆ ಇಲ್ಲಿ ಅಡಿಕೆ ಒಟ್ಟಿಗೆ ಕಾಫಿ ಬೆಳೆಯುವ ಕಾರಣ ಸ್ಪ್ರೇಗೆ ದೊಡ್ಡ ಸಮಸ್ಯೆ ಬರೋದಿಲ್ಲ. ನಾವು ಹೇಗೂ ಬೋರ್ಡೋ ಅಡಿಕೆಗೆ ಸ್ಪ್ರೇ ಮಾಡ್ತೇವೆ. ಆ ಚೂರ ಇಕ್ಲ ಪತ್ತನಲ್ಲ ಅಂತ ಹೇಳಿದರೆ ಆಯ್ತದು. ಹಾಗಿದ್ರೆ ನಾನು ಅಡಿಕೆಯೊಂದಿಗೆ ಕಾಫಿ ಬೆಳೆದ ಅನುಭವದಲ್ಲಿ ಹೇಳ್ತಾ ಇರುವ ಕಾರಣ, ಅಥವಾ ತೆಂಗಿನ ಮಧ್ಯೆ ಕಾಫಿ ಹೇಳುವ ಕಾರಣ ನನ್ನ ಈ ಸೀಮಿತ ನನಗೆ ಒಂದು ಅನುಭವ ಇರುವಂಥದ್ದು. ಇನ್ನು ಮಾರ್ಕೆಟಿಂಗು ಅದೇನೂ ಸಮಸ್ಯೆ ಇಲ್ಲ. ನಮ್ಮದು 10-25 ವರ್ಷದಿಂದ
ನಾನಿಲ್ಲಿ ಕಾಫಿ ಬೆಳೆದದ್ದು ಯಾವ ಕಾಫಿ ಏರಿಯಾದಲ್ಲಿ ಮೂಡಿಗೆರೆ ಇರ್ಬೋದು ಅಥವಾ ಕೊಡಗಿನಲ್ಲಿರ್ಬೋದು, ಸಕಲೇಶ್ಪುರದಲ್ಲಿ ಅಲ್ಲಿಯ ಕಾಫಿಗೆ ಯಾವ ರೇಟ್ ಇದೆಯೋ ಅದೇ ರೇಟು ನಮ್ಮ ಕಾಫಿಗೂ ಸಿಗ್ತದೆ. ಈ ನಮ್ಮ ಕಾಫಿಗೆ ರೇಟು ಸಿಕ್ಕುವುದಿಲ್ಲ ಅಂತ ಹೇಳುವವರು ಬಹುಶಃ ಅವರಿಗೆ ಅನುಭವದ ಅಥವಾ ಅವರಿಗೆ ಆಗಾಯ್ತು ಗೊತ್ತಿಲ್ಲ. ಈಗ ನಮ್ಮ ಇಲ್ಲಿ ಅಡಿಕೆ ಅಂಗಡಿ ಇದ್ದಾಗೆ ಆ ಪ್ರದೇಶದಲ್ಲಿ ಕಾಫಿ ತಗೊಳ್ಳೋ ಅಂಗಡಿಗಳು ತುಂಬ ಇವೆ. ಅಲ್ಲಿ ನಮ್ಮ ಕಾಫಿ ತಗೊಂಡವರು ಕೂಡ ಕಾಫಿ ತಗೊಳ್ತಾರೆ, ಅದೇನು ಸಮಸ್ಯೆ ಇರುವಂಥದ್ದಲ್ಲ. ಈಗ ಕಾಫಿಗೆ 200 ಮೇಲೆ ರೇಟ್ ಇದೆ, ಅದೇನು ಆದ್ದರಿಂದ ನಮಗೆ ಕಾಫಿ ಬಗ್ಗೆ ಖಂಡಿತ ಬೆಳಿಬೋದು. ಈಗೊಂದು 3 ವರ್ಷ 4 ವರ್ಷ ಮೊದಲವರೆ ಕಿಲೋಕ್ಕೆ 70 ರೂಪಾಯಿ ಇತ್ತು. ಆಗ ದೊಡ್ಡ ಒಂದು ಕಾಫಿದ್ದು ಆದಾಯ ಅಲ್ಲ. ಆದರೆ ಒಂದು ಕಾಫಿದ್ದು ಏನಂತಂದರೆ, ಈ ಕಾಫಿಗೆ ರೇಟು ಕಡಿಮೆ ಆಯಿತು ಅಂತ ಇಟ್ಕೊಳ್ಳೋಣ, ಅದನ್ನು ನೀವು ಸಾಕದೆ ಹಾಗೇ ಬಿಟ್ಟರು ಕೂಡ ಏನು ಸಮಸ್ಯೆ ಆಗೋದಿಲ್ಲ. ಅದಕ್ಕೆ ಗೊಬ್ಬರವೂ ಬೇಡ, ಏನು ಬೇಡ, ಹಾಗೇ ಬಿಡಿ. ನಮಗೆ ಯಾವಾಗ ಕಾಫಿ ಬೆಳೆ ಬೇಕು ಅಂತೇಳಿ ಅನಿಸಿದಾಗ ಅಲ್ಲಿ ನಾವು ಕಾಫಿ ಅದಕ್ಕೆ ಸ್ವಲ್ಪ ಪೋಷಣೆ ಮಾಡಿದ ಕೂಡ ತಿರುಗಿ ಅದು ಬರ್ತದೆ. ನಾವು ಅಡಿಕೆ ಆಗಲ್ಲ, ಅಡಿಕೆಗೆ ನಾವು ಗೊಬ್ಬರ, ಅಡಿಕೆ ರೇಟ್ ಇರಲಿ ರೋಗ ಇರಲಿ ಅಂತ ಅದಕ್ಕೆ ಗೊಬ್ಬರ ಪ್ರತಿ ವರ್ಷ ಹಾಕಿದ್ರೆ ಅದರ ಮರಗಳ ಬೆಳವಣಿಗೆ ಕುಂಠಿತ ಆಗ್ತದೆ. ಕಾಫಿಯಲ್ಲಿ ಅದೇನು ಸಮಸ್ಯೆ ಇಲ್ಲ. ಇನ್ನೊಂದು ನಾನು ಕಂಡುಕೊಂಡದ್ದು ಏನಂತಂದರೆ, ಕಾಫಿ ಗಿಡ ನಮಗೆ ಒಂದು ಎಡೆ ಗಿಡ ನೆಡಬೇಕು ಅಂತೇಳಿ ಕಾಫಿ ಗಿಡ ಕಡಿಬೋದು. ಅದನ್ನು ಕಡಿದಾಗ ಅದರ ಕಾಂಡದಲ್ಲಿ ಚಿಗುರು ಬರ್ತಾ ಇರ್ತದೆ, ಅದನ್ನು ತೆಗಿತಾ ಇರೋದು. ಯಾವಾಗ ನಮಗೆ ಅಲ್ಲಿ ಕಾಫಿ ಪುನಃ ಗಿಡ ಬೇಕು ಅಂತೇಳಿ ಅನಿಸ್ತದೆ, ಒಂದು ಚಿಗುರು ಬಿಟ್ಟಾಗ ತಿರುಗಿ ಕಾಫಿ 2 ವರ್ಷದಲ್ಲಿ ಕಾಫಿ ನನ್ನ ತೋಟದಲ್ಲಿ ಆ ಥರ ಮಾಡಿದ್ದೇನೆ. ಒಂದು ಎಡೆ ಗಿಡ ಬಿಡೋದು ಅಥವಾ ಏನೊಂದು ಸಮಸ್ಯೆ ಆಯಿತು ಅಲ್ಲಿ ಕಾಫಿ ಗಿಡ ಕಡಿಬೇಕು, ಕಾಫಿ ಗಿಡ ಕಡಿಯೋದು, ಹಾಗೆ ಬಿಡೋದು, ಮತ್ತೆ 1 ವರ್ಷ 2 ವರ್ಷದಲ್ಲಿ ಪುನಃ ಕಾಫಿ ಗಿಡ ಆಗ್ತದೆ. ಹಾಗಾಗಿ ಇದೆಲ್ಲ ಅಡ್ವಾಂಟೇಜು, ಕಾಫಿಯಲ್ಲಿ ಅಡ್ವಾಂಟೇಜ್ ಇದೆ. ಹೀಗೆ ಕಾಫಿ ನಮ್ಮಲ್ಲಿ ಖಂಡಿತ ಬೆಳಿಬೋದು, ಯಾವುದೇ ಸಮಸ್ಯೆ ಇಲ್ಲ. ಕಾಫಿಯೊಂದಿಗೆ ಸಮಗ್ರ ಕೃಷಿಯೊಂದಿಗೆ ಒಂದಷ್ಟು ಬಾಳೆ ಬಗ್ಗೆ ಕೂಡ ನಾನು ಹೇಳಬೇಕಾಗ್ತದೆ. ಬಾಳೆ, ಈಗ ಬಾಳೆ ಬಗ್ಗೆ ಬಂದಾಗ ಒಂದೇ ನಿಮಿಷ, ನಾವು ಟಿಶ್ಯೂ ಕಲ್ಚರ್ ನಮಗೆ ನೆನಪಾಗ್ತದೆ ಬಾಳೆದ್ದು. ದಯವಿಟ್ಟು ಈ ಟಿಶ್ಯೂ ಕಲ್ಚರ್ ಈಗ ಭಾಳಷ್ಟು ಮಾರ್ಕೆಟ್ಗೆ ಬರ್ತಾ ಇದೆ. ಈ ಟಿಶ್ಯೂ ಕಲ್ಚರ್ ಬಾಳೆಯಲ್ಲಿ ಹೇಗೆ ಏನು ಇದೆ ಅಂತೇಳಿ, ನಾವು ಲ್ಯಾಬಿಂದ ನೆಟ್ಪಾಟ್ ಗಿಡ ಬಂದ ಕೂಡಲೇ ಅದನ್ನು 45 ದಿವಸ ಪ್ಯಾಕೆಟಲ್ಲಿ ಬೆಳೆಸ್ತೇವೆ, ಆ ನಂತರ ನಡೆಯುವುದು. 45ರಿಂದ 50 ದಿವಸ ಕಳೆದ ಪ್ಯಾಕೆಟಲ್ಲಿರುವ ಬಾಳೆ ಗಿಡ ಖಂಡಿತ ನಡಬೇಡಿ, ಯಾಕಂದ್ರೆ ಅದು ಉತ್ಕೃಷ್ಟ ವೆರೈಟಿ ಅಥವಾ ಅದು ನಮಗೆ ಸಮಂಜಸ ಅಲ್ಲ. ನಾವು ಈ ಟಿಶ್ಯೂ ಕಲ್ಚರು ತಳಿ ಅಭಿವೃದ್ಧಿಗಾದ್ರೆ ತೊಂದರೆ ಇಲ್ಲ, ನೀವು ಪ್ಯಾಕೆಟಲ್ಲಿ 1 ತಿಂಗಳು 2 ತಿಂಗಳು 3 ತಿಂಗಳಾದ ಗಿಡ ನೆಡಿ. ಅದು ನಾವು ಕಮರ್ಷಿಯಲ್ ಉದ್ದೇಶಕ್ಕೆ ನಾವು ನೆಡೋದು ಅಂತೇಳಿ ಆದರೆ ಪ್ಯಾಕೆಟ್ ಗಿಡ ಒಂದು 45 ದಿವಸ ಬೆಳೆದದ್ದು ನಮಗೆ ಬಾಳೆ ಗಿಡ ಆಗಲಿಕ್ಕೆ ನಡಬಾರ್ದು. ಹಾಗಾಗಿ ನಾವು ಟಿಶ್ಯೂ ಕಲ್ಚರ್ ಬಾಳೆ ತರುವಾಗ ಕೂಡ ಅದನ್ನು ಗಮನ ಕೊಡಿ ಅಂತ ಹೇಳ್ತಾ, ಇನ್ನೊಂದು ಬಾಳೆ ಗಿಡದಲ್ಲಿ ಅದು ಚೆನ್ನಾಗಿ ಬೆಳೀತದೆ ಅಂಥೇಳಿ ನಮಗೆ ಅಂತಂದರೆ ಒಂದು 5-6 ಎಲೆ ಬಂದ ಕೂಡಲೇ 5ರಿಂದ 6 ದಿವಸಕ್ಕೊಂದು ಎಲೆ ಒಂದು ಬಾಳೆ 5ರಿಂದ 6 ದಿವಸಕ್ಕೊಂದು ಎಲೆ ಬರ್ತಾ ಇದೆ ಅಂತೇಳಿ ಸರಿಯಾಗಿ ಬೆಳವಣಿಗೆ ಇದೆ ಅಂತ ಲೆಕ್ಕ. ನಾವು ಅದಕ್ಕೆ ಬೇರೆ ಬೇರೆ ಸಂಗತಿ ಯೋಚನೆ ಮಾಡಬೇಕಂತಿಲ್ಲ. 5ರಿಂದ 6 ದಿವಸಕ್ಕೂ ಒಂದು ಎಲೆಯಿಂದ ಮತ್ತೊಂದು ಎಲೆ ಬರುವುದಿಲ್ಲ ಅಂತೇಳಿ ಅದಕ್ಕೆ ಪೋಷಕಾಂಶಗಳ ಕೊರತೆ ಇದೆ ಅಂತ ನೋಡಿಕೊಂಡು ನಾವು ಅದನ್ನು ಬಾಳೆ ಇದು ಮಾಡ್ಬೋದು. ಟಿಶ್ಯೂ ಕಲ್ಚರ್ ಒಮ್ಮೆಲೆ ಹಾರ್ವೆಸ್ಟ್ ಆಗ್ತದೆ, ಅನುಕೂಲ ಇದೆ. ಇನ್ನು ನಮಗೆ ಸುವರ್ಣಗಡ್ಡೆ, ಯಾಕಂದರೆ ಸುವರ್ಣಗಡ್ಡೆಯಲ್ಲಿ ಕೂಡ ನನ್ನ ಬಗ್ಗೆ ನಾನು ಹೇಳೋದಿಲ್ಲ, ಒಂದಷ್ಟು ಅನುಭವ ಇದ್ದ ಕಾರಣ ಹಿನ್ನೆಲೆ ನಾನು ಹೇಳುವಂಥದ್ದು. ಸುವರ್ಣಗಡ್ಡೆ ನಾವು ಈಗ ಬೆಳೆಸುವ ಬಗ್ಗೆ ಕೂಡ ಆಲೋಚನೆ ಮಾಡ್ಬೋದು. ನಾವು ಭಾಳ ಸುಲಭದ ಕೃಷಿ ಅದು. ಒಂದು ಕಾಡು ಪ್ರಾಣಿಗಳದ್ದನ್ನು ಹೊರತುಪಡಿಸಿ ಇದೆಲ್ಲ ಬೆಳೆಗಳು ಕೂಡ ನಾನು ಹೇಳುವಂಥದ್ದು, ಕಾಡು ಪ್ರಾಣಿಗಳದ್ದು ಹೊರತುಪಡಿಸಿ ಸುವರ್ಣಗಡ್ಡೆ ಕೂಡ ಭಾಳ ಉತ್ತಮ ಕೃಷಿ ಅದು. ಒಂದು 5 ಕಿಲೋ 4 ಕಿಲೋ 5 ಕಿಲೋದ ಒಂದು ಗಡ್ಡೆ ತಗೊಂಡು ತುದಿ ಚಿವುಟಿದಾಗ ಇಟ್ಟು ಕೌಚಿಟ್ಟು ಆಗ ಒಂದು 3-4 ಮೊಳಕೆ ಬರ್ತದೆ. ಅದು ನಾವು ಕಲ್ಲಂಗಡಿಯನ್ನು ಕಟ್ಟು ಮಾಡ್ತೇವಲ್ಲ, ಆ ಥರ ಮಾಡಿದಾಗ ಒಂದೊಂದು ಬೇರೆ ಬೇರೆ ಸಿಗ್ತದೆ, ಅದನ್ನು ನಾಟಿ ಮಾಡೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಇದು ಸುವರ್ಣಗಡ್ಡೆ ಕೂಡ ಬಹಳ ಒಳ್ಳೆಯ ಕೃಷಿ. ಅದನ್ನು ನಾವು ಈಗ ಅಡಿಕೆ ಗಿಡ ನೆಟ್ಟು ಸೂರ್ಯನ 1 ವರ್ಷ 2 ವರ್ಷ ಬಾಳೆ ಗಿಡ ನೆಡೋದಕ್ಕಿಂತ ಸುವರ್ಣಗಡ್ಡೆ ನೆಡ್ಬೋದು ಅಂತ ಹೇಳುವ ಒಂದು ಅನಿಸಿಕೆ ಹೇಳ್ತಾ. ಯಾಕಂದರೆ ಇಂಥ ಉಪಬೆಳೆಗಳನ್ನೆಲ್ಲ ಮಾಡಿದಾಗ ನಮಗೆ ವರ್ಷ ಪೂರ್ತಿ ತೋಟದಲ್ಲಿ ಕೆಲಸ ಸಿಗ್ತದೆ. ವರ್ಷ ಪೂರ್ತಿ ತೋಟದ ಕೆಲಸ ಸಿಕ್ಕಿದಾಗ ನಮಗೆ ಆರ್ಥಿಕವಾಗಿ ಕೂಡ ಬಲಾಢ್ಯರಾಗಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನನ್ನ ಒಂದು ಅನುಭವವನ್ನು ಹೇಳ್ತಾ ಇದ್ದೇನೆ. ಏನಾದರೂ ಕ್ವಶನ್ ಇದ್ದರೆ ನನಗೆ ಗೊತ್ತಿದ್ದನ್ನು ನಾನು ಹೇಳ್ತೇನೆ ಅಷ್ಟೇ. ಸರ್, ಒಂದೇ ಈಗ ಅಜಿತಣ್ಣ ಅದಕ್ಕೆ ತಿಂಗಳು ಗೊಬ್ಬರ ಹಾಕಿ ಭಾಳ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ಅದರಲ್ಲಿ ಒಳ್ಳೆ ಈಲ್ಡು, ಯಾಕಂದ್ರೆ ಒಂದು ಕಾಫಿ ಬೋರ್ಡ್ನವ್ರು ಹೇಳ್ತಾರೆ ಕಾಫಿಯಲ್ಲಿ ಒಂದು ಗಿಡದಲ್ಲಿ 8ರಿಂದ 8 ಕಿಲೋವರೆಗೆ ಸಿಗ್ತದೆ ಅಂತ ಹೇಳ್ತಾರೆ. ಸರ್, ಒಂದು ಎಕರೆಯಲ್ಲಿ ನಾವು ಎಷ್ಟು ಗಿಡ ನೆಡ್ತೇವೆ ಅಂತ ಹೇಳು. ಯಾಕಂದ್ರೆ ನಾವು ಅಡಿಕೆ ತೋಟದೊಳಗೆ ನಾನು 100-150 ಗಿಡ ಸಾಕು ಅಂತ ಹೇಳೋನು. ಅದೇ ನೀವು ಮಲೆನಾಡು ಪ್ರದೇಶಕ್ಕೆ ಹೋದರೆ ಒಂದು ಅಡಿಕೆಗೆ ಒಂದು ನೆಡ್ತಾ ಇದ್ದಾರೆ. ಹಾಗಾಗಿ ನಾವು ಎಕರೆ ಲೆಕ್ಕದಕ್ಕಿಂತ ಮಾಡೋದಕ್ಕಿಂತಲೂ ಕಾಫಿ ಒಂದು ಗಿಡದಲ್ಲಿ ಅಷ್ಟು ಬಿಡುವ. ಇಲ್ಲಿ ನನ್ನಲ್ಲಿ ಸುಮಾರು ಒಂದು ಗಿಡದಲ್ಲಿ ಒಂದು 4 ಕಿಲೋ 5 ಕಿಲೋ ಬರ್ತಾ ಇದೆ ಒಂದು ಇದರಲ್ಲಿ. ಯಾಕಂದ್ರೆ ನಾನು ಭಾಳ ಅದಕ್ಕೆ ಒತ್ತು ಕೊಟ್ಟು ಈಗ, ಯಾಕಂದರೆ 3 ವರ್ಷದಿಂದ ಕಾಫಿಗೆ ರೇಟ್ ಇರುವಂಥದ್ದು. ಮೊದಲು 70 ರೂಪಾಯಿ ಇದ್ದದ್ದು ಕಾಫಿಗೆ.
ಹಾಗಾಗಿ ಮೂಟೆ ಲೆಕ್ಕ, ಅಲ್ಲೆಲ್ಲ ಮೂಟೆ ಲೆಕ್ಕ ಹೇಳ್ತಾರೆ ಸರ್. ಹೌದು, ಯಾಕಂದರೆ ಅರೇಬಿಕ್ ಸರ್ ರೋಬಸ್ಟದಲ್ಲಿ ಕೂಡ ವೆರೈಟಿಗಳು ತುಂಬ ಇದೆ. ಒಳ್ಳೆ ಈಲ್ಡ್ ಬರುವಂಥದ್ದು C&R ಇದೆ, T&R ಅದು ವೆರೈಟಿ ಇದೆ. ಹಾಗಾಗಿ ಅದೀಗ ನಮ್ಮ ಅಡಿಕೆಯಲ್ಲಿ ಕೂಡ ವೆರೈಟಿ ತುಂಬ ಇದೆ. ಒಬ್ಬೊಬ್ಬರ ಭೂಮಿಗೆ ಒಂದೊಂದು ವ್ಯತ್ಯಾಸ ಇದೆ ಸರ್. ಉಪ್ಪಿನಗಡಿಯಿಂದ 4 ಕಿಲೋಮೀಟ್ರ್ ಸಕಲೇಶ್ವರ ರೋಡಲ್ಲಿ ರೋಡ್ ಸೈಡಲ್ಲಿದೆ, 4 ಕಿಲೋಮೀಟ್ರ್ ಇದೆ. ಬನ್ನಿ, ಯಾವತ್ತಿಗೂ ಬಂದ್ಬಿಡ್ಬೋದು. ಭಾಳ ಆದರ್ಶ ಕೃಷಿಕ ಅಲ್ಲ, ನನ್ನೊಂದು ಅನುಭವ ನಾನು ಹೇಳಿಯನ್ನಷ್ಟೇ. ಇಷ್ಟೊತ್ತು ನನಗೆ ಇಲ್ಲೊಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಕೃಷಿ ಸಮಾಜದ ಪ್ರಮುಖರಿಗೆ ಅಭಿನಂದನೆ ಹೇಳ್ತಾ, ನಾವು ಒಂದು ನಿಮಿಷ, ನಾನು ಯಾಕಂದರೆ ಒಂದು 35 ವರ್ಷದಿಂದ ಕೃಷಿಕಾಗಿದ್ದವ, ಈಗ ಒಂದು 5-6 ವರ್ಷದಿಂದ ಕೃಷಿಯೇತರ ಬೇರೆ ಚಟುವಟಿಕೆಗಳು ಕೂಡ ತೊಡಗಿಸ್ಕೊಂಡವ. ಈ ಎರಡನ್ನು ಕಂಪೇರ್ ಮಾಡಿದಾಗ ಸಾಕಷ್ಟು ನಮಗೆ ಕೃಷಿ ವ್ಯವಸ್ಥೆ ಇದೆ ಅಂತೇಳಿ ಅಂದರೆ ಖಂಡಿತವಾಗಿಯೂ ನಾವು ಬೇರೆ ಬಿಸ್ನೆಸ್ಸಿಗೆ ಹೋಗುವಂಥದ್ದು ಬೇಡ ಅಂಥೇಳಿ ನನ್ನ ಮನದಾಳು ಹೇಳ್ತಾ ಇದೆ. ಯಾಕಂತೇಳಿದರೆ ನಾನು ಇಷ್ಟವರೆಗೆ ನಾವು ಮನೆಯಲ್ಲಿ 5 ಜನ ಇದ್ದೇವೆ. 5 ಜನ ಕೂಡ ಒಟ್ಟಿಗೆ, ಈ ಸಬ್ಜೆಕ್ಟ್ ಬೇರೆ ಆಗ್ತದೆ, 5 ಜನ ಒಟ್ಟಿಗೆ ನಾವು ಕಾಫಿ, ತಿಂಡಿ, ಊಟ ಎಲ್ಲ ಮಾಡ್ತಾ ಇದ್ದವರು. ಯಾವಾಗ ನಾನು ಬಿಸ್ನೆಸ್ಸಿಗೆ ಇಳಿದ್ನೋ, ನನ್ನ ಊಟದ ಹೊತ್ತೇ ಬೇರೆ, ಮಗನ ಊಟದ ಹೊತ್ತೇ ಬೇರೆ. ಆದ್ದರಿಂದ ಬಿಸ್ನೆಸ್ ಹೊರಟಾಗ ಕೈಯಲ್ಲಿ ದುಡ್ಡು ಸ್ವಲ್ಪ ಓಡಾಡ್ಬೋದು, ಆದರೆ ದುಡ್ಡೇ ಮುಖ್ಯ ಅಲ್ಲ. ಯಾಕಂದ್ರೆ ನೆಮ್ಮದಿ ಇಲ್ಲ. ಈಗ ಒತ್ತಡದಿಂದಾಗಿ ಒಂದಷ್ಟು ಮಾತ್ರೆಗಳು ಸ್ಟಾರ್ಟ್ ಆಗಿದೆ ನನಗೆ. ಅದರಿಂದ ಮುಂದಿನ ದಿನಗಳಲ್ಲಿ ನಮಗೆ ಕೃಷಿ, ಯಾಕಂದರೆ ಈಗ ಕೃಷಿಯೇತರ ಇದಕ್ಕೆ ತೊಡಗಿ ಆಗಿದೆ, ನಿಲ್ಲಿಸ್ಲಿಕ್ಕೆ ಗೊತ್ತಿಲ್ಲ ಅದನ್ನು. ಹಾಗೆ ನಮಗೆ ಕೃಷಿಯಲ್ಲಿ ಸಾಕಷ್ಟು ಜೀವನಕ್ಕೆ ಸಣ್ಣ ಮಟ್ಟಿನಲ್ಲಿ ಜೀವನ ಹೋಗ್ತದೆ ಅಂತೇಳಿ ಆದರೂ ಕೂಡ ಕೃಷಿಯೇ ಒಳ್ಳೆಯದು. ಕೃಷಿಯಲ್ಲಿರುವಂಥ ಸಂಬಂಧಗಳು ಬೇರೆ ಯಾವುದಲ್ಲಿ ಕೂಡ ಸಂಬಂಧ ಸಿಕ್ಕುತ್ತಾ ಇಲ್ಲ. ಆದ್ದರಿಂದ ಕೃಷಿಯಲ್ಲೇ ನಾವೆಲ್ಲ ಮುಂದುವರಿಯೋಣ ಅಂತ ಹೇಳ್ತಾ ನನಗೆ ಅವಕಾಶಕ್ಕಾಗಿ ವಂದನೆಗಳು. ಸರ್, ಒಂದು ನಿಮಿಷ. ಸರು ಏನು ಕೇಳ್ತಾ ಇದ್ರಂದರೆ ಎಷ್ಟು ಇಳುವರಿ ಬರುತ್ತೆ ಒಂದು ಎಕರೆಯಲ್ಲಿ ಅಂತ. ಇದರಲ್ಲಿ 2 ತಳಿಗಳಿರ್ತವೆ. ಒಂದು ಅರೇಬಿಕಾ ತಳಿಯಲ್ಲಿ 1200 ಗಿಡಗಳು ಇರ್ತವೆ ಒಂದು ಎಕರೆಯಲ್ಲಿ. ಅಂದರೆ ಅದರ ಅಡಿ ಎಷ್ಟಿರುತ್ತೆ? 6x6. ಅಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 6 ಅಡಿ ಮಾತ್ರ. ಈ ಅದೇ ರೋಬಸ್ಟಾಗಿ ಬಂದರೆ 420 ಗಿಡ ಇರುತ್ತೆ ಒಂದು ಎಕರೆಯಲ್ಲಿ. ಅಂದರೆ ಇದು ರೋಬಸ್ಟಾ ಅಂದರೆ ದೊಡ್ಡ ಮರ ಇರುತ್ತೆ, ಅದರಲ್ಲಿ ತುಂಬ ಜಾಸ್ತಿ ಇಳುವರಿ ಬರ್ತಕ್ಕಂಥದ್ದು. ಸಾಮಾನ್ಯವಾಗಿ ನಮ್ಮ ಕಾಫಿ ಬೆಳ್ತಕ್ಕಂಥ ಪ್ರದೇಶದಲ್ಲಿ 40 ಬ್ಯಾಗ್ಗಳನ್ನ ಕೊಯ್ತಾರೆ, 50 ಬ್ಯಾಗು ಕೊಯ್ತಾರೆ. ಮಿನಿಮಮ್ ಇಲ್ಲ ಅಂದರೂ ಒಂದು 20 ಬ್ಯಾಗ್ ರೋಬಸ್ಟಾವನ್ನು ಕೊಯ್ತಾರೆ. ಅದು ರೋಬಸ್ಟಾದಲ್ಲಿ. ಅರೇಬಿಕಾದಲ್ಲಿ ಮಿನಿಮಮ್ 10 ಬ್ಯಾಗ್ ಆದರೂ 100% ಕೊಯ್ತಾರೆ. ಅಂದರೆ ಅರೇಬಿಕಾದ ರೇಟೇ ಬೇರೆ, ರೋಬಸ್ಟಾದ ರೇಟೇ ಬೇರೆ. ಈ ರೋಬಸ್ಟಾದ ರೇಟು 10,000 ಇರುತ್ತೆ. ಈಗ ಈ ಸದ್ಯ ರೋಬಸ್ಟಾದ್ದು 10 ಬ್ಯಾಗ್ ಇರುತ್ತೆ. ಇದ್ರದ್ದು ಸ್ವಲ್ಪ ಜಾಸ್ತಿನೇ ಇದೆ. ಅರೇಬಿಕಾದ್ದು 18,000 ಇರುತ್ತೆ ಅರೇಬಿಕಾದ್ದು. ಹೀಗಾಗಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಇಳುವರಿ ನಾವು ಹೇಗೆ ಶ್ರಮ ಪಡ್ತೀವಿ ಅದರ ಮೇಲೆ ಡಿಪೆಂಡ್ ಇದೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಚಂದ್ರಶೇಖರ್ ತಾಳ್ತಾಜಿ ಅವರು ಇಲ್ಲಿವರೆಗೆ ತಮ್ಮ ಕೃಷಿ ಅನುಭವವನ್ನು ತಮ್ಮ ಮುಂದೆ ಎಲ್ಲ ಹಂಚಿಕೊಂಡಿದ್ದಾರೆ. ಇನ್ನು ಮುಂದುವರಿದು ಇನ್ನೂ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ. ಅವರು ಶ್ರೀ KP ಮೊಹಮ್ಮದ್ ಸಾದಿಖನ್ನವರು. ಇವೆಲ್ಲ ಬೆಳೆಗಳನ್ನು ಹೊರತುಪಡಿಸಿ ಅಡಿಕೆ, ಕಾಳುಮೆಣಸು, ಕಾಫಿ ಇದನ್ನೆಲ್ಲ ಬಿಟ್ಟು ಇನ್ನೊಂದಿಷ್ಟು ಇತ್ತೀಚಿನ ಕಳೆದ 2-3 ವರ್ಷಗಳಿಂದ ನಾವು ಮಾರ್ಕೆಟ್ನಲ್ಲಿ ನೋಡ್ತಾ ಇದ್ದೀವಿ. ರಂಬುಟಾನ್, ಮ್ಯಾಂಗೋಸ್ಟಿನ್, ಡ್ರ್ಯಾಗನ್ ಫ್ರೂಟ್ ಅಂತ ಇತ್ತೀಚೆಗೆ ಪ್ರಾರಂಭದಲ್ಲಿ ಅದಕ್ಕೆ ಬಹಳನ ರೇಟ್ ಇತ್ತು, ಬಟ್ ಇತ್ತೀಚೆಗೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈ ಸಾಮಾನ್ಯವಾಗಿ ಮ್ಯಾಂಗೋಸ್ಟಿನ್ನು, ರಂಬುಟಾನ್ ಇವೆಲ್ಲ ಇಂಡೋನೇಷ್ಯಾ ಮತ್ತು ಮಲೇಷಿಯನ್ ಒರಿಜಿನೇಟ್ಸ್ಗಳು. ಬಟ್ ಇತ್ತೀಚೆಗೆ ಅದನ್ನು ನಮ್ಮ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ. ಅದನ್ನು ಕೂಡ ಸಕ್ಸಸ್ಫುಲ್ಲಾಗಿ ಭಾಳ ಯಶಸ್ವಿಯಾಗಿ ಬೆಳೆದಂಥ ರೈತರು ನಮ್ಮ ನಡುವಿದ್ದಾರೆ. ಮತ್ತು ಸಾಕಷ್ಟು ರೈತರು ಬೇರೆ ಬೇರೆ ದೇಶದ ಬೇರೆ ಬೇರೆ 1-2 ಗಿಡಗಳನ್ನಿಟ್ಟು ಮೊನ್ನೆ ಒಬ್ಬರು ರೈತರ ಮನೆಗೆ ಹೋದಾಗ ಅಬಿಯು ಅಂತ ಹೇಳಿ ಒಂದು ಫ್ರೂಟ್ ಕೊಟ್ಟರು. ಇಟ್ ಇಸ್ ಬೇಸಿಕಲಿ ಸಪೋಟೇಸಿಯಾ, ಅಂದರೆ ಸಪೋಟ ಫ್ಯಾಮಿಲಿ ಫ್ರೂಟ್. ಅದು ಸಪೋಟ ತಿಂದ ಹಾಗೆ ಇರುತ್ತೆ. ಹೀಗೆ ಈ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಬೆಳೀತಕ್ಕಂಥ ರೈತರ ಸಂಖ್ಯೆ ಕೂಡ ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ. ಆ ರೀತಿ ಒಂದು ಮಾಡಿದಂಥ ರಂಬುಟಾನ್ ಮತ್ತು ಮ್ಯಾಂಗೋಸ್ಟಿನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅದನ್ನು ಮಾರ್ಕೆಟಿಂಗು ಮತ್ತು ವ್ಯವಸ್ಥಿತ ರೀತಿಯಾಗಿ ಕೃಷಿಯನ್ನು ಮಾಡ್ತಕ್ಕಂಥ ನಮ್ಮ ಊರಿನವರೇ ಆದಂಥ ನಮ್ಮ ನಡುವೆ ಇರತಕ್ಕಂಥ ಸಾಧಕ ರೈತರಾದಂಥ ಶ್ರೀ KP ಮೊಹಮ್ಮದ್ ಸಾದಿಕ್ ಅವರು ತಮ್ಮ ಅನುಭವವನ್ನು, ಕೃಷಿ ಅನುಭವವನ್ನು ನಮ್ಮೆಲ್ಲರ ಹತ್ರ ಹಂಚ್ಕೊಳ್ಬೇಕಂತ ಕೇಳ್ಕೊಳ್ತಾರೆ. ಇಲ್ಲೇ ಪಕ್ಕದ ನಮ್ಮ ಕೃಷಿಕ ಸಮಾಜದ ಅಧ್ಯಕ್ಷರು ನಾನು ಒಂದೇ ಊರಿನವರು. ಕಡಮ ಜಲಸಭಾ ಶ್ರೀಗಳಿರ್ಬೋದು, ನಾವೆಲ್ಲ ಪಕ್ಕದಲ್ಲಿ ಇರುವವರು. ಮುಖ್ಯವಾಗಿ ನಾನು ವ್ಯಾಪಾರ ಮಾಡುವವ, ಇಂಡಸ್ಟ್ರಿ ಇರುವವ, ಆದರೆ ನನ್ನ ಹವ್ಯಾಸದಲ್ಲಿ ಕೃಷಿಕ. ನಮ್ಮ ತಲೆಮಾರಿಂದ ಕೃಷಿಯಲ್ಲೇ ಬಂದವರು. ಕಾಫಿ ಬಗ್ಗೆ ಹೇಳುವಾಗ ನನಗೆ ನೆನಪಾಯಿತು, ಅಲ್ಲಿ ಆ ತೆಂಗಿನ ಮರ ಕಾಣುವ ಆ ಜಾಗ
ನನ್ನ ಅಜ್ಜಿ ಮನೆ ಇದ್ದದಲ್ಲಿ ಅಲ್ಲಿ ಕೂಡ ಕಾಫಿ ಇತ್ತು, ಒಂದು 4-5 ಗಿಡ. ನಾನು ಚಿಕ್ಕದಿರುವಾಗ ಕಾಫಿ ನೋಡಿದ ನೆನಪು. ಅದಕ್ಕೆ 40-50 ವರ್ಷಕ್ಕೆ ಮೊದಲೇ ಇಲ್ಲಿ ಕಾಫಿ ಸ್ವಲ್ಪ ಹೀಗೆ ಹವ್ಯಾಸಕ್ಕೆ ಯಾರು ನೆಟ್ಟದ್ದು ಖಂಡಿತವಾಗಿಯೂ ಇದೆ. ಹಾಗೆ ಇದಕ್ಕೆ ಪರ್ಯಾಯವಾಗಿ, ಅಡಿಕೆಗೆ ಪರ್ಯಾಯವಾಗಿ ಏನು ಬೆಳಿಬೋದು ಅಂತ ನೋಡುವಾಗ ಕಾಫಿಯತ್ತ ಚಿತ್ತ ಹೋಗ್ತದೆ. ಹಾಗೆ ಇನ್ನು ನಮ್ಮ ಕರಿಮೆಣಸನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಎಲ್ರಿಗೂ ತೋಚ್ತಾ ಇದೆ. ಅದರ ಹಿಂದೆ ಕೂಡ ಇದ್ದಾರೆ. ಹಾಗೆ ನನಗೆ ಕಂಡು ಬಂದದ್ದು, ನನಗೆ ಮನೆ ಹತ್ರ ಒಂದು ಸ್ವಲ್ಪ ಜಾಗ ಇದೆ, ಒಂದು 3 ಎಕರೆ ಜಾಗ, ಹೈವೇ ಸೈಡಲ್ಲಿ ಜಂಕ್ಷನಲ್ಲಿ. ಅಡಿಕೆ ಏನಿದ್ರು ವಾಣಿಜ್ಯ ಬೆಲೆ, ಆಹಾರ ಬೆಲೆ ಅಲ್ಲ ಅಂತ ನಾನು ಒಂದು ಏನು ಇಮೋಷನ್ ಆಗಿ ನೋಡುವಾಗ ನನಗೆ ಮಾತ್ರ, ನಾವು ದಕ್ಷಿಣ ಕನ್ನಡದ ಏನು ಅವಿಭಜಿತ ದಕ್ಷಿಣ ಕನ್ನಡದ ಈ ವಾಣಿಜ್ಯ ನೆಲೆ, ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಎಲ್ಲವೂ ನಡೆಯುವುದು ಇವತ್ತು ಅಡಿಕೆಯ ರೇಟಿನ ಬೆಲೆ, ಅದರ ಆದಾಯದ ಮೇಲೆ ಅಂತೂ ಖಂಡಿತ. ಆದರೆ ಅದಕ್ಕೆ ಪರ್ಯಾಯವಾಗಿ ಏನು ಬೆಳೆಯುವ ಅಂತ ಕಂಡಾಗ ನೋಡುವಾಗ ನನಗೆ ಕಂಡದ್ದು ರಂಬುಟಾನ್ ಬೆಳೆಯುವ ಅಂತ ಆಯಿತು. ಯಾಕೆ ರಂಬುಟಾನ್ ಅಂತ ನನಗೆ ಖುಷಿ ಆಯ್ತಂದರೆ, ಇಷ್ಟೊಂದು ಅಡಿಕೆಯಷ್ಟು ಇನ್ವಾಲ್ವ್ಮೆಂಟ್ ಬೇಡ ಅದರಲ್ಲಿ. ಇನ್ನೊಂದು ಎಕ್ಸೋಟಿಕ್ ಫ್ರೂಟ್ಸ್, ಈಗ ಅದು ಎಕ್ಸೋಟಿಕ್ ಹೋಗಿ ನಮ್ಮದೇ ಆಗ್ತಾ ಉಂಟು. ಅದು ಹೊರದೇಶದಿಂದ ಬರುವಾಗ ಮೊದಲಿಗೆ ಅದು ಎಕ್ಸೋಟಿಕ್ ಆಗಿರ್ತದೆ, ರಂಬುಟಾನ್ ಆಗಿರಲಿ, ಮ್ಯಾಂಗೋಸ್ಟೀನ್ ಅಥವಾ ಡ್ರ್ಯಾಗನ್ ಫ್ರೂಟ್ ಇರಲಿ, ಅಥವಾ ಅಂಥದ್ದೇ ಹಲವಾರು, ಈಗ ಸರ್ ಹೇಳಿದ ಹಾಗೆ ಅಬಿಯು ಇರಲಿ, ಎಲ್ಲವೂ ಎಕ್ಸೋಟಿಕ್ ಒಂದಷ್ಟು ವರ್ಷಗಳು. ಆಮೇಲೆ ಎಕ್ಸೋಟಿಕ್ಕಿಂದ ಆ ಏನು ವಿಶೇಷತೆ ಹೋಗಿ ನಮ್ಮದೇ ಆಗ್ತದೆ ಅದು. ಹಾಗೆ ರಂಬುಟಾನ್ ಬೆಳಿಬೋದು ಅಂತ ನನಗೆ ಆಯಿತು. ಹಾಗೆ ರಂಬುಟಾನ್ ಹೇಗೆ ಬೆಳಿಬೋದಂದರೆ, ರಂಬುಟಾನ್ನಲ್ಲಿ ನೋಡಿ ಕಾಫಿ ಇದಕ್ಕೆಲ್ಲ ಪರ್ಯಾಯವಾಗಿ ನೋಡಿ ಇನ್ನೊಂದು ನಮಗೆ ದುರಿಯನ್ ಕೂಡ ಬೆಳಿಬೋದು. ಹಲಸಿನ ಥರವೇ ಕಾಣುವಂಥದ್ದು ನೋಡಿ, ಆ ದುರಿಯನ್ ಫ್ರೂಟ್ ಇದು ಕೂಡ ಬೆಳಿಬೋದು. ಹಾಗೆ ನಿಮಗೆ ರಂಬುಟಾನ್ ಬಗ್ಗೆ ಹೇಳಬೇಕಿದ್ರೆ, ಯಾಕೆ ಅದನ್ನು ಬೆಳಿಬೇಕಂದ್ರೆ ಒಂದಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಈಗ ಏನು ಒಂದು ಕೋವಿಡ್ನ ನಂತರ ಜನರು ಹೆಲ್ತ್ ಬೆನಿಫಿಟ್ಸ್ ಯಾವುದಕ್ಕೆ ಉಂಟು ಅದಕ್ಕೆ ಜಾಸ್ತಿ ವಾಲ್ತಾ ಇದ್ದಾರೆ. ನಿಜವಾಗಿಯೂ ರಂಬುಟಾನಿಗೆ ಮೊದಲು ಇದ್ದದ್ದು, ಕಳೆದ ವರ್ಷ ಅಲ್ಲ, ಮೊದಲು 2 ವರ್ಷಕ್ಕೆ ಮೊದಲು 200 ರೂಪಾಯಿಗೆ ಸೇಲ್ ಆಗ್ತಾಯಿತ್ತು, 250. ಕಳೆದ ವರ್ಷ 400 ರೂಪಾಯಿಯಾಗಿಯೇ ನಾನು ಮಾರಿದ್ದೇನೆ. 400 ರೂಪಾಯಿ ನೇರ ರೇಟ್ ಹೇಗೆ ಸಿಕ್ಕಿತಂದರೆ, ನಮ್ಮ ಇದು ಏನು ಫ್ಯಾಕ್ಟ್ರಿ ಹತ್ರ ನಾವೇ ಮಾರ್ಗದ ಬದಿಯಲ್ಲಿ ಒಂದು ಕೊಡೆ ಹಾಕಿ ನಮ್ಮ ಹುಡುಗರೇ ಅಲ್ಲಿ ಮಾರಿದರು. ಹಾಗೆ 400 ರೂಪಾಯಿ ಹಾಗೆ ಸಿಕ್ಕಿತ್ತು. ಅದಕ್ಕೆ ರೇಟ್ ಕಡಿಮೆ ಆಗಲಿಲ್ಲ. ಯಾಕೆಂದರೆ ಜನರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ ಆಗ್ತಾ ಉಂಟು. ಅದಕ್ಕೋಸ್ಕರ ರಂಬುಟಾನ್ ನಮಗೆ ಖಂಡಿತ ನೆಡ್ಬೋದು ಅಂತೇಳಿ ನಾನು ಇವತ್ತು ಆ ಟಾಪಿಕ್ ತಗೊಂಡಿದ್ದೇನೆ. ರಂಬುಟಾನ್ ಮೂಲತಃ ಸರ್ ಹೇಳಿದಾಗೆ ಇಂಡೋನೇಷ್ಯಾ, ಮಲೇಷ್ಯಾ, ಸೌತ್ ಈಸ್ಟ್ ಏಷ್ಯಾ ರಾಜ್ಯಗಳು, ಅಂದರೆ ದಕ್ಷಿಣ ಆಗ್ನೇಯ ಇದರಿಂದ ದೇಶಗಳಿಂದ ಬಂದದ್ದಾದರೂ ಕೂಡ ಈಗ ನಮ್ಮದೇ ನೇಟಿವ್ ಆಗಿದೆ. ನಮ್ಮದೇ ಮೂಡುಬಿದ್ರೆಯ ಸೋನ್ ಫಾರ್ಮಲ್ಲಿ ಸುಮಾರು ಒಂದು 50 ವರ್ಷದಿಂದ 60 ವರ್ಷದಿಂದ ಇದೆ ಅಂತ ಕಾಣ್ತದೆ ಅಲ್ಲ ಸರ್. ಹಾಗೆ ಕೇರಳದ ತೊಡುಪುಳ ಹೋಮ್ ಗೌರ್ಮ್ ನರ್ಸರಿ, ಅವರಲ್ಲಿ ಸಾಧಾರಣ ಒಂದು 50 ವರ್ಷದ ಹಳೆಯ ಮದರ್ ಪ್ಲ್ಯಾಂಟ್ಸ್ ಇದೆ, ಅದರಿಂದಲೇ ಗಿಡ ಮಾಡಿ ಕೊಡ್ತಾ ಇದ್ದಾರೆ ಅವರು, ರಂಬುಟಾನ್ ಗಿಡ. ಇದು ಮೂಲತಃ ನಮ್ಮಲ್ಲಿ ಅಂಟ್ವಾಲ ಇತ್ತಲ್ಲ ಗಿಡ, ಇದು ಕಾಯಿ ಅದೇ ಜಾತಿದ್ದು, ಅದೇ ಪ್ರಭೇದಕ್ಕೆ ಒಳಪಟ್ಟದಾಗಿದೆ. ಇನ್ನು ರಂಬುಟಾನ್ನ ಬಗ್ಗೆ ಯಾವ ವೆರೈಟಿಗೆ ಹೋಗ್ಬೋದು ಅಂತ ಹೇಳಿದರೆ, N18 ವೆರೈಟಿ ಅಂತ ಹೇಳಿದೆ. ಆಮೇಲೆ ಇದರದ್ದು ಸಿಹಿ ಹೇಗೆ ಅಂದರೆ, N18 ಇದ್ದು ಸಾಧಾರಣ 20ರಿಂದ 22 ಬ್ರಿಕ್ಸ್ವರೆಗೆ ಸಿಹಿ ಇದೆ N18. ಇನ್ನು ಆಮೇಲೆ ರೋಂಗ್ರಿನ್ ಅಂತೇಳಿ ಇನ್ನೊಂದು ವೆರೈಟಿ ಇದೆ. ಇದು ಸ್ವಲ್ಪ ಇನ್ನೂ ಕೂಡ ಸಿಹಿ ಜಾಸ್ತಿ, ಸ್ವಲ್ಪ ದುಂಡಗೆ ಇರ್ತದೆ ರೋಂಗ್ರಿನ್. ಸ್ವಲ್ಪ ಹೊರಗಿಂದ ನೋಡಲಿಕ್ಕೆ ಸ್ವಲ್ಪ ಅರಶಿನ ಕಲರ್, ಮತ್ತು ಅದರ ಏನು ಹೊರಗಿಂದ ರಂಬುಟ್ ಅಂತ ಹೇಳಿದರೆ ಮಲೇಷ್ಯಾದಲ್ಲಿ ಅವರು ಯಾವುದಕ್ಕೆ ಕೂದಲಿಗೆ ಹೇಳೋದು, ಹಾಗೆ ಕೂದಲು ಇರುವ ಹಣ್ಣು ಅಂತ. ಇದರ ಕೂದಲು ನೋಡಿ ಸ್ವಲ್ಪ ಹಸಿರು, ಎಷ್ಟು ಹಣ್ಣಾದರೂ ಕೂಡ. ಅದೇ ನಮಗೆ N18 ಹಣ್ಣಾಗಿದೆ ಅಂತ ಗೊತ್ತಾಗೋದು, ಅದು ಸಂಪೂರ್ಣ ಕೆಂಪಾಗ್ತದೆ ಅದರ ಏನು ಕೂದಲು ಎಲ್ಲವೂ ಕೂಡ. ಹಾಗೆ ರೋಂಗ್ರಿನ್ ಇದೆ, ಹಾಗೆ ಬಿಂಜಾಯಿ ಅಂತೇಳಿ ಇದೆ, ಸ್ಕೂಲ್ ಬಾಯ್ ಅಂತೇಳಿ, ಹಾಗೆ ಹಲವಾರು ವೆರೈಟಿಗಳು ನಮ್ಮಲ್ಲಿ ಮುಟ್ಟುವಾಗ ಇನ್ನು ಕ್ರಾಸ್ ಪಾಲಿನೇಷನಲ್ಲಿ ಅಥವಾ ಬೇರೆ ಯಾವುದೋ ರೀತಿಯೆಲ್ಲ ಹೊಸ ವೆರೈಟಿ ಆಗುವಾಗ ನಾವು ನಮ್ಮಷ್ಟಕ್ಕೆ ಒಂದೊಂದು ನಮ್ಮವರು ಕೂಡ ಹೊಸ ಹೆಸರುಗಳನ್ನು ಇಡ್ತಾ ಹೋದರು. ಹಾಗೆ N18
ನಾನು ಪ್ರಿಫರ್ ಮಾಡಿದ್ದು N18 ಯಾಕೆ ಪ್ರಿಫರ್ ಮಾಡಿದೆ ಅಂತ ಹೇಳಿದರೆ 18 ನಂಬರ್ಸಿಗೆ 1 kg ತೂಕ ಬರಬೇಕು ಅಂತೇಳಿ ಲೆಕ್ಕ. ಒಳ್ಳೆ ಬೆಳೆದ ಮರದಲ್ಲಿ ಸಾಧಾರಣ ನಾನು ನೋಡಿದ ಹಾಗೆ ನಂದೀಗ ಒಂದು 8 ವರ್ಷ ಪ್ರಾಯದ ಮರ 30ಕ್ಕೆ 25ಕ್ಕೆ ಸರಾಸರಿ ಸಾಧಾರಣ ಒಂದು 30ಕ್ಕೆ 1 kg ಬರ್ತುಂಟು. ಅಪರೂಪಕ್ಕೆ ಆಯ್ದು ನೋಡಿದರೆ 16ಕ್ಕೆ ಕೂಡ 1 kg ಬಂದದ್ದುಂಟು, ಆಯ್ದು ತೆಗೆದು ನೋಡಿದರೆ. ಮತ್ತು ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಕೂಡ ಸಿಗ್ತದೆ, ಯಾಕೆಂದರೆ ಸೈಜ್ ಒಂದು ಓವೆಲ್ ಶೇಪ್ N18, ಸಿಪ್ಪೆ ತೆಲುವು ಸಿಪ್ಪೆ, ಮತ್ತು ಫ್ಲಶ್ ಏನಿದೆ ಒಳ್ಳೆ ಸ್ವೀಟ್ ಕೂಡ ಇದೆ, ಒಳಗಿನ ಫ್ಲಶ್ ಕೂಡ. ಮತ್ತು ಇನ್ನೊಂದು ನಾನು ರಂಬುಟಾನ್ ಇನ್ನೊಂದು ಯಾಕೆ ನೆಡಬೇಕು ಅಥವಾ ಎಕ್ಸೋಟಿಕ್ ಫ್ರೂಟ್ಸಿಗೆ ಯಾಕೆ ಹೋಗಬೇಕು ಅಂತ ಹೇಳಿದರೆ, ವಿಶೇಷವಾಗಿ ರಂಬುಟಾನ್ ನಮ್ಮ ಕಡಲೆಕಾಯಿ ತಿಂದಾಗೆ ತಿನ್ನಲಿಕ್ಕೆ ಒಬ್ಬ ಶುರು ಮಾಡಿದರೆ ಇಲ್ಲಿ ಇನ್ನು ಸ್ವಲ್ಪ ಹಾಕು ಅಂತ ಹೇಳ್ತಾ ಇರ್ತಾನೆ, ತಿಂತಾ ಹೋಗಲಿಕ್ಕೆ ಆಗ್ತದೆ. ಅದೇನೋ ಒಂದು ಟೆಂಪ್ಟ್ ಮಾಡುವ ಒಂದು ಗುಣ ರಂಬುಟಾನಲ್ಲಿದೆ. ನಮಗೆ ಆ್ಯಪಲ್ ತಿಂದರೆ ಒಂದು ತಿನ್ಬೋದು ಸರ್, ಒಂದು ಬಾಳೆಹಣ್ಣು ತಿಂದರೆ ಒಂದು 2 ತಿನ್ಬೋದು. ಈ ದ್ರಾಕ್ಷಿ ಹುಳಿ ಸೀಡ್ಲೆಸ್ ದ್ರಾಕ್ಷಿ ನೋಡಿ ಅದು ತಿನ್ನಿಸ್ತಾ ಇರ್ತದೆ. ಇದೇ ಗುಣ ರಂಬುಟಾನಿಗೆ ಇದೆ. ಆದ ಕಾರಣ ರಂಬುಟಾನ್ ಮಾರ್ಕೆಟ್ ಖಂಡಿತವಾಗಿಯೂ ತೊಂದರೆ ಆಗಲಿಕ್ಕಿಲ್ಲ. ಮತ್ತು ಚಾಲೆಂಜಸ್ ಕೆಲವೆಲ್ಲ ಇದೆ ಅದರಲ್ಲಿ ಈಗ ಕಂಡುಕೊಂಡಂತೆ. ಇನ್ನೊಂದು ಸೌತ್ ಈಸ್ಟ್ ಏಷ್ಯಾದ ನಾನು 1-2 ಇದಕ್ಕೆ ದೇಶಕ್ಕೆ ಹೋಗಿದ್ದೇನೆ. ಅಲ್ಲಿ ನೋಡುವಾಗ ಮಾರ್ಗದ ಬದಿಯಲ್ಲಿ ಇದರಿಂದ ಹೇಳಿ ಏನು ಹಣ್ಣು ಹಂಪಲಿನ ಒಂದು ಲಾಭ ಆಯ್ತು ಅವರಿಗೆ. ಇನ್ನೊಂದು ಟೂರಿಸಮ್ ಡೆವಲಪ್ ಆಗಿದೆ. ಬೇರೆ ಬೇರೆ ದೇಶಗಳಿಂದ ವಿಶೇಷ ಹಣ್ಣುಗಳನ್ನು ಸವಿಲಿಕ್ಕೋಸ್ಕರ ಅಲ್ಲಿ ಬರ್ತಾರೆ. ಇದರದ್ದೇ ಕಫೆಗಳು ನಮ್ಮ ಇಲ್ಲಿ ಹೇಗೆ ಕಾಫಿ ಚಾ ತಟ್ಟುಕಡ ಅಂತ ಹೇಳಿ ಅಥವಾ ಚಾದ ಅಂಗಡಿ ಇದರಲ್ಲಿ ಮಾರ್ಗದ ಬದಿಯಲ್ಲಿದೆ, ಹೈವೇ ಬದಿಯಲ್ಲಿ, ಅದೇ ಥರ ಇದಕ್ಕೋಸ್ಕರ ಒಂದಷ್ಟು ಹಣ್ಣು ಹಂಪಲಿದೆ, ಅಲ್ಲೇ ಕೂತ್ಕೊಳ್ಬೋದು, ಅಲ್ಲೇ ಕಟ್ ಮಾಡಿ ಕೊಡ್ತಾರೆ. ಕಟ್ ಫ್ರೂಟ್ಸ್ ಅಥವಾ ಇದು 2-3 ಐಟಮ್ ಮಾಡಿ ಒಂದು ಪ್ಲೇಟ್ ಕೊಡಿ ಅಂತ ಹೇಳಿದರೆ ಅಲ್ಲೇ ಫ್ರೆಶ್ ಕೊಡ್ತಾರೆ. ಇದನ್ನು ಗಂಟೆ ಕಟ್ಟಲೆ ಕೂತ್ಕೊಂಡು ಆರಾಮ ನಾವು ಮಾತಾಡ್ತಾ ಒಂದು ಥರ ಸೋಷಿಯಲ್ ಫ್ರೂಟ್ ಆಗ್ತಾ ಉಂಟು. ಯಾವುದು ನಮ್ಮ ವಿಶೇಷವಾಗಿ ಮತ್ತು ಹೇಳಬೇಕಿದ್ರೆ ಇನ್ನು ಅದಕ್ಕೆ ಬರುವ. ಇನ್ನು ಇದನ್ನು ನೆಡುವುದು ಹೇಗೆ ಅಂತ ಹೇಳಿದರೆ ನೋಡಿ, ಇಲ್ಲೇ ಕಾಣ್ತಾ ಉಂಟು. ನಾವು 2 ಅಡಿ 2.5 ಉದ್ದ ಅಗಲ 2 ಫೀಟ್ ಆಳದ ಹೊಂಡ ಮಾಡಿ ಮೇಲ್ಮಣ್ಣನ್ನು ಅಡಿಗೆ ಹಾಕಿ ಆಮೇಲೆ ಈ ಪಿಟ್ಟಣಿಯನ್ನು ಸಂಪೂರ್ಣವಾಗಿ ತುಂಬಿಸಿ ಮೇಲೆ ನೀರು ನಿಲ್ಲದಂತೆ ಅದನ್ನು ನಾವು ಈ ಏನು ಬಡ್ ಅಲ್ಲಿ ಮೇಲೆ ಬರುವಾಗೆ ಅಲ್ಲಿ ಕಾಣ್ತದೆ ನೋಡಿ, ಬಡ್ ಮೇಲೆ ನಿಲ್ಲುವಾಗೆ ಹಾಗೆ ಇದನ್ನು ನೆಡಬೇಕು. ಯಾವುದು ರಂಬುಟಾನ್ ಗಿಡವನ್ನು ಯಾವುದೇ ಕಸಿ ಗಿಡ ಗ್ರಾಫ್ಟೆಡ್ ಗಿಡ ನೆಡುವ ರೀತಿಯಲ್ಲಿ ಗಿಡಬೇಕು. ಮತ್ತು ಆಗ ಅಜಿತನ್ನ ಕಾಫಿ ಗಿಡ ನೆಡುವಾಗ ಹೇಳಿದಾಗೆ ಅದಕ್ಕೆ ಏನೊಂದು ಊರುಗೋಲಾಗಿ ಒಂದು ಕೋಲನ್ನು ಏನಾದರೂ ನೀಡಿ ಮೆಲ್ಲಗೆ ನಾವು ಹಗ್ಗದಲ್ಲಿ ಕಟ್ಟಿದರೆ ಉತ್ತಮ. ಆಮೇಲೆ ನೆಟ್ಟಾಯಿತು. ನೆಟ್ಟ ಮೇಲೆ ನೀರು ಎಷ್ಟು ಕೊಡಬೇಕು ಅಂತ ಮೊದಲಿನ ವರ್ಷ 5 ಲೀಟರ್ನಷ್ಟು ನೀರು ಪ್ರತಿ ಗಿಡಕ್ಕೆ ನಾವು ಕೊಡ್ತಾ ಹೋದರೆ ಸಾಕಾಗ್ತದೆ. ಪ್ರತಿದಿನ 5 ಲೀಟರ್ನಷ್ಟು. ನಮಗೆ ಸಾಧಾರಣವಾಗಿ ನಾನು ಕೊಟ್ಟದ್ದು ಆಲ್ಟರ್ನೇಟಿವ್ ಡೇಸಲ್ಲಿ 2 ದಿನಕ್ಕೊಮ್ಮೆ ಸ್ವಲ್ಪ ಮಲ್ಚಿಂಗ್ ಇದ್ದರೆ ಉಪಕಾರ ಆಗ್ತದೆ. ಏನು ತರಗಳೆ ಇದೆ ಅದು ಬುಡಕ್ಕೆ ಹಾಕಿಬಿಟ್ರೆ 2 ದಿವಸಕ್ಕೊಮ್ಮೆ ಅಷ್ಟು ಕೊಟ್ಟರೆ ಸಾಕಾಗ್ತದೆ. ಆಮೇಲೆ 150 ಗ್ರಾಮ್ NPK ಸಾಧಾರಣವಾಗಿ ಎಲ್ಲ ಗಿಡಕ್ಕೆ ಕೊಡುವ ಹಾಗೆ ಗ್ರೋತಿಗೆ NPK ಅದರದ್ದೇ ಆದ ಮಿಕ್ಸ್ಚರ್. ನಮಗೆ ಸ್ಟಾರ್ಟಿಂಗಲ್ಲಿ ಪೊಟ್ಯಾಶ್ ಜಾಸ್ತಿ ಬೇಡ. ಈಗ ತಾಲ್ತಾಜಿಯವರು ಹೇಳಿದ ಹಾಗೆ ನಮಗೆ ಯಾವುದು ಈಗ ರೇಷಿಯೋ ಹೇಳಲಿಕ್ಕೆ ಹೋದರೆ ಇಲ್ಲಿ ಅವೈಲೇಬಿಲಿಟಿ ಇರೋದಿಲ್ಲ ಮಾರ್ಕೆಟಲ್ಲಿ. ಯಾವುದೋ ಒಂದು ದಿವಸಕ್ಕೆ ಅಥವಾ ನಮಗೆ ಇಲ್ಲಿ ನಮ್ಮ ಮಣ್ಣಲ್ಲಿ ಫಾಸ್ಫರಸ್ ಸ್ವಲ್ಪ ಅವೈಲೇಬಿಲಿಟಿ ಜಾಸ್ತಿ ಉಂಟು ಅಂತ ಹೇಳ್ತಾರೆ. ಅದಕ್ಕೆ ಬುಡಕ್ಕೆ ನೆಡುವಾಗ ಮಾತ್ರ ಒಂದು ಸ್ವಲ್ಪ ರಾಕ್ ಫಾಸ್ಫೇಟ್ ಒಂದು ಸ್ವಲ್ಪ ಕೊಟ್ಟು ಆಮೇಲೆ ನೈಟ್ರೋಜನ್ ಜಾಸ್ತಿ ಇರುವಂಥದ್ದು ಗ್ರೋತಿಗೆ ಮಾತ್ರ. ನನ್ನ ಅನುಭವ ಅಂತ ಹೇಳಿದರೆ ಬುಡಕ್ಕೆ ಕೊಟ್ಟದ್ದಕ್ಕಿಂತ ಜಾಸ್ತಿಯಾಗಿ ಫಾಲಿಯರ್ ಸ್ಪ್ರೇ ಕೊಟ್ಟದ್ದು ಜಾಸ್ತಿ. ಫಾಲಿಯರ್ ಸ್ಪ್ರೇಯಲ್ಲಿ ರಿಸಲ್ಟ್ ಬೇಗ ಬರ್ತದೆ. ಆಮೇಲೆ ಬುಡಕ್ಕೆ ಕೊಡ್ತಾ ಹೋದರೆ ನಮಗೆ ಗೊಬ್ಬರದ ಖರ್ಚು ಕೂಡ ಜಾಸ್ತಿ. ಒಂದು ಬ್ಯಾಕ್ ಇದ್ದರೆ ಒಬ್ಬರ ಹತ್ರ ಕೊಟ್ಟರೆ ಹೆಗಲಿಗೆ 16 ಲೀಟರ್ ನೀರಿನ ಏನು ಬ್ಯಾಕ್ ಇದ್ದರೆ ಅದರಲ್ಲಿ ಇದು ಹಾಕಿಕೊಂಡು ಸುಮ್ಮನೆ ಸ್ಪ್ರೇ ಮಾಡ್ತಾ ಹೋಗ್ಬೋದು. ತುಂಬ ಸುಲಭದಲ್ಲಿ ಬೆಳೀತದೆ. ಆಮೇಲೆ ನಮಗೆ ಬೆಳೀತಾ ಹೋದಾಗೆ ನೋಡಿ ಇನ್ನೊಂದು ವಿಶೇಷವಾಗಿ ನನಗೆ ಹೇಳಲಿಕ್ಕಿರೋದು pH ಕಂಟ್ರೋಲು ಮಾಡಲೇಬೇಕು. ಬೇರೆ ಎಲ್ಲ ಬೆಳೆಗಳಿಗೆ ಇದ್ದ ಹಾಗೆ ಇದರಲ್ಲಿಯೂ ಕೂಡ pH ಕಂಟ್ರೋಲ್ ಮಾಡಲಿಕ್ಕೆ ರಂಬುಟಾನಿಗೆ ಸಾಧಾರಣವಾಗಿ 5ರಿಂದ 6.5 ಮಧ್ಯದಲ್ಲಿ pH ಇರಬೇಕಾಗ್ತದೆ. pH ಕಂಟ್ರೋಲ್ ಮಾಡದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ಬೇರೆ ಎಲ್ಲ ನಮ್ಮಲ್ಲಿ ಈಗ ಬಜ್ಜಯ್ಯ ಪುಜ್ಜಿ ಪೂರ ಪೋಂಡು ದೆನ್ ಕರ್ನವರ್ಷೆಲ್ಲ ಪೋಂಡು ಐಕ ದುಮ್ಮನೆಗೆಲ್ಲ ಪೋಂಡು ದೆನ್ ಬರ್ಸ ಜಾಸ್ತಿ ದುಮ್ಮನೆಗೆ ಬರ್ಸ ಜಾಸ್ತಿ ಕರ್ನವರ್ಷ ಬರ್ಸ ಒಂದು ತೆನ್ನೆಜ್ಜಿ
ಮಳೆಯಲ್ಲಿ ಆಗಿದ್ದು ನನಗೆ ಆಗೋದು, ಈ ಮಳೆ ಅಂತ ಹೇಳಿ ಮಳೆ ಇಷ್ಟೊಂದು ತೊಂದರೆ ಇದ್ದಾಗಿತ್ತಾ? ಮಳೆ ಅಂದರೆ ಹೇಳಿದರೆ ಇಷ್ಟೊಂದು ದೊಡ್ಡ ಶತ್ರುವ ನಮಗೆ ಅಂತ ಅಲ್ಲ, ಖಂಡಿತ ಅಲ್ಲ. ನಾವು pH ಕಂಟ್ರೋಲ್ ಮಾಡ್ತಾ ಹೋದರೆ, ಅಜಿತಣ್ಣನ ತೋಟಕ್ಕೆ ಹೋದರೆ ಒಳ್ಳೆ ಉಂಟು ಕೃಷಿ, ತಾಲ್ತೇಜೆಯವರ ಕೃಷಿ ಕೂಡ ಒಳ್ಳೆ ಉಂಟು. ನಮ್ಮ ಪೆರುವಾಯಿ ಅನಂತಕೃಷ್ಣವನ್ನ ತೋಟಕ್ಕೆ ಹೋಗ್ತಾ ಇದ್ದೇನೆ, ಅಲ್ಲಿಯೂ ಕೂಡ ಒಳ್ಳೆ ಉಂಟು. ಬಲ್ನಾಡು ಸುರೇಶ್ ಅಣ್ಣನಲ್ಲಿಯೂ ಕೂಡ ಒಳ್ಳೆ ಉಂಟು ಕೃಷಿ. ಇದೆಂಥ ಕತೆ? ಬೇರೆ ಎಲ್ಲರೂ ಸಾಧಾರಣ ಕೇಳಿದರೆ, ಊರಲ್ಲಿ ಕೇಳಿದರೆ ಇಲ್ಲ ಏನಿಲ್ಲ ಅಂತ. ನೋಡುವಾಗ ಇವರು pH ಭಾರಿ ನೋಡ್ತಾ ಇದ್ದಾರೆ. ಸುಣ್ಣ ಬ್ರಾಡ್ಕಾಸ್ಟ್ ಅಲ್ಲ ಅನಂತಣ್ಣ, ಸುಣ್ಣ ಬ್ರಾಡ್ಕಾಸ್ಟ್ ಮಾಡ್ತಾ ಇರ್ತೀರಿ ನೀವು, ಒಂದು ವರ್ಷಕ್ಕೆ 2 ಸಲ ಮಾಡ್ತೀರಾ, ಮುಂಗಾರು ಮತ್ತು ಹಿಂಗಾರಿಗೆ ಸುಣ್ಣ ಬ್ರಾಡ್ಕಾಸ್ಟ್ ಮಾಡ್ತಾ ಇರ್ತಾರೆ. pH ಕಂಟ್ರೋಲ್ ಆಗಲಿಲ್ಲ ಅಂತ ಹೇಳಿದರೆ ಪ್ರಾಬ್ಲಮ್ ಅಂದರೆ ಇಮ್ಯುನಿಟಿ ಕಮ್ಮಿ ಆಗ್ತದೆ. ಮತ್ತು ಸೈಂಟಿಸ್ಟ್ಗಳು ಹೇಳ್ತಾರೆ ಅದಕ್ಕೆ ಬೇಕಾದಾಗೆ ಏನು ನಾವು ನ್ಯೂಟ್ರಿಯೆಂಟ್ಸ್ ಕೊಡ್ತೇವೆ, ಹೊಟ್ಟೆಯಲ್ಲಿ ಗ್ಯಾಸ್ ಆದಾಗೆ. ಆಯುರ್ವೇದದವರು ಫಸ್ಟಿಗೆ ಹೊಟ್ಟೆ ಕ್ಲೀನ್ ಮಾಡಲಿಕ್ಕೆ ಕೊಡ್ತಾರೆ, ಆಮೇಲೆ ಮದ್ದು ಕೊಡ್ತಾರೆ ಅಷ್ಟೇ, ಅದಲ್ಲದೆ ಮದ್ದು ಕೊಡೋದೇ ಇಲ್ಲ. ಹಾಗೆ ಇದರ ಮಣ್ಣು ಫಸ್ಟಿಗೆ ಕಂಟ್ರೋಲಿಗೆ ತಂದು ಆಮೇಲೆ ನ್ಯೂಟ್ರಿಯೆಂಟ್ಸ್ ಕೊಡೋದು ಒಳ್ಳೆಯದು. ಇದಕ್ಕೆ ನಾನು ನನ್ನ ಸ್ವಂತ ಎಕ್ಸಾಂಪಲ್ ಹೇಳೋದು ಹೇಗೆ ಅಂದರೆ, ನನ್ನ ಕಳೆದ ವರ್ಷ ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಫಾಲ್ಸ್ ಆಯಿತು. ಇದು ಯಾವುದು ಫ್ರೂಟ್ ರಂಬುಟಾನ್, ಏನು ಮಾಡಿದರೂ ನಿಲ್ಲೋದಿಲ್ಲ. ಸಲ್ಫರ್ ಸ್ಪ್ರೇ ಮಾಡಿದೆ, ಎಲ್ಲವನ್ನು ಮಾಡಿದೆ, ಆದರೂ ನಿಲ್ಲೋದಿಲ್ಲ. ಅಜಿತ ನನಗೆ ನಮ್ಮ ಈ ಏನು ಗ್ರೂಪಲ್ಲಿದ್ದೇವೆ ಎಲ್ರಿಗೂ ನಾನು ಉಪಟಲ್ಲ ಸ್ವಲ್ಪ, ನಂದು ನೋಡುವಾಗ ಎಲ್ಲ ಕಡೆಯಿಂದ ಫೋನ್ ಬರ್ತಾ ಉಂಟು, ರಂಬುಟಾನ್ ಬೀಳ್ತಾ ಇದೆ ಅಂದರೆ ಮಳೆ ಬೇಗ ಬಂತು. ಬೇಗ ಬಂದ ಕಾರಣ ಏನಾಯಿತು, pH ವ್ಯಾಲ್ಯೂ ಡೌನ್ ಹೋಯಿತು. ಡೌನ್ ಹೋಗುವಾಗ ಬೀಳಲಿಕ್ಕೆ ಸ್ಟಾರ್ಟ್. ಮತ್ತು ಅದು ನನಗೆ ಕರೆಕ್ಟ್ ಹೇಗೆ ನಾನು ಇದು ಮಾಡಿದೆ ಅಂದರೆ, ಮತ್ತು ಅಬ್ಸರ್ವೇಷನ್ ನೋಡುವಾಗ ಮಳೆ ಎಲ್ಲ ಬಿಟ್ಟ ಮೇಲೆ ಯಾವುದರಲ್ಲಿ ಜಾಸ್ತಿ ಬಿದ್ದಿದೋ ಅದರ ಬುಡಕ್ಕೆ ಹೊರಗಿನ ನೀರು ಕೂಡ ಅದರ ಮೇಲಿಂದ ಹರಿದು ಹೋಗ್ತಾ ಇದೆ. ಹೊರಗಿನ ನೀರು ಕೂಡ ಹರಿದು ಹೋಗ್ತಾ ಇರುವಂತಹ ಗಿಡಗಳಲ್ಲಿ ಜಾಸ್ತಿ ಫಾಲಿಂಗ್ ಇತ್ತು. ಯಾವುದು ಸ್ವಲ್ಪ ಎತ್ತರ ದಿಬ್ಬ ಥರ ಇತ್ತ ಅಲ್ಲಿ ಫಾಲಿಂಗ್ ಇಲ್ಲವೇ ಇಲ್ಲ, ತುಂಬ ಕಡಿಮೆ ಇತ್ತು. ಇದಕ್ಕೆ ಇನ್ನು ನೆಕ್ಸ್ಟ್ ಇಯರ್ಗೆ ಮಲ್ಚಿಂಗ್ ಮಾಡಬೇಕಾ ಏನು ಮಾಡಬೇಕಂತ ವಿಜ್ಞಾನಿಗಳೇ ಹೇಳಬೇಕು. ಮತ್ತು ನಾನಂತೂ ಸುಲಭದಲ್ಲಿ ಅದಕ್ಕೆ ಒಂದು ಕಂಡುಕೊಂಡದ್ದು, ಮತ್ತು ಕೂಡಲೇ ಈಗ ಮಳೆ ನಿಂತ ತಕ್ಷಣ ಮಾಡಿದ್ದು, ಈಗ ಸರ್ ಹೇಳಿದಾಗೆ ಡ್ರೈನ್, ಅಲ್ಲಲ್ಲಿ ಡ್ರೈನ್ ಮಾಡಿದೆ. ಅಂತೂ ನಂದು ಸ್ವಲ್ಪ ಎಲಿವೇಟೆಡ್ ಜಾಗ, ಎತ್ತರ ಜಾಗ, ಅಲ್ಲಲ್ಲಿ ಗುಡ್ಡದ ನೀರಂತೂ ಯಾವುದೇ ಗಿಡದ ಬುಡಕ್ಕೆ ಹೋಗದಾಗೆ ಡ್ರೈನ್. ಇದೇ ಸಿಸ್ಟಮ್ ನಮ್ಮ ಅಡಿಕೆ ತೋಟದಲ್ಲಿಯೂ ಕೂಡ ಮೊದಲು ಇತ್ತು. ಕಣಿ ಎಲ್ಲ ಇತ್ತು ನಮ್ಮ ಅಡಿಕೆ ತೋಟದಲ್ಲಿ. ನಾವು ಅದನ್ನೆಲ್ಲ ಮುಚ್ಚಿಬಿಟ್ಟು ಒಂದು ಕಾರು ಐಕ್ ಬೋರ್ಂಡು ಅಂತ ಹೇಳಿ ನಮಗೆ ಅದು ರಗಲಾಯಿತು. ಅದನ್ನು ಪುನಃ ಮಾಡಿಕೊಳ್ಳುವುದು ತಕ್ಕ ಮಟ್ಟಿಗೆ ಒಳ್ಳೆಯದು ಅಂತ ಅಜಿತನ್ನ ಮೊನ್ನೆ ಬಾಳೆಹೊನ್ನೂರು ಇದಕ್ಕೆ ನಮ್ಮ ಕಾಫಿ ಬೋರ್ಡಿನ 100ನೇ ವರ್ಷಕ್ಕೆ ನಾವು ಜೊತೆಗೆ ಹೋದೆವು. ಅಲ್ಲಿ ಅಜಿತನ್ನ ಹುಡ್ತಾ ಇರೋದು ಹೆಂಗೆ ಕಣಿ ಮಣ್ಣು ಪುನಃ ಎಲ್ಲ ಮೆಷಿನ್ ಉಂಟಾ ಅಂತ. ಕಣಿ ಡ್ರೈನ್ ಮಾಡಲಿಕ್ಕೆ ಸಣ್ಣ ಮೆಷಿನ್ ಯಾವುದು ಉಂಟು ಅಂತೇಳಿ ಪ್ರತಿಯೊಬ್ಬರು ಡ್ರೈನಿನ ಬಗ್ಗೆ ಪ್ರಗತಿಪರರು ಅಂದರೆ ಸಕ್ಸಸ್ ಆದ ಕೃಷಿಕರ ತೋಟ ನಾನು ನೋಡಿದ ಬಗ್ಗೆ ಸಾಧಾರಣ ಕರ್ನಾಟಕದಾದ್ಯಂತ ನಾವು ಬೇರೆ ಬೇರೆ ಪ್ರಗತಿಪರ ಕೃಷಿಕರೊಟ್ಟಿಗೆ ನನಗೆ ಒಟ್ಟಿಗೆ ಹೋಗುವ ಒಂದು ಅಭ್ಯಾಸ, ಒಂದು ಸಾರಥಿಯಾಗಿ. ಹಾಗೆ ಅಲ್ಲಿ ನೋಡಿದ್ದೆಲ್ಲ ಡ್ರೈನ್ ಪರ್ಫೆಕ್ಟ್ ಇದೆ, ಇನ್ನೊಂದು pH, ಆಮೇಲೆ ಅವರ ಏನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ತುಂಬ ಒಳ್ಳೆಯದಿದೆ. ನೋಡಿ, ಗೊಬ್ಬರ ಯಾವುದು ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಇಲ್ಲಿ ನಾನು ತುಂಬ ಹೇಳ್ತಾ ಹೋದರೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಿದಾಗೆ ಆಗ್ತದೆ. ಆದ ಕಾರಣ ಇದರಲ್ಲಿ PPT ಮಾಡಿಕೊಂಡು ಬಂದೆ. ಬೇಕಾದವರಿಗೆ ಇದನ್ನು ಫೋಟೋ ಕೂಡ ಹುಡ್ಕೊಳ್ಬೋದು. ಇನ್ನೊಂದು ರಂಬುಟಾನಿಗೆ ನನಗೆ ಇನ್ನೊಂದು ಖುಷಿಯಾದದ್ದು, ಯಾವುದೇ ಕೀಟನಾಶಕ ಅಗತ್ಯ ಇಲ್ಲ. ಯಾವುದೇ ಕೀಟನಾಶಕ ರಂಬುಟಾನಿಗೆ ಅಗತ್ಯ ಇಲ್ಲ. ಅದಕ್ಕೆ ಫಂಗಸ್ ಬರೋದಿಲ್ವ ಅಂತ, ಬರೋದು ಒಂದೇ, ಫಂಗಸ್ ಸ್ವಲ್ಪ ಅಟ್ಯಾಕ್ ಆಗ್ತದೆ. ಮಳೆ ಶುರು ಆದಾಗಲೇ ಸ್ವಲ್ಪ ಜಾಸ್ತಿ ಆಗುವಾಗಲೇ ಸಲ್ಫರ್ ಆರ್ಗ್ಯಾನಿಕ್ ಇದು ಅಲ್ಲ ಸರ್, ಆರ್ಗ್ಯಾನಿಕ್ ಅದು ಸಲ್ಫರ್ ಒಂದು ಸ್ಪ್ರೇ ಕೊಟ್ಟರೆ ಸಾಕಾಗ್ತದೆ. ಮತ್ತು ಮಳೆ ನಿಲ್ಲೋದಿಲ್ಲ, ಆಗ ಇನ್ನೊಂದು ಡೋಸ್ ಸಲ್ಫರ್ ಸ್ಪ್ರೇ ಕೊಟ್ಟರೆ ಸಾಕಾಗ್ತದೆ, ಫಂಗಿಸೈಡ್ ಅಂತೇಳಿ. ಆಮೇಲೆ ಬೇರೆ ಯಾವುದೇ ಏನು ರೋಗದ್ದು ಏನು ಸಮಸ್ಯೆ ಇದರಲ್ಲಿ ರಂಬುಟಾನಲ್ಲಿ ಇಲ್ಲ. ಆಮೇಲೆ ಇದೆಲ್ಲ ಫರ್ಟಿಲೈಸರ್ ಇದು ಬೇಕಿದ್ರೆ ನಾನು ಇದರದ್ದು PDF ಇದೆ, ಶೇರ್ ಮಾಡ್ತೇನೆ ಸರಿಗೆ, ಸರ್ ಹತ್ರ ಇರ್ಬೋದು. ಇದು ನ್ಯೂಟ್ರಿಯೆಂಟ್ಸ್ ಅಂತೂ ಕೊಡ್ತಾ ಇರಬೇಕು ರಂಬುಟಾನಿಗೆ. ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಜೊತೆಗೆ ನಮಗೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಕೂಡ ಅಗತ್ಯ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಅಗತ್ಯ. ಈಗ ಕಳೆದ ತಿಂಗಳು ನನಗೆ ಫಾಸ್ಫರಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜೊತೆಗೆ ಅಂದರೆ ಫ್ಲವರ್ ಬರಲಿಕ್ಕೆ ನಮ್ಮ
ಪೆರುವಾಯಿ ಅನಂತ ರಾಮಕೃಷ್ಣನೇ ನನಗೆ ಅದು ಗೈಡ್ ಮಾಡಿದ್ದು. ಏನು ಮಾಡುವ, ಫ್ಲವರ್ ಬರಬೇಕಿದ್ರೆ ಮತ್ತೆ ಯಾರ ಕಂಪೆನಿಯದ್ದು ಅದು ಅಡಿಕೆ ತೋಟದವರು ಕೂಡ ಈಗ ಕೊಡ್ಬೋದು. ಅಡಿಕೆಗೆ ಪರ್ಯಾಯ ಏನು ಅಂತ ಆಲೋಚನೆ ಮಾಡೋದ್ರ ಜೊತೆಗೆ ಇದ್ದ ಅಡಿಕೆಯನ್ನು ಇನ್ನಷ್ಟು ಇಂಪ್ರೂವ್ ಮಾಡಲಿಕ್ಕೆ ಕೃಷಿಕ ಸಮಾಜದವರು ಒಂದಷ್ಟು ತೋಟಗಳಿಗೆ ಬೇರೆ ಎಲ್ಲ ಕೃಷಿಕರನ್ನು ಕರ್ಕೊಂಡು ಹೋಗಿ ವಿಸಿಟ್ ಮಾಡಿಸಿ ಅಲ್ಲಿ ಏನು ಅವರದ್ದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇದೆ ಅದನ್ನು ನೋಟ್ ಮಾಡಿಕೊಂಡು ನಾವು ಒಂದು ಆ ಮಾದರಿಯನ್ನು ಅಳವಡಿಸಿಕೊಳ್ಳೋದು ಉತ್ತಮ ಅಂತ ಕಾಣ್ತದೆ. ಅಂದರೆ ನಾನು ಹೇಳ್ತಾ ಬಂದದ್ದು ನೋಡಿ, ಇದರಲ್ಲಿ ನೀರು ಎಷ್ಟು ಕೊಡಬೇಕು ಅಂತ ಹೇಳಿ ಇದೆ. ಪ್ರತಿ ವರ್ಷ ಬೆಳೆದಾಗೆ 1ನೇ ವರ್ಷ 2ನೇ ವರ್ಷ ಮತ್ತು 3, 4 ಹಾಗೆ 10ನೇ ವರ್ಷದವರೆಗೆ ನಮಗೆ ಒಂದು ಗಿಡಕ್ಕೆ ಎಷ್ಟು ಗಿಡ ಇದು ಬೇಕು ಅಂತೇಳಿ. ಇನ್ನೊಂದು ರಂಬುಟನ್ ಅಥವಾ ಮ್ಯಾಂಗೋಸ್ಟಿನ್ ಇಂಥದ್ದು ಸೌತ್ ಈಸ್ಟ್ ಏಷ್ಯಾ ದಕ್ಷಿಣ ಆಗ್ನೇಯ ರಾಜ್ಯಗಳಲ್ಲಿ ಬೆಳೆಯುವ ಬೆಳೆಗಳನ್ನೇ ನಾವು ಬೆಳಿಬಹುದು ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಟ್ರೋಪಿಕಲ್ ಕಂಡೀಷನಲ್ಲಿ ಮಾತ್ರ ಆಗುವಂತಹ ಕೃಷಿಗಳಾಗಿದೆ ಇದು. ಬಾಳೆಹಣ್ಣು ತಾಳ್ತಾಜಿಯವರು ಹೇಳಿದಾಗೆ ಅದಲ್ಲಿ ಗದಗದಲ್ಲಿಯೂ ಬೆಳೀತಾರೆ, ಚಿಕ್ಕಮಗಳೂರಲ್ಲಿ ಬೆಳೀತಾರೆ, ಪುತ್ತೂರಲ್ಲಿ ಬೆಳೀತಾರೆ, ಸುಳ್ಯದಲ್ಲಿ ಕೂಡ ಆಗ್ತದೆ. ರಂಬುಟನ್ ಸರ್ ಭಾರತದಲ್ಲಿ ಅವೈಲೇಬಿಲಿಟಿ ಇರೋದು 2% ಮಾತ್ರ ಜಾಗ, ಅದಕ್ಕೆ ಸೂಕ್ತವಾದದ್ದಂಥದ್ದು. ಅದು ಕೂಡ ನಮ್ಮ ಪುಣ್ಯ ಅಂದರೆ ಕೇರಳ ಮತ್ತು ದಕ್ಷಿಣ ಕನ್ನಡ ಈ ಬೆಲ್ಟೇ ಅದಕ್ಕೆ ಸೂಕ್ತ. ಅದಕ್ಕೆ ಇನ್ನೊಂದು ಅಲ್ಲಿಂದ ಇಂಪೋರ್ಟ್ ಆಗೋದಿದ್ರೆ ಥೈಲ್ಯಾಂಡಿಂದ, ಇಂಡೋನೇಷ್ಯಾ, ಮಲೇಷ್ಯಾ ಇಲ್ಲಿಂದ ಅಥವಾ ವಿಯೆಟ್ನಾಮಿಂದ ಆಗಬೇಕೇ ಹೊರತು ನಮ್ಮ ಅಲ್ಲಿಂದ ಇನ್ನು ಗದಗಿಂದ ಬರ್ಬೋದು ಅಥವಾ ಬಳ್ಳಾರಿ ಅವರು ಇನ್ನು ಕಡಿಮೆಗೆ ಒಮ್ಮೆಗೆ ಮಾರ್ಕೆಟಿಗೆ ತಂದು ಹಾಕ್ತಾರೆ. ಆ ಹೆದರಿಕೆ ನಮಗೆ ರಂಬುಟನಲ್ಲಿ ಇಲ್ಲ. ಮತ್ತು ಮಾರುಕಟ್ಟೆಯು ಕೂಡ 200 ರೂಪಾಯಿ ಸಿಕ್ಕಿದರೆ ಸಾಕು, ಕೆಜಿಗೆ 200, 400 ಹೋಲ್ಸೇಲ್. ಎಷ್ಟು ಜಾಸ್ತಿ ಬೆಳೆದ್ರು, ಎಲ್ಲರೂ ಬೆಳೆದ್ರು 200 ರೂಪಾಯಿ ಸಿಕ್ಕಿದ್ರು. ಒಂದು ಮರದಲ್ಲಿ ಒಂದು 8 ವರ್ಷ ಆಗುವಾಗ 50 kg ಆಗ್ತದೆ. 50 kg ಆದರೆ ಒಂದು ಮರದಲ್ಲಿ 10,000 ರೂಪಾಯಿ ಆಗ್ತದೆ. ನೋಡಿ ಸರ್ ಕೇಳಿದ್ರು ಬರ್ಡ್ಸ್, ಹಕ್ಕಿಗಳ ಕಾಟ ಇಲ್ವೋ ಅಂತ. ಇದಕ್ಕೆ ಇರುವ ಒಂದೇ ಒಂದು ದುಶ್ಮನ್, ಅದುವೇ ಹಕ್ಕಿಗಳು. ಒಂದು ಸಣ್ಣಗಿನ ವಿಶೇಷವಾಗಿ ಒಂದು ಗಿಳಿ ಥರನೇ ಒಂದು ಸಣ್ಣ ಗಿಳಿ ಹಿಂಡಾಗಿ ಬರ್ತದೆ. ಅದು ಬರುವಾಗ ಒಂದು ಮಿಸೈಲ್ ಬಂದಾಗೆ 100-200 ಒಮ್ಮೆಗೆ ದಾಳಿ. ಅದಕ್ಕೆ ನೋಡಿ ನೆಟ್ ಕವರ್ ಮಾಡಿದರೆ ಸಾಕು, ಅದಕ್ಕೆ ಅಷ್ಟೇ. ಈ ನೆಟ್ ಕವರ್ ಮಾಡುವಾಗ ಇನ್ನೊಂದು ನೋಡಿಕೊಳ್ಳಿ, ರಂಬುಟಾನಿನ ವೆಜಿಟೇಟಿವ್ ಗ್ರೋತ್ ಜಾಸ್ತಿ, ಆದಷ್ಟು ಸಣ್ಣ ತೂತಿನ ನೆಟ್ಗಳು ಹಾಕಬೇಕು. ಇಲ್ಲದಿದ್ದರೆ ನಾವು ಈ ಥರ ಹಾಕ್ತೇವಲ್ಲ, ಇದಂದರೆ ನಾನು ಫೇಸ್ ಮಾಡಿದ ಚಾಲೆಂಜಸ್, ನಾನು ಎದುರಿಸಿದ ಸವಾಲುಗಳಾದ ಕಾರಣ ನಾನು ಧೈರ್ಯದಲ್ಲಿ ಹೇಳ್ತಾ ಇದ್ದೇನೆ. ಇದೇನಾಗ್ತದೆ, ಈ ಸಣ್ಣ ತೂತುಗಳು ಈ ಗೆಲ್ಲು ಏನಾಗ್ತದೆ ಅಂದರೆ ಇದರ ಒಳಗಿಂದ ಇದು ಗೆಲ್ಲು ಬೆಳೆಯುವಾಗ ಇದರ ಇದು ಸಣ್ಣ ಗೆಳ್ಳುಗಳು ಈ ತೂತು ದೊಡ್ಡದಾಗ್ತದೆ. ಈ ಹಕ್ಕಿಗಳು ನಾನು ಕಾದು ಕೂತು ನೋಡಿದೆ, ಇವು ಹೇಗೆ ಇದರ ಒಳಗೆ ಹೋಗಿದೆ ಅಂತ. ಸ್ಪೀಡಲ್ಲಿ ಬರೋದು ಒಳಗಿಂದ, ದೂರದಿಂದಲೇ. ಅದರ ದೃಷ್ಟಿ ಅಷ್ಟು ಸೂಕ್ಷ್ಮ. ಬಂದು ಅದೇ ತೂತಲ್ಲಿ ಒಳಗೆ ಹೋಗ್ತದೆ, ಸ್ಪೀಡಾಗಿ ಹೋಗಿ ಎಲ್ಲವನ್ನು ತೂತು ಮಾಡಿ ತಿನ್ನುವುದಕ್ಕಿಂತ ಜಾಸ್ತಿ ಆ ಹಣ್ಣುಗಳನ್ನು ಹಾಳು ಮಾಡಿ ಹಾಕ್ತಾ ಹೋಗ್ತದೆ. ಇನ್ನೊಂದು ಅದಕ್ಕೋಸ್ಕರ ನಾನು ಈ ವರ್ಷ ಏನು ಮಾಡಿದೆ ಅಂದರೆ, ಹಲವಾರು ಬೆಳೆಗಳಲ್ಲಿ ಇದು ತೋಟದಲ್ಲಿ ಹೋಗುವಾಗ 2 ಟೈರ್ ಸಿಸ್ಟಮ್ 3 ಟೈರ್ ಸಿಸ್ಟಮ್ ಅಂತೇಳಿ 2 ಬೆಳೆಗಳು 3 ಬೆಳೆಗಳೆಲ್ಲ ಇದೆ. ಅದಕ್ಕೆ ನಾನು ಎಲ್ಲದಕ್ಕೂ 20 ಅಡಿ ಇದ್ದು ಕಂಬ ಮಾಡಿದೆ. ಈಗ ಕಂಬ ಮಾಡಿ ಮೇಲಿಂದ ನೆಟ್ಟು ಹಾಕುವ ಅಂತ, ಕಂಬದ ಮೇಲೆ ತಂತಿ ಹಾಕಿ ಮೇಲಿಂದ ನೆಟ್ಟು ಹಾಕುವ, ಕಂಬಕ್ಕೆ ಕರಿಮೆಣಸು ಹಾಕುವ ಅಂತ. ಸುರೇಶನ್ನ ಒಂದು 2 P1 ಟಿಶ್ಯೂ ಕಲ್ಚರ್ ಇದ್ದು ಕೊಟ್ಟರು. ಹಾಗೆ ಅಜಿತನ್ನ ಯಾವುದೋ ಒಂದು ವೆರೈಟಿ ಇದಕ್ಕೆ ಪೆಪ್ಪರ್ ಗಿಡ ಕೊಡ್ತೇನೆ ಅಂತ ಹೇಳಿದ್ದಾರೆ, ಅದು ನೆಡಬೇಕು. ಹಾಗೆ ಇದನ್ನು ಕೂಡ ಜೊತೆಗೆ ಒಂದು ಕರಿಮೆಣಸು ಕೂಡ ಬೆಳಿಬೋದು ಅಂತೇಳಿ ಮಾತ್ರ. ಹೀಗೆ ಬೆಳೆಯುವಾಗ ನೀರಾವರಿ ವ್ಯವಸ್ಥೆ ಸಪ್ರೇಟ್ ಮಾಡಿಕೊಳ್ಬೇಕು. ನಾವು ಈಗ ಈ ವಾರದಲ್ಲಿ ರಂಬುಟಾನಿಗೆ ನೀರು ಶುರು ಮಾಡಬೇಕಷ್ಟೇ. ಇಲ್ಲಿವರೆಗೆ ಸ್ಟ್ರೆಸ್ ಪೀರಿಯಡ್, ಈಗ ಸ್ಟ್ರೆಸ್ ಸಿಗ್ತಾ ಉಂಟು. ಗಿಡ ಬದುಕಲಿಕ್ಕೆ ಬೇಕಾಗಿ ದಿವಸಕ್ಕೆ ಒಂದು 10 ಲೀಟರ್ನಾಗಿ ಈಗ ನಾಳೆಯಿಂದ ನೀರಾವರಿ ವ್ಯವಸ್ಥೆ ಮಾಡಬೇಕು. ಸ್ವಲ್ಪ ಜಾಸ್ತಿ ಅಲ್ಲ, ಗಿಡ ಬದುಕಲಿಕ್ಕೆ ಜಾಸ್ತಿ ಕೊಟ್ಟರೆ ಏನಾಗ್ತದೆ ಅಂದರೆ ಈ ಫ್ಲವರಿಂಗ್ ಸ್ಟೇಜಿಂದ ವೆಜಿಟೇಟಿವ್ ಗ್ರೋತ್ ಹೋಗ್ತದೆ. ಇದು ಹೂವು ಬರಬೇಕು, ಅದು ಹೂವು ಬರದೆ ಅದು ಎಲೆಗಳಾಗಿ ಪರಿವರ್ತನೆ ಆಗ್ತದೆ. ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿಕೊಳ್ಳುವಂಥದ್ದು. ನನಗೆ ಒಂದು ಬೆಳಿಗ್ಗಿನ 1 ಗಂಟೆ ಇದನ್ನು ಎಂಜಾಯ್ ಆಗ್ತದೆ, ನನಗೆ ಭಾರಿ ಖುಷಿ ಆಗ್ತದೆ ಈ ಒಂದೊಂದು ಎಲೆಗಳನ್ನು. ಆಗ ಆ ಟೈಮಲ್ಲಿ ಸುರೇಶನ್ನ ಅಥವಾ ಅಜಿತನ್ನ ಫೋನ್ ಕೂಡ ಬರೋದು ನನಗೆ. ಹಾಗೆ ಇದು ಏನಾಗಿದೆ, ಎಲೆ ಹೀಗೆ ಆಗಿದೆ, ಹೀಗೆ ಆ ಅನುಭವಗಳನ್ನು ಅವ್ರ ಹತ್ರ ಶೇರ್ ಮಾಡುವಾಗ ಅವ್ರ ಹತ್ರ ಒಳ್ಳೆಯ ಸಲಹೆಗಳು ಕೂಡ ಸಿಗ್ತದೆ. ನೋಡಿ, ಹಾರ್ವೆಸ್ಟಿಂಗ್ ರಂಬುಟಾನಿಗೆ ಕೊಯ್ಲು ಆದ ಕೂಡಲೇ ಮಾಡಬೇಕಾದ್ದು ಪ್ರೂನಿಂಗ್.
ಕಾಫಿಯಲ್ಲಿ ಹೇಗೆ ಪ್ರೂನಿಂಗ್ ಮಾಡ್ತಾರ ಅದೇ ಥರ ಅಷ್ಟೇ ಅಲ್ಲದಿದ್ದರೂ ಸ್ವಲ್ಪ ಪ್ರೂನಿಂಗ್ ಅತ್ಯಗತ್ಯ ರಂಬುಟಾನಲ್ಲಿ. ಅಂದರೆ ಗೆಲ್ಲುಗಳನ್ನೆಲ್ಲ ಸ್ವಲ್ಪ ಮಧ್ಯ ತೆಲು ಮಾಡ್ತಾ ಹೋಗಬೇಕು. ಪ್ರೂನಿಂಗ್ ಮಾಡಿ ಹೊಸ ಚಿಗುರು ಬಂದದ್ರಲ್ಲಿ ನಮಗೆ ಹೂವು ಬರ್ತದೆ. ಅದು ಅಲ್ಲದೆ ಪ್ರೂನಿಂಗ್ ಮಾಡುವ ಕಾರಣ ಇನ್ನೊಂದು ಪ್ರಯೋಜನ ಅಂದರೆ ಜಾಸ್ತಿ ಎತ್ತರಕ್ಕೆ ಹೋಗೋದಿಲ್ಲ. ಪ್ರೂನಿಂಗ್ ಮಾಡುವ ಕಾರಣ ಹೀಗೆ ನೋಡಿ, ಕೊಯ್ಲಾದ ನಂತರ ಪ್ರೂನಿಂಗ್. ಇದಕ್ಕಿರುವ ಒಂದು ಉಪದ್ರಂತೆ, ಗಿಡದ ಸಣ್ಣ ಗಿಡ ಇರುವಾಗ ಸ್ಟೆಮ್ ಬೋರರ್, ಕಾಫಿ ಗಿಡಕ್ಕೆ ಕೂಡ ಉಂಟು ಸ್ಟೆಮ್ ಬೋರರ್ ಇದ್ದೊಂದು ಸಮಸ್ಯೆ ಇದೆ. ನನ್ನೊಂದು 150 ಗಿಡದಲ್ಲಿ ಒಂದು ಗಿಡ ಮಾತ್ರ ಸ್ಟಾರ್ಟಿಂಗಲ್ಲಿ ಸ್ಟೆಮ್ ಬೋರರಲ್ಲಿ ಹೋಗಿದೆ. ಆದರೂ ಅಲ್ಲಿಂದ ಕಟ್ ಮಾಡಿ ಪುನಃ ಇದು ಮಾಡಿದಾಗ ಸೊಲ್ಯೂಷನ್ ಕೊಟ್ಟಾಗ ಅದಕ್ಕೆ ಇಮಿಡೆಲ್ಲ ಡ್ರೆಂಚ್ ಮಾಡಿ ಅಂತೆಲ್ಲ ಹೇಳ್ತಾರೆ. ನಾನು ಅದಕ್ಕೋಸ್ಕರ ಅದರಲ್ಲಿ ಕೊಟ್ಟೆ. ಮಾತ್ರ ಡ್ರೆಂಚ್ ಮಾಡಲೇಬೇಕು ಅಂತ ಏನಿಲ್ಲ. ರಂಬುಟಾನಿಗೆ ಸಣ್ಣ ಹೂವುಗಳ ಅದರ ಪಾಲಿನೇಷನಿಗೆ ಮಜೆಂಟಿ ಜೇನ್ನೊಣಗಳು ಭಾರಿ ಅಗತ್ಯ. ಆದ ಕಾರಣ ನಾನು ವಿಷದ ಸೈಡಿಗೆ ಹೋಗ್ತಾ ಇಲ್ಲ. ಜೇನು ಸಂತತಿಯ ನಾಶವು ಕೂಡ ಆಗೋದು ಬೇಡ ಅಂತ ಹೇಳಿಕೊಂಡು. ಮತ್ತು ಸಾಧಾರಣವಾಗಿರುವಂತಹ ಈ ಸಮಸ್ಯೆಗಳು ದೊಡ್ಡ ವಿಶೇಷವಾಗಿ ಏನು ಬರುವುದಿಲ್ಲ. ಈ ಸಮಸ್ಯೆ ಇಲ್ಲಿವರೆಗೆ ಏನು ಅಂತ ಸ್ಪ್ರೇ ಕೊಡಲಿಕ್ಕೆ ಬರಲಿಲ್ಲ. ಆಮೇಲೆ ಇಂಥ ಫಂಗಸ್ ಏನಾದರೂ ಕೆಲವು ಮರದ ಗೆಲ್ಲುಗಳಿಗೆ ಫಂಗಸ್ ಕೆಲವೊಮ್ಮೆ ಇರ್ತದೆ. ಇದ್ದರೆ ಅಲ್ಲೇ ಕ್ಲೀನ್ ಮಾಡಿ ಸಾಫ್ ಪೆಸ್ಟಿಸೈಡ್, ಅದು ಕೂಡ ದೊಡ್ಡ ಇದಲ್ಲ, ಅದು ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮಿಕ್ ಫಂಗಿಸೈಡ್ ಎರಡು ಕೂಡ ಜೊತೆಯಾಗಿರುವಂಥದ್ದು ಪೇಸ್ಟ್ ಮಾಡಿ ಅಪ್ಲೈ ಮಾಡಿದರೆ ಸಾಕು ಅದು. ಆಮೇಲೆ ನೋಡಿ, ರಂಬುಟನ್ ಕೆಲವು ಕಡೆ ನಿಮಗೆ ರಂಬುಟನ್ ಇದರಲ್ಲಿ ಅಪರೂಪಕ್ಕೆ ಹುಳ ಸಿಕ್ಕಿರ್ಬೋದು. ಇದಕ್ಕೆ ದಯವಿಟ್ಟು ಯಾರು ನಮ್ಮಲ್ಲಿ ನೆಟ್ಟಾದರೆ ಯಾವುದೇ ಹಣ್ಣಾದರೂ ಕೂಡ ಹುಳ ಆಗಿದೆ ಅಂತೇಳಿ ಔಷಧಿ ಏನೋ ಇದಕ್ಕೆ ಕೀಟನಾಶಕ ಸ್ಪ್ರೇ ಮಾಡಲಿಕ್ಕೆ ಹೋಗಬೇಡಿ. ಟ್ರ್ಯಾಪ್ ಸಿಗ್ತದೆ. ಈ ಹುಳ ಆಗೋದು ಅದರಿಂದ ಉತ್ಪತ್ತಿ ಆಗೋದಲ್ಲ, ಕೆಲವೊಂದು ನೊಣಗಳು 1-2 ಜಾತಿಯ ಇದು ಫ್ರೂಟ್ ಫ್ಲೈಸ್ ಬಂದು ಅದರಲ್ಲಿ ತೂತು ಮಾಡಿ ತತ್ತಿ ಇಟ್ಟಿರ್ತದೆ, ಅದರಿಂದ ಬರುವಂಥದ್ದಾಗಿದೆ. ಮತ್ತು ಮೇಲಿ ಬಗ್ಸಿಗೆ ನಮ್ಮ ಮೇಲಿ ಬಗ್ಸ್ ಬರ್ತದೆ ನೋಡಿ, ಹೀಗೆ ಬಿಳಿ ಒಂದು ಬಂದಿರ್ತದೆ. ಮೇಲಿ ಬಗ್ಸಿಗೆ ಸಾಧಾರಣವಾಗಿ ಎಲ್ಲರೂ ಮಾಡುವ ಹಾಗೆ ಇದು ವಿಷಯವೂ ಕೊಡಬೇಕು ಅಂತ ಇಲ್ಲ, ಡೆಟಾಲ್ ಕೂಡ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡಿದರೆ ನಾನು ಪ್ರಯತ್ನ ಮಾಡಿ ನೋಡಿದೆ, ಹೋಗಿದೆ ಅದರಲ್ಲಿ ಮೇಲಿ ಬಗ್ಸ್ ಹೋಗಿದೆ. ಆ ಖಾರಕ್ಕೆ ಇರ್ಬೋದು ಅದು. ಮತ್ತು ಸಾಧಾರಣ ಇದು ಎಲೆ ಈ ಥರ ತಿರುಗೋದು, ಒಂದು ಪೊಟ್ಯಾಷಿಯಮ್ ಇದರಲ್ಲಿ ಡೆಫಿಷಿಯನ್ಸಿ ಇರ್ತದೆ, ಇಂಥದ್ದೆಲ್ಲ ಇರ್ತದೆ. ಈಗ ರಂಬುಟಾನಿದ್ದು ಇಷ್ಟು ಸಾಕು ಅಂತ ಕಾಣ್ತದೆ. ಇನ್ನೊಂದು ನನಗೆ ಈಗ ಮತ್ತೆ 40 ಅಡಿಗೆ ಒಂದು ನೆಡಬೇಕು ಅಂತ ಇಲ್ಲಿ ಜಾಸ್ತಿಯಾಗಿ ವಿಜ್ಞಾನಿಗಳು ಅಡ್ವೈಸ್ ಮಾಡ್ತಾರೆ, ತಿಳಿದವರು. ಮಾತ್ರ ನಾನು ಈಗ ಮಾಡ್ತಾ ಇರೋದು 25 ಅಡಿಗೆ ಒಂದು. ಈ 40 ಅಡಿ ಯಾಕೆ ಅಂತ ಹೇಳಿದರೆ ಅಷ್ಟು ಜಾಗ ಕವರ್ ಆಗ್ತದೆ. ಯಾವಾಗ ಕವರ್ ಆಗ್ತದೆ? 20 ವರ್ಷ ಆದಾಗ. ನಾವು ಭೂಮಿಯ ಮೌಲ್ಯ ಮತ್ತು ನಾವು ಮಾಡುವ ಖರ್ಚು ಎರಡನ್ನು ತಾಳೆ ಹಾಕಿ ನೋಡುವಾಗ ಈ 20 ವರ್ಷ ಮಧ್ಯದಲ್ಲಿ ಜಾಗ ಖಾಲಿ ಬಿಡುವುದು ಬುದ್ಧಿವಂತಿಕೆ ಅಂತ ಕಾಣೋದಿಲ್ಲ. ಹಾಗೆ ಎಕನಾಮಿಕಲ್ಲಿ 25 ಫೀಟಿಗೆ ಒಂದು ನೆಟ್ಟು ಮತ್ತು 20 ವರ್ಷ ಆಗುವಾಗ ಬೇಕಿದ್ದರೆ ಮಧ್ಯದಲ್ಲಿ ಒಂದೊಂದು ಮರಗಳನ್ನು ತೆಗಿಬೋದು. ಇವಿಷ್ಟು ರಂಬುಟನ್ನ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಅಂತ ಆಗ್ತದೆ. ಮತ್ತು ನಾನು ಹೇಳಲಿಕ್ಕೆ ಬಯಸೋದು, ಅಡಿಕೆ ತೋಟದಲ್ಲಿ ಇನ್ನೊಂದು ಮ್ಯಾಂಗೋಸ್ಟೀನ್ ಖಂಡಿತವಾಗಿ ಹಾಕ್ಬೋದು. ಅದಕ್ಕೆ ಮೊದಲಿನ 4-5 ವರ್ಷ ಒಳ್ಳೆ ನೆರಳು ಬೇಕು. ಅಡಿಕೆ ತೋಟದ ಮಧ್ಯೆ 25 ಅಡಿಗೆ ಒಂದು ಹಾಕಿದರೆ ಚೆನ್ನಾಗಿ ಬರ್ತದೆ. ಮತ್ತೊಂದು 8 ವರ್ಷದಲ್ಲಿ 7 ವರ್ಷ ದಾಟಿದ ಮೇಲೆ ಈಲ್ಡ್ ಶುರು ಆಗೋದು. ಆಮೇಲೆ 20 ವರ್ಷ ಆದ ಮರದಲ್ಲಿ ನಾನು ಕೇರಳದಲ್ಲಿ ನೋಡಿದ ಒಂದು ಮರ 100 kg ಮ್ಯಾಂಗೋಸ್ಟಿನ್ ಬರ್ತದೆ ಒಂದು ಮರದಲ್ಲಿ. ಫಸ್ಟಿಗೆ ಈ ಏನು VLD ಏನು ಇದು ಹೇಳಿದರೆ YLD ಇದು ರೋಗ, ಇದಕ್ಕೆ ಪರ್ಯಾಯವಾಗಿ ಮಧ್ಯದಲ್ಲಿ ನೀವು ಈಗಲೇ ಮ್ಯಾಂಗೋಸ್ಟಿನ್ ಕೂಡ ಹಾಕಿದರೆ ಒಂದು 20 ವರ್ಷ ಆಗುವಾಗ ಒಳ್ಳೆ ಇನ್ಕಮಿನ, ಮತ್ತು pH ಡೌನ್ ಆದರೂ ಕೂಡ ತೊಂದರೆ ಆಗೋದಿಲ್ಲ. ಕೇರಳದಲ್ಲಿ ಫ್ಲಡ್ ಬಂದಾಗ ಒಂದು ವಾರ ಒಂದು 10 ಅಡಿ ನೀರು ನಿಂತ ಜಾಗದಲ್ಲಿಯೂ ಕೂಡ ಮ್ಯಾಂಗೋಸ್ಟೀನ್ ಮರಗಳಿಗೆ ಏನು ತೊಂದರೆ ಆಗಲಿಲ್ಲ. ಮ್ಯಾಂಗೋಸ್ಟೀನ್ ಕೂಡ ಎಕ್ಸೋಟಿಕ್ ಅಂತ ಹೇಳಿದರೂ ಕೂಡ ನಮ್ಮದೇ ಪುನರ್ಪುಲಿಯ ಗಾರ್ಸಿನಿಯಾ ಫ್ಯಾಮಿಲಿ, ಅದು ಪುನರ್ಪುಲಿ ಗಾರ್ಸಿನಿಯಾ ಇಂಡಿಕಾ, ಇದು ಗಾರ್ಸಿನಿಯಾ ಮ್ಯಾಂಗೋಸ್ಟೀನಾ ಹಾಗೇನೋ ಹೆಸರಿದೆ ಅದಕ್ಕೆ. ಮ್ಯಾಂಗೋಸ್ಟೀನ್ ಕೂಡ ಧಾರಾಳ ಹಾಕ್ಬೋದು. ಇನ್ನೊಂದು ಡ್ರ್ಯಾಗನ್ ಕೂಡ ಹಾಕ್ಬೋದು. ಡ್ರ್ಯಾಗನ್ ಗಿಡಕ್ಕೆ ಈಗ ಮಾರ್ಕೆಟ್ ಎಷ್ಟು ಕಮ್ಮಿ ಅಂತ ಹೇಳಿದರು, ಒಂದು ಹಣ್ಣಿಗೆ ಒಂದು 20 ರೂಪಾಯಿ ಸಿಗಲಿಕ್ಕಿಲ್ವ? ಒಂದು 4 ವರ್ಷ 5 ವರ್ಷ ಆದದ್ರಲ್ಲಿ 100ಕ್ಕಿಂತ ಜಾಸ್ತಿ ಆಗ್ತದೆ. 20 ರೂಪಾಯಿ ಸಿಕ್ಕಿದ್ರು ಕೂಡ ಸಾಕು. ಅಥವಾ ಮನೆ ಉಪಯೋಗಕ್ಕೆ ಒಂದು 4-5 ಗಿಡ ಆದರೂ ಹಾಕಿ ಅಂತ ಹೇಳೋದು. ಮತ್ತು ಇದರ ಬಗ್ಗೆ ರಂಬುಟನ್ನ ಬಗ್ಗೆ ಆಯಿತು. ನೀವು ಕಮರ್ಷಿಯಲಿ ಅಲ್ಲದಿದ್ದರೂ ಮನೆಯಲ್ಲಿ
ಒಂದು 4-5 ಹಣ್ಣಿನ ಗಿಡ ಖಂಡಿತವಾಗಿ ನೆಡಿ ಅಂತ ನಾನು ಹೇಳೋದು. ಸರ್ ಹೇಳಿದಾಗೆ ಅಬಿಯುವಿನ ಇನ್ನೊಂದು ವಿಶೇಷ, ಚಿಕ್ಕು ಅದೇ ಪ್ರಭೇದದಲ್ಲಿ ಬರುವಂಥದ್ದು ಸಪೋಟದ್ದು. ಅದು ಬೇರೆ ಯಾವುದೇ ಹಣ್ಣು, ಬಾಳೆಹಣ್ಣು ಬಿಟ್ಟು ಎಕ್ಸೋಟಿಕ್ ಫ್ರೂಟ್ಸ್ ಸಿಗದ ಟೈಮಲ್ಲಿ ನವಂಬರಿಂದ ಜಾನ್ವರಿವರೆಗೆ ಸಿಗುವುದು. ಅದು ಬೇರೆ ಯಾವುದೇ ಹಣ್ಣಿಲ್ಲ ಆ ಟೈಮಲ್ಲಿ ಸಿಗುವಂಥದ್ದು. ಅದಕ್ಕೆ ಒಂದು ಅಬಿಯು ನೆಡ್ಬೋದು, ಇನ್ನೊಂದು ರಂಬುಟನ್ ನೆಡ್ಬೋದು. ಮನೆ ಉಪಯೋಗಕ್ಕೆ, ನಾನು ಕಮರ್ಷಿಯಲಿ ಅಲ್ಲ ಇದು ಹೇಳೋದು, ಇಲ್ಲಿವರೆಗೆ ಹೇಳಿದ್ದು ನಾವು ವಾಣಿಜ್ಯವಾಗಿ. ಇನ್ನೊಂದು ಮ್ಯಾಂಗೋಸ್ಟೀನ್ ನೆಡ್ಬೋದು ನೆರಳಿರುವಲ್ಲಿ. ಇನ್ನೊಂದು ಡ್ರ್ಯಾಗನ್ ಒಂದು 2 ಸ್ಟ್ಯಾಂಡ್ ಹಾಕ್ಬೋದು. ಅದರ ಒಟ್ಟಿಗೆ ಸುರೇಶನ್ನ ಕಳೆದ ವರ್ಷ ನಮ್ಮ ಸುರೇಶ್ ಬಳ್ನಾಡ್ ಅವರು, ಸುರೇಶನ್ ಅಂತ ನಾವು ಆತ್ಮೀಯತೆ ಅಂತ ಹೇಳೋದು, ಸರ್ ಹೇಳ್ತೇನೆ ಸರ್, ನನಗೆ ಬುಳ್ವಾರು ಮಾವು ಅಂತ ಕೊಟ್ಟರು. ದೊಡ್ಡ ಮರ ಅವ್ರದ್ದು. ಒಂದೇ ಒಂದು ಮಾವಿನಲ್ಲಿ ಯಾವುದೇ ಪೆಸ್ಟಿಸೈಡ್ ಇಲ್ಲ, ಟ್ರ್ಯಾಪ್ ಇಡದೆ, ಒಂದೇ ಒಂದು ಹುಳ ಇಲ್ಲ, ಒಳ್ಳೆ ರುಚಿ ಇದೆ ಅದು. ಇದು ನಮ್ಮದೇ ಊರಿನ ಗಿಡಗಳು, ಇದು ಬೆಳೆಸಬೇಕು. J33 ಅಂತ ಹೇಳಿ, ಅಂದರೆ 33 ಬ್ರಿಕ್ಸ್ ಅದರ ಯಾವುದು ಹಲಸಿನ ಹಣ್ಣು, ಹಲಸು J33 ಮಲೇಷಿಯಾದ್ದು ಬಹುಶಃ ಭಾರಿ ಫೇಮಸ್. ಅದಕ್ಕೆ 33 ಬ್ರಿಕ್ಸ್ ಸ್ವೀಟ್ನೆಸ್ ಅದರದ್ದು. ನಮ್ಮ ಸುರೇಶಣ್ಣನ ನೇಬರ್ ಮೂರ್ತಿ ಅಣ್ಣ ಅಂತ ಇದ್ದಾರೆ, ಅವರ ಮನೆಯಲ್ಲಿ ಒಂದು ಹಲಸು ಉಂಟು. ಸಿಹಿ ಅಂದರೆ ಜಾಮೂನ್ ಇದೆಯಲ್ಲ, ಏನು ನಮ್ಮ ಈ ಗುಲಾಬ್ ಜಾಮೂನ್, ಆ ಥರ ಸಕ್ಕರೆ ನೀರಲ್ಲಿ ಅದ್ದಿದ ಹಾಗೆ ಉಂಟು. ಮತ್ತೆ ನಾನು ಕೇಳಿದ ಮೂರ್ತಿಯನ್ನು ಎಷ್ಟು ಇದರ ಸ್ವೀಟ್ ಅಳತೆ ಮಾಡಿದ, 36 ಬ್ರಿಕ್ಸ್ ಸ್ವೀಟ್ ಸರ್. ಅದು ಪುಟ್ಟಕ್ಕ ಹಲಸು ಅಂತ ಅವರು ಅದಕ್ಕೆ ಹೆಸರಿಟ್ಟಿದ್ದಾರೆ. ಅವರ ಅಕ್ಕನ ಮನೆಯಲ್ಲಿ ಅದರ ಮೂಲ ಮರ ಉಂಟಂತೆ, ಅವರು ಫೇಸ್ಬುಕ್ಕಲ್ಲಿ ಕೂಡ ಹಾಕಿದ್ದಾರೆ ಅದು. ಇಂಥದ್ದನ್ನು ನಮ್ಮ ಮನೆ ಉಪಯೋಗಕ್ಕೆ ಆದರೂ ಬೆಳೆಸೋದು ಉತ್ತಮ ಅಂತ ಹೇಳಿಕೊಂಡು ನನ್ನ ಮಾತನ್ನು ನಿಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಯಾರಿಗಾದರೂ ಪ್ರಶ್ನೆಗಳು ಏನಾದರೂ? ಭಾಳ ಹಾಂ ಸರ್. ಸರ್, ರಂಬುಟಾನ್ ಪ್ರೂನಿಂಗ್ ಬಗ್ಗೆ ಒಳ್ಳೆ ಇದು ಬರ್ಕೊಂಡು ಎಲ್ಲೋ ಆಗಿ ಅದು ಕೊಳೀತಾ ಇರ್ತದೆ ಗಿಡ, ಅದಕ್ಕೆ ರಂಬುಟಾನ್ ಪ್ರೂನಿಂಗ್ ಬಗ್ಗೆ ಕೇಳಿದ್ರಲ್ಲ ಸರ್. ಪ್ರೂನಿಂಗ್ ಫಸ್ಟಿಗೆ ಗಿಡ ನೆಟ್ಟು 4 ಅಡಿ ಎತ್ತರ ಬರುವಾಗ 2.5 ಫೀಟಿಂದ ಕಟ್ ಮಾಡಬೇಕು, ಒಂದು ಪೆನ್ಸಿಲ್ನ ಗಾತ್ರ ಬರುವಾಗ. ಈ ಕಟ್ ಮಾಡಿದ್ರಲ್ಲಿ ಏನಾಗ್ತದೆ ಅಂದರೆ ಬ್ರಾಂಚಸ್ 3-4 ಬ್ರಾಂಚಸ್ ಬರ್ತದೆ. ಅದರಲ್ಲಿ ಒಳ್ಳೆ 3 ಬ್ರಾಂಚನ್ನು ಮಾತ್ರ ಇಟ್ಟು 1 ಬ್ರಾಂಚನ್ನು ತೆಗೆದು 3 ಬ್ರಾಂಚನ್ನು ಬಿಡ್ಬೋದು. ಮತ್ತು ಪ್ರತಿ ಒಂದು ಹಂತದಲ್ಲಿ ಕೂಡ ಅದೇ ಥರ ಮಾಡಿದರೆ ಕೊಡೆ ಆಕಾರದಲ್ಲಿ ಬರ್ತದೆ ಅದು. ಆಮೇಲೆ ಕೊಯ್ಲೋ ಥರ ಕೆಲಸ ಅದು ಪ್ರೂನಿಂಗ್ ಮಾಡುವಂಥದ್ದು. ಮಧ್ಯದಲ್ಲಿರುವ ಅಂದರೆ ತಿನ್ ಮಾಡೋದು ಇದನ್ನು. ಮತ್ತು ಎತ್ತರಕ್ಕೆ ಬೆಳೀಲಿಕ್ಕೆ ಬಿಟ್ಟರೆ ನಮಗೆ ಕೊಯ್ಲಿಗೆ ಕೂಡ ಕಷ್ಟ. ಮತ್ತು ಪ್ರೂನಿಂಗ್ ಮಾಡಿ ನಾವು ಆದಷ್ಟು ಮಾಡ್ತಾ ಹೋದರೆ ಹೊಸ ಚಿಗುರು ಬರ್ತದೆ, ಹೊಸ ಚಿಗುರಲ್ಲಿ ಹೂವು ಬರೋದು ಜಾಸ್ತಿ. ಹಾಗೆ ಈಗ ಲೇಟ್ ಆಯ್ತು ಸರ್. ಈಗ ದಯವಿಟ್ಟು ಯಾರು ಪ್ರೂನಿಂಗ್ ಮಾಡಲಿಲ್ಲ, ಅಲ್ಲಿ ನಾನು ಹೇಳಿದೆ ಅಂತ ಹೇಳಿ ನೀವು ಯಾರು ಇಲ್ಲಿ ಹೇಳಿದೆ ಅಂತೇಳಿ ಪ್ರೂನಿಂಗ್ ಮಾಡಬೇಡಿ. ಕೊಯ್ಲು ಆದ ತಕ್ಷಣ ಅದನ್ನು ಪ್ರೂನಿಂಗ್ ಮಾಡಿ ಬಿಡೋದು ಒಳ್ಳೆಯದು. ಹಾಗೇನಾಗ್ತದೆ, ಈ ಟೈಪ್ ಹೊಸ ಚಿಗುರು ಬಂದು ಈಗ ಆ ಚಿಗುರು ಬೆಳೆದಿರ್ತದೆ, ಈಗ ಹೂವು ಬರ್ತದೆ ಅದರಲ್ಲಿ. ಮತ್ತು ಡ್ರ್ಯಾಗನ್ ಹಣ್ಣಿನ ಬಗ್ಗೆ, ಇದು ಗಿಡದ ಬಗ್ಗೆ ಕೇಳಿದ್ರಲ್ಲ, ಫಂಗಸ್ ಬರ್ತದೆ ಈ ಟೈಮಲ್ಲಿ ಜಾಸ್ತಿ ಇದೆ. ಈ ಮಳೆಗೆ ಏನಾಗ್ತದೆ ಅಂದರೆ ಒಳ್ಳೆ ಗ್ರೋತ್ ಇರ್ತದೆ ಡ್ರ್ಯಾಗನ್ನ ಸ್ಟೆಮ್ಸ್, ಅದರಲ್ಲಿ ಪಲ್ಪ್ ಜಾಸ್ತಿ ಇರ್ತದೆ, ಪಲ್ಪ್ ಕಂಟೆಂಟ್. ಈ ಪಲ್ಪ್ ಕಂಟೆಂಟಿಗೆ ಈಗ ರಾತ್ರಿ ಹೊತ್ತು ಇಬ್ಬನಿ ಮಂಜು ಬಿದ್ದಿರ್ತದೆ, ನೀರಿನಂಶ, ಒಳ್ಳೆ ಬಿಸಿಲು, ಮತ್ತು ಇದೇನಾಗ್ತದೆ ಈ ಪಲ್ಪ್ ಅಲ್ಲಿ ಸನ್ಬರ್ನ್ ಉಂಟಾಗ್ತದೆ. ಹಾಗೆ ಸನ್ಬರ್ನ್ ಉಂಟಾಗದಾಗೆ ಈಗ ನಮಗೆ ಕೆಲವು ಮುಖಕ್ಕೆ ಕೂಡ ಏನೋ ಸಿಗ್ತದಲ್ಲ ಇದೆಲ್ಲ, ಅದೇ ಥರ ಇದಕ್ಕೆ ಸನ್ಬರ್ನ್ ಬೇಕು. ಏನಂದರೆ ಕಯಲಿನ್ ಅಂದರೆ ಚೈನಾ ಕ್ಲೇ ಹೇಳ್ತಾರಲ್ಲ ರಬ್ಬರಿಗೆ, ಇದನ್ನು ಸ್ಪ್ರೇ ಮಾಡಬೇಕು. 100 kg 10 kg ಮಿಕ್ಸ್, 100 ಲೀಟರ್ ನೀರಿಗೆ 10 kg ಮಾಡಿಕೊಂಡು, ಮತ್ತು ಜಾಸ್ತಿ ಫಂಗಸ್ ಇದ್ದದನ್ನು ಕಟ್ ಮಾಡಿ ತೆಗೆದು ದೂರ ಹಾಕಿ ಸುಡುವುದೇ ಬೆಟರ್. ಮತ್ತು ಡ್ರ್ಯಾಗನ್ ಕೂಡ ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಎಲ್ಲಿ ನೀವು ಮತ್ತು ಇನ್ನೊಂದು ಡ್ರ್ಯಾಗನ್ನಲ್ಲಿ ಜಾಗ್ರತೆ, ಫಂಗಸ್ ಬಂದದನ್ನು ಕಟ್ ಮಾಡಿದರೆ ಸ್ವಲ್ಪ ಏನು ಇದರಲ್ಲಿ ಸೊಲ್ಯೂಷನಲ್ಲಿ ಇದನ್ನು ಆ ಪ್ರೂನಿಂಗ್ ಮಾಡಿದ ಕತ್ತರಿಯನ್ನು ಕ್ಲೀನ್ ಮಾಡಿಕೊಳ್ಳಿ. ಬೇರೆ ಏನಾದರೂ ಬೇಕು ಸರ್? ಎಸ್ ಸರ್. ಥ್ಯಾಂಕ್ ಯು. ಎಸ್ ಸರ್. ಇದು ಭಾಳ ಮುಖ್ಯವಾಗಿ ರಂಬೂಟಾನನ್ನು ಮುಖ್ಯ ಬೆಳೆಯಾಗಿ ಬೆಳಿಬೋದು ಅನ್ನೋದ್ರ ಬಗ್ಗೆ ಭಾಳ ಯಶಸ್ವಿಯಾಗಿ ಬೇರೆ ಎಲ್ಲ ಬೆಳೆಗಳನ್ನು ಒಂದಕ್ಕೊಂದು ಪೂರಕವಾಗಿ ಬೆಳಿಬೋದು. ಕಾಫಿ ಬೆಳೆಯನ್ನು ಅಡಿಕೆ, ಕಾಳುಮೆಣಸು ಜೊತೆಗೆ, ಆದರೆ ರಂಬೂಟಾನನ್ನು ನೀವು ಮುಖ್ಯ ಬೆಳೆಯಾಗಿ ಬೆಳಿಬೋದು. ಮತ್ತು ಇನ್ನೊಂದು ವಿಷಯ ಭಾಳ ಹೈಲೈಟ್ ಹೇಳಿದ್ದು ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಕೇರಳ ಭಾಗದಲ್ಲಿ ಮಾತ್ರ ನಮ್ಮ ಭಾರತದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ಸಾಮಾನ್ಯವಾಗಿ ಇಂಡೋನೇಷ್ಯಾ, ಮಲೇಷ್ಯಾ ನೇಟಿವ್ ಅದು, ಮತ್ತು ಸ್ಲೈಟ್ಲಿ ಎಸಿಡಿಕ್ ಅಂತ ಹೇಳ್ತೇವೆ. ಆ ಪ್ಲ್ಯಾಂಟು 5 ರಿಂದ 6 ನ್ಯೂಟ್ರಲ್ಗಿಂತ
ಸ್ವಲ್ಪ ಕಡಿಮೆ, ಸ್ಲೈಟ್ಲಿ ಆ್ಯಸಿಡಿಕ್ ಲವ್ ಅಂದರೆ ಇರ್ತಕ್ಕಂಥ ಪ್ರದೇಶದಲ್ಲಿ ಬೆಳಿಲಿಕ್ಕೆ ಸಾಧ್ಯ. ಅದು ಈಗ ನಾರ್ತಲ್ಲಿ ಅಥವಾ ಬೇರೆ ನೀವು ಬ್ಲ್ಯಾಕ್ ಸಾಯಿಲಲ್ಲಿ ಹೋದ್ವಿ ಅಂತ ಹೇಳಿದ್ರೆ ಅಲ್ಕಲೈನ್ ಕಂಡೀಷನ್ ಇರ್ತದೆ, ಮೋರ್ ದೆನ್ 7 ಇರ್ತದೆ pH ಸಾಮಾನ್ಯವಾಗಿ. ಈ ಭಾಗದಲ್ಲಿ ಆ್ಯಸಿಡಿಕ್ ಇರೋದ್ರಿಂದ ಅವೆರಡು ಬೆಳೆಗಳನ್ನು ಬೆಳಿಬೋದು. ಜೊತೆಗೆ ಮ್ಯಾಂಗೋಸ್ಟಿನನ್ನು ನಾವು ಅಂತರ್ ಬೆಳೆಯಾಗಿ ಅಥವಾ ಅಡಿಕೆಯಲ್ಲಿ ಕೂಡ ನಾವು ಬೆಳಿಬೋದು ಅಂತ ಹೇಳಿದ್ದು. ಮತ್ತು ಇವತ್ತೆಲ್ಲ ಹೇಳಿದರೆ ಇದರಲ್ಲಿ ಬರ್ಡ್ ಸಮಸ್ಯೆ ಇರ್ತಕ್ಕಂಥದ್ದು ಇದು ಒಂದು ಬೆಳೆ, ಮ್ಯಾಂಗೋಸ್ಟಿನ್, ಇದು ರಂಬೂಟಾನ್ ಮಾತ್ರ. ಹಾಗಾಗಿ ಒಂದೆರಡು ಮರಗಳನ್ನು ಬರ್ಡ್ಸಿಗೆ ಬಿಟ್ಟು ಉಳಿದಕ್ಕೆ ಬಲೆ ಹಾಕಿ ಸರ್. ಓಕೆ ಸರ್, ಏನೇ ಬಿಡಿ, ಯಾಕಂದ್ರೆ ನಮಗೆ ಸಾಮಾನ್ಯವಾಗಿ ಅದು ಒಂದು ಹೇಳ್ತದೆ, ಬರ್ಡ್ಸ್ಗಳೇ ಇಲ್ಲ ಈಗ ಇತ್ತೀಚೆಗೆ ಕಡಿಮೆ ಆಗ್ತದೋ ಅಂತ. ಇದೊಂದು ನಮ್ಮ ಕೃಷಿ ಬೆಳೆಗಳಿಗೆ ಇರ್ತಕ್ಕಂಥದ್ದು ಬರ್ಡ್ಸ್ ಅಂದರೆ ರಂಬೂಟಾನ್ ಮಾತ್ರ. ಅದು ಬೇಸಿಕಲಿ ಇಟ್ ಲುಕ್ಸ್ ಅ ವೆರಿ ಬ್ಯೂಟಿಫುಲ್ ಕಲರ್ ಅಲ್ವಾ, ಭಾಳ ರೆಡ್ ಕಲರ್, ಅದು ಅಟ್ರಾಕ್ಟಿವ್ ಇರೋದ್ರಿಂದ ಆಲ್ ಬರ್ಡ್ಸ್ಗಳು ಹಣ್ಣಿಗೆ ಬರ್ತದವು. ಎಸ್ ಸರ್, ತುಂಬ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಇವತ್ತಿನ ದಿನ ಬಹುಶಃ ಪ್ರಶ್ನೆಗಳು ಯಾವುದು ಇಲ್ಲ ಅಂದ್ಕೊಳ್ತೀವಿ. ಆಲ್ರೆಡಿ ಸಮಯ ಆಯಿತು 4:15. ನಂತರ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದ್ದವು. ಹಾಗಾಗಿ ಇಲ್ಲಿವರೆಗೆ ನಮಗೆ 4 ಜನ ಇದು ಮತ್ತು ಅವ್ರ ಜೊತೆಗೆ ವಿಜ್ಞಾನಿಗಳು ತುಂಬ ದೂರ ಚಟ್ಟಳ್ಳಿಯಿಂದ ಅವರ ಡೈರೆಕ್ಟ್ರಿಗೆ ನಾವು ನಿನ್ನೆ ಕನ್ಫರ್ಮ್ ಮಾಡಿದ್ರು, ಅವರು ಆಯಿತು ಬರ್ತೀನಿ ಕಳಿಸ್ಕೊಡ್ತೇನೆ ಅಂತ ಹೇಳಿ. ಹಾಗಾಗಿ ನಮ್ಮ ವಿಜ್ಞಾನಿಗಳು ಕೂಡ ತುಂಬ ದೂರದಿಂದ ಬಂದಿದ್ದಾರೆ. ಸೊ ಎಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಗೆ ನಮ್ಮ ಮಾಜಿ ಶಾಸಕರಾದಂಥ ಶ್ರೀ ಸಂಜೀವ್ ಮಠಂದ್ರ ಸರ್ ಅವರು ಒಂದು ನೆನಪಿನ ಕಾಣಿಯನ್ನು ಕೊಟ್ಟು ಗೌರವಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.